ಸರ್ ನಮಸ್ತೆ ಸರ್. ನಮಸ್ತೆ. ತಾವು ಅದೇ ಒಂದು ಏನು ಕಾರ್ಪೊರೇಟ್ ವಲಯದಲ್ಲಿ ಉದ್ಯೋಗದಲ್ಲಿ ಇದ್ದುಕೊಂಡು ಅದರ ಜೊತೆಯಲ್ಲಿ ಸಾಹಿತ್ಯಿಕವಾಗಿ ಬಹಳಷ್ಟು ಒಂದು ಕೆಲಸಗಳನ್ನು ಮಾಡಿದವರು. ಅದರ ಜೊತೆಗೆ ನಮ್ಮ ನಾಡಿನ ಬಹಳ ವಿರಳ ವಿಮರ್ಶಕರಲ್ಲಿ ಒಬ್ಬರು ಅಂತ ಹೇಳಿಯೂ ಒಂದು ಖ್ಯಾತಿಯನ್ನು ನೀವು ಗಳಿಸಿದವರು. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಅನುಭವಗಳು ಮುಂದಿನ ಪೀಳಿಗೆಗೆ ದಾಖಲೆಯಾಗಿ ಇರಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಸಂದರ್ಶನವನ್ನು ಕೈಗೊಳ್ತಾ ಇದ್ದೇವೆ ಸರ್. ನಾವು ಮೊದಲು ಸಾಹಿತ್ಯ ಕ್ಷೇತ್ರದ ವಿಚಾರವನ್ನು ಕವರ್ ಮಾಡೋದಿದ್ರೆ, ನೀವು ಈ ಒಂದು ಕ್ಷೇತ್ರಕ್ಕೆ ಅಂದರೆ ಸಾಹಿತ್ಯ ಇರ್ಬೋದು ಅಥವಾ ಕಲೆ ಇರ್ಬೋದು ಯಾವುದೇ ಈ ಒಂದು ಕ್ಷೇತ್ರಕ್ಕೆ ನಿಮ್ಮ ಕಾರ್ಪೊರೇಟಿನ ಜೊತೆಗೆ ಅದು ಹೇಗೆ ನೀವು ಎಂಟ್ರಿ ಆದದ್ದು ಹೇಗೆ? ನೋಡಿ, ಈಗ ನನಗೆ ಸಾಹಿತ್ಯದ ಆಸಕ್ತಿ ನನ್ನ ಬಾಲ್ಯದಿಂದಲೂ ಇತ್ತು. ಮೊದಲನೇದಾಗಿ ನನ್ನ ತಂದೆಯವರು
ಅವರು ಉದ್ಯೋಗದಲ್ಲಿ ಲಾಯರ್ ಆಗಿದ್ರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ರು ಅವರು, ಪುತ್ತೂರಿನಲ್ಲಿ, ಸುಳ್ಯದಲ್ಲಿ ಎಲ್ಲ ಇದ್ರು. ಅವರು ಸರವು ರಾಮಭಟ್ಟ ಅಂತ ನನ್ನ ತಂದೆಯವರು, ಅವರು ಸೌರಭ ಪುತ್ತೂರು ಅಂತ ಹೇಳುವ ಹೆಸರಿನಲ್ಲಿ ಬರೀತಾ ಇದ್ರು. ಅವ್ರ ಹತ್ರ ಒಂದು ಬಹಳ ದೊಡ್ಡ ಲೈಬ್ರರಿ ಇತ್ತು, ಒಂದು 7-8 ಸಾವಿರ ಪುಸ್ತಕಗಳಿಂದ ಹೆಚ್ಚಿನ ಲೈಬ್ರರಿ ಅವರ ಹತ್ರ ಇತ್ತು. ಆದ್ರಿಂದ ನಮಗೆ ಬಾಲ್ಯದಿಂದಲೇ ಈ ಸಾಹಿತ್ಯದ ಓದು, ಇಂಗ್ಲಿಷ್ ಮತ್ತು ಕನ್ನಡ ಎರಡು, ಮುಖ್ಯವಾಗಿ ಕನ್ನಡ ಮತ್ತು ಇಂಗ್ಲಿಷ್, ಇದರ ಒಂದು ಸುದೀರ್ಘವಾದ ಮತ್ತು ಆಳವಾದ ಓದಿನ ಒಂದು ಲಾಭ ನಮ್ಮ ತಂದೆಯವರ ಮೂಲಕ ಆಯಿತು. ಅದು ಹೇಗೆ ಅಂತ ಹೇಳಿದ್ರೆ ನೋಡಿ, ಈಗ ಅವರಿಗೆ ಕುವೆಂಪು ಅಂದ್ರೆ ಬಹಳ ಇಷ್ಟ, ಮಾಸ್ತಿ ಅವರ ಎಲ್ಲ ಪುಸ್ತಕಗಳು ನನ್ನ ತಂದೆಯವರ ಹತ್ರ ಇತ್ತು, ಬೇಂದ್ರೆ, ಕುಮಾರವ್ಯಾಸ, ಹೀಗೆ. ಆಮೇಲೆ ನಮ್ಮ ಮನೆಯಲ್ಲಿ ನಮ್ದೊಂದು ಕೂಡು ಕುಟುಂಬ, ಅಜ್ಜ, ಅತ್ತೆ, ಇವರು, ಹೀಗೆ ಎಲ್ಲ ಬೇರೆ ಬೇರೆಯವರು, ಚಿಕ್ಕಪ್ಪ ಎಲ್ಲ ಒಟ್ಟಿಗೆ ಇದ್ದಂತ ಒಂದು ಮನೆ. ಕೂಡು ಕುಟುಂಬ. ನನ್ನ ಅಜ್ಜನ ತಮ್ಮಂದ್ರು ಕೂಡ, ತಮ್ಮನ ಮಕ್ಕಳು ಕೂಡ ನಮ್ಮ ಜೊತೆ ಇದ್ದಿದ್ದು. ಹಾಗಾಗಿ ಈಗ ಅಜ್ಜ, ಅಮ್ಮ ಇವರೆಲ್ಲ ರಾಮಾಯಣವನ್ನು ಓದೋದು, ಮಹಾಭಾರತವನ್ನು ಓದೋದು, ಲಕ್ಷ್ಮೀಶನನ್ನು ಓದೋದು, ಕುಮಾರವ್ಯಾಸನನ್ನು ಓದೋದು, ತೊರವೆ ರಾಮಾಯಣವನ್ನು ಓದೋದು, ಹೀಗೆ ಅದರಿಂದಲೂ ಒಂದು ರೀತಿಯ ಅಂಶಗಳು ಸಿಗ್ತಾ ಇತ್ತು. ಆಮೇಲೆ ನಾನು ಹೇಳಬೇಕಾದ್ದು, ನಮಗೆ ನಾರಾಯಣ ನಾಯಕ್ ಅಂತ ಅವರು ಬಂಟ್ವಾಳದವರು, ನಮ್ಮ ಕೋಡಪದವಿನ ಶಾಲೆಯಲ್ಲಿ ಅವರು ಮೇಷ್ಟ್ರಾಗಿದ್ದರು. ಅವರು ನಮಗೆ ಬಹಳ ಉತ್ತಮ ರೀತಿಯಲ್ಲಿ ವ್ಯಕ್ತಿತ್ವ ವಿಕಸನ ಮತ್ತು ಸಾಹಿತ್ಯ ಅಧ್ಯಯನ ಹೇಗೆ ಒಂದು ಸಂಬಂಧಪಟ್ಟ ವಿಚಾರ ಅಂತ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ನಮ್ಮ ಮನೆಯಿಂದ ಮಾನ್ಯ ಸುಬ್ರಾಯ ಚೊಕ್ಕಾಡಿ ಅವರಿಗೂ ಕೂಡ ವಿವಾಹ ಆಯಿತು. ಅವರ ಹೆಂಡತಿ ಅಂತ ನನಗೆ ಅತ್ತೆ ಆಗ್ತಾರೆ ಅವ್ರ ಸಂಬಂಧದಲ್ಲಿ. ಈ ಕಾರಣದಿಂದ ನಾನು ಹೈಸ್ಕೂಲಿಗೆ ಪ್ರವೇಶ ಮಾಡುವಾಗ ರಜದಲ್ಲಿ ಹೋಗ್ತಾ ಬರ್ತಾ ಇದ್ದದ್ದು ಸುಬ್ರಾಯ ಚೊಕ್ಕಾಡಿ ಅವರು. ಈಗ ಸುಬ್ರಾಯ ಚೊಕ್ಕಾಡಿ ಅವರು ಅವಾಗ ಒಂದು ಸುಮನಸ ವಿಚಾರ ವೇದಿಕೆ ಅಂತ ಒಂದು ವಿಚಾರ ವೇದಿಕೆಯನ್ನು ಕಟ್ಟಿ ಅಲ್ಲಿ ಪ್ರತಿ ತಿಂಗಳು ನಾವೆಲ್ಲ ಸೇರಿ ಸಾಹಿತ್ಯವನ್ನ ಚರ್ಚಿಸ್ತಾ ಇದ್ವಿ. ಆ ಮೂಲಕ ನಮಗೆ ಗೋಪಾಲಕೃಷ್ಣ ಅಡಿಗರು, A.K. ರಾಮಾಂಜಂ, ಅನಂತಮೂರ್ತಿ, ಲಂಕೇಶ್, ಚಿತ್ತಾಲ, ಹೀಗೆ KV ತಿರುಮಲೇಶ್, ಹೀಗೆ ಅನೇಕ ಹೊಸ ಬರಹಗಾರರ ಪರಿಚಯವು ಹೆಚ್ಚು ನಿಕಟವಾಗಿ ಆಗ್ಲಿಕ್ಕೆ ಶುರುವಾಯಿತು, ಓದ್ಲಿಕ್ಕೆ ಶುರುವಾಯಿತು. ಆ ವಿಚಾರ ವೇದಿಕೆಯಲ್ಲಿ ನೋಡಿ ನಮಗೆ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ, GS ಉಬರಡ್ಕ, KP ಸುರೇಶ್, ರಾಮಚಂದ್ರ ದೇವ, ಈ ತರದ ಹಲವರ ಬರಹಗಳು ಮತ್ತು ಪರಿಚಯ ಆಯಿತು. ಇದರಿಂದ ಸಾಕ್ಷಿಯನ್ನು ಓದೋದು, ಆ ತನಕ ನಮ್ಮ ಮನೆಗೆ ಪ್ರಬುದ್ಧ ಕರ್ನಾಟಕ ಅಥವಾ ಕರ್ನಾಟಕ ಭಾರತಿ ಮಾತ್ರ ನಾವು ನೋಡ್ತಾ ಇದ್ರೆ, ಅದರ ಜೊತೆ ಸಾಕ್ಷಿ, ಸಂಕ್ರಮಣ, ಇಂಥ ಪತ್ರಿಕೆಗಳು ನಮ್ಮ ಮನೆಗೆ ಬರ್ಲಿಕ್ಕೆ ಶುರುವಾಯಿತು. ನಮ್ಮ ತಂದೆಯವರು ಅದನ್ನು ತರಿಸ್ತಾ ಇದ್ರು, ಸುಬ್ರಾಯ ಚೊಕ್ಕಾಡಿ ಅವರಲ್ಲೂ ಅದು ಸಿಗ್ತಾ ಇತ್ತು. ಹೀಗೆ ಒಂದು ಹೊಸ ರೀತಿಯ ಓದು. ಹೀಗಾಗಿ ನಾವು ಕಾಲೇಜಿಗೆ ಪ್ರವೇಶ ಮಾಡುವಾಗಲೇ ಸಾಹಿತ್ಯದ ಒಂದು ಭದ್ರ ಬುನಾದಿ ನಮಗೆ ಬಂತು. ಯಾವ ರೀತಿಯ ಬುನಾದಿ? ನನ್ನ ತಂದೆಯವರಿಗೆ ಕಡೆಂಗೋಳ್ಳಿ ಶಂಕರ ಭಟ್ಟ, ಮುಳಿಯ ತಿಮ್ಮಪ್ಪಯ್ಯ, ಇವರೆಲ್ಲ ಬಹಳ ಹತ್ತಿರದ ಬರಹಗಾರರು. ಅವರ ಎಲ್ಲ ಪುಸ್ತಕಗಳು ನಮ್ಮ ಮನೆಯಲ್ಲಿ ಇರುವುದು, ಅದರನ್ನು ಸಹ ಓದಲಿಕ್ಕೆ ನಮಗೆ ಸಿಕ್ಕಿತ್ತು. ಈಗ ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈ, ಕೈಯಾರ ಕಿಂಜನ್ ರಾಯ್, ಇವರೆಲ್ಲ ನನ್ನ ತಂದೆಯವರಿಗೆ ಬಹಳ ಇಷ್ಟವಾದಂತಹ ಬರಹಗಾರರಲ್ಲಿ ಮುಖ್ಯರು. ಅವರ ಪುಸ್ತಕಗಳು ನಮ್ಮ ಮನೆಯಲ್ಲಿ ಇರೋದು. ಇದರ ಜೊತೆ ನನಗೆ ಬಾಲ್ಯದಲ್ಲಿ ಆದಂತ ದೊಡ್ಡ ಪ್ರಭಾವ ಅಂತ ಹೇಳಿದ್ರೆ ಡಾಕ್ಟರ್ ಶಿವರಾಮ ಕಾರಂತ. ಸುಮಾರು ನನ್ನ 4ನೇ ತರಗತಿಯಿಂದ 5ನೇ ತರಗತಿಯಿಂದ PUC ಆಗುವಲ್ಲಿವರೆಗೆ ಶಿವರಾಮ ಕಾರಂತರ ನಿರಂತರವಾದ ಓದು. ನನ್ನ ತಂದೆಯವರು ಶಿವರಾಮ ಕಾರಂತರ ದೊಡ್ಡ ಅಭಿಮಾನಿ ಮತ್ತು ಪುತ್ತೂರಿನಲ್ಲಿ ಅವರು ವಕೀಲರಾಗಿದ್ದರಿಂದ ಶಿವರಾಮ ಕಾರಂತರ ಜೊತೆ ಬಹಳ, ಶಿವರಾಮ ಕಾರಂತರಿಂದ ಒಂದು 32 ವರ್ಷ ಚಿಕ್ಕವರು ನನ್ನ ತಂದೆ ವಯಸ್ಸಿನಲ್ಲಿ. ಆದ್ರೆ ತಂದೆಯವರಿಗೆ ಅವರ ಜೊತೆ ಬಹಳ ಬಳಕೆ ಇತ್ತು. ಅವರು ಎಷ್ಟು ಬಳಕೆ ಇತ್ತು ಅಂತ ಹೇಳಿದ್ರೆ, ಶಿವರಾಮ ಕಾರಂತರ ಕೆಲವು ಪುಸ್ತಕಗಳು ಪ್ರಿಂಟ್ ಆಗುವಾಗ ಶಿವರಾಮ ಕಾರಂತರವೇ ಇರ್ತಿರ್ಲಿಲ್ಲ. ಅವರು ಹೆತ್ತಳ ತಾಯಿ ಪುಸ್ತಕವನ್ನ ಶಿವರಾಮ ಕಾರಂತರು ನಮ್ಮ ಮನೆಯಿಂದ ತಗೊಂಡೋದು, ನೋಡ ಆ ಪುಸ್ತಕ ಇದ್ರೆ ಕೂಡ ಅದನ್ನು ಪುನಃ ಪ್ರಿಂಟ್ ಹಾಕ್ಬೇಕು ಅಂತ. ಈ ರೀತಿ ಶಿವರಾಮ ಕಾರಂತರು ಬರೆದ ಒಂದು ಪುಸ್ತಕ ಬಿಡದೇ ಇತ್ತು. ಅದು ವಿಜ್ಞಾನ, ಆಮೇಲೆ ತಂತ್ರಜ್ಞಾನ, ಆಮೇಲೆ ಖಗೋಳಶಾಸ್ತ್ರ, ಶಿಲ್ಪಶಾಸ್ತ್ರ, ಚರಿತ್ರೆ ಮತ್ತೆ ಜಾಗ್ರಫಿ. ಕಾರಂತರು ಏನೆಲ್ಲ ಬರೆದಿದ್ದಾರೆ ಅದೆಲ್ಲವೂ ನಮ್ಮ ಮನೆಯಲ್ಲಿ ಇತ್ತು. ಇದನ್ನ ಓದುತ್ತಾ ಸಾಹಿತ್ಯದ ಜೊತೆ ಇತರ ವಿಚಾರಗಳು ನಮಗೆ ಸಿಕ್ಕಿತ್ತು. ಈಗ ಉದಾಹರಣೆಗೆ ಕಿರಿಯರ ವಿಶ್ವಕೋಶ ನೋಡಿ, ಆ ಕಿರಿಯರ ವಿಶ್ವಕೋಶವನ್ನು ನೀವು ಓದಿದ್ರೆ ಆಗೋದು ಏನು ಅಂದ್ರೆ, ಶಿವರಾಮ ಕಾರಂತರನ್ನು ಓದಿದವರಿಗೆ ವೈಜ್ಞಾನಿಕ ಚಿಂತನೆ ಅಂತ ಹೇಳಿದ್ರೆ ಏನು, ಹೋಲಿಕೆಯಿಂದ ಅರ್ಥ ಮಾಡಿಕೊಳ್ಳುವುದು, ಒಂದನ್ನು ಆಳವಾಗಿ ಇಳಿದು ಅರ್ಥ ಮಾಡಿಕೊಳ್ಳುವುದು,
ನಮಗಿದು ಸಾಧ್ಯ ಇಲ್ಲ, ಇದೆಲ್ಲ ದೇವರ ಸೃಷ್ಟಿ ಅಂತಲ್ಲ, ಇದು ಏನು ಸೃಷ್ಟಿ ಅಂತ ಕೇಳೋದು ಅವರು. ಇದು ಯಾಕೆ ಸೃಷ್ಟಿ? ಯಕ್ಷಗಾನ, ಪ್ರತಿ ನಾಟಕ, ಪ್ರತಿಯೊಂದು ಕಾರಂತರಿಂದ ಇನ್ಫ್ಲುಯೆನ್ಸ್ ಆಯಿತು. ಇದರಿಂದ ಒಂದು ನನ್ನ ಮೇಲೆ ಆದಂಥ ಬಹುದೊಡ್ಡ ಪ್ರಭಾವ ಶಿವರಾಮ ಕಾರಂತರದ್ದು. ಆಮೇಲೆ ನನ್ನ ತಂದೆಯವರ ಒಂದು ಪ್ರಭಾವ, ಆಮೇಲೆ ಸುಬ್ರಾಯ ಚೊಕ್ಕಾಡಿ ಮೊದಲಾದ ಸುಮನತಾ ವಿಜಯಾದರ ಇದಕ್ಕೆ ಪ್ರಭಾವ. ನಾನು ಅಂಡರ್ ಗ್ರಾಜುಯೇಷನ್ಗೆ ಮೈಸೂರು ಮಹಾರಾಜಾಸ್ ಕಾಲೇಜಿಗೆ ಮೈಸೂರಿಗೆ ಹೋದಾಗ ನನಗೆ ಪರಿಚಯ ಆದವರು ಯಾರು ಗೊತ್ತಾ ನಿಮಗೆ ಅಲ್ಲಿ? ಅದು ಸಹ ಒಂದು ನನ್ನ ಭಾಗ್ಯಗಳಲ್ಲಿ ಒಂದು. ದೇವನೂರು ಮಹಾದೇವ ಮೊದಲು ಪರಿಚಯ ಆದರು, ಇಂದೂಧರ ಹೊನ್ನಪ್ಪರ ಪರಿಚಯ ಆದರು. ಆಮೇಲೆ ಪರಿಚಯ ಆದವರೇ ಡಾಕ್ಟರ್ UR ಅನಂತಮೂರ್ತಿ. ಮತ್ತೆ ಬಂದವರು GH ನಾಯಕರು. ನೋಡಿ, GH ನಾಯಕರು, UR ಅನಂತಮೂರ್ತಿ ಇಬ್ಬರು ಪರಿಚಯ ಇದ್ರೆ ಚೆನ್ನೈನವರು ಮತ್ತು ಕನ್ನಡ ವಿಭಾಗದ ಎಲ್ಲ ಮುಖ್ಯಸ್ಥರು, ಇಂಗ್ಲಿಷ್ ವಿಭಾಗದ ಎಲ್ಲ ಮುಖ್ಯಸ್ಥರು ಲೈಕ್ DA ಶಂಕರ್, ಈ ತರದವರು. ಇವರೆಲ್ಲ ಸಾಮಾನ್ಯದ ಪರಿಚಯ ಅಲ್ಲ. ಅನಂತಮೂರ್ತಿ ಮನೆಗೆ ಯಾವಾಗ ಬೇಕಾದ್ರೂ ಹೋಗ್ತಾ ಇದ್ವು ನಾವು. GH ನಾಯಕರ ಮನೆಗೆ ಯಾವಾಗ ಬೇಕಾದ್ರೂ ಹೋಗ್ತಿದ್ವಿ. ಎಷ್ಟು ಅಂತ ಹೇಳಿದ್ರೆ ಒಮ್ಮೊಮ್ಮೆ ಹಾಸ್ಟೆಲ್ನಲ್ಲಿ ಊಟ ಇಲ್ಲದೆ ಇದ್ರೆ GH ನಾಯಕರ ಮನೆಗೆ ಹೋಗಿ ಊಟ ಮಾಡಿ ಬರ್ತಿದ್ದಾರೆ. ಅವ್ರು ಮೀರಕ್ಕೆ ನಿನಗೆ ಇವತ್ತು ಹಸಿವಾಗಿದೆ ಊಟ ಮಾಡು ಅಂತ ಹೇಳೋರು. ಅಂತ ಹೇಳಿದ್ರೆ ನೋಡಿ, ಅಂಥ ದೊಡ್ಡ ಚಿಂತಕರ ಒಂದು ಪರಿಚಯದಿಂದ ಮತ್ತು ಅವರ ಹತ್ರ ಒಂದು ರೀತಿಯ ಮಾನಸಿಕ ಶಿಷ್ಯವೃತ್ತಿಯಿಂದ ನಿಮಗೆ ಒಂದು ದೊಡ್ಡ, ಈಗ ನಾನು ಶಿವರಾಮ ಕಾರಂತರ ಮಾನಸಿಕ ಶಿಷ್ಯ. ಕಾರಂತರಿಗೆ ನನ್ನ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಅವ್ರು ಪ್ರತಿ ಸಲವೂ ಹೇಳ್ತಾ ಇದ್ದಿದ್ದು ನೀನು ರಾಮಭಟ್ರ ಮಗ ಅಲ್ವಾ ಅಂತ ಹೇಳಿ ನಾನು ಅಂತ ಹೇಳಿದ್ರೆ ಅವ್ರಿಗೆ ನೆನಪಾಗ್ತಾ ಇದ್ದು. ಈಗ ಕೊನೆಗೆ ಅವ್ರಿಗೆ 85 ವರ್ಷ ಎಲ್ಲ ದಾಟಿದ ಮೇಲೆ ಪಕ್ಕನೆ ಅಷ್ಟು ಹೆಸರೆಲ್ಲ ನೆನಪು ಉಳಿತಿರ್ಲಿಲ್ಲ. ನಾನು ಹೋಗ್ತಿದ್ದೆ, ನಾನು ಹೇಳ್ತಿದ್ದೆ ಅವರಿಗೆ, ಸರ್ ನಾನು ವಿಜಯಶಂಕರ್ ಅಂತ ಕಳೆದ ವಾರ ನಿಮ್ಮನ್ನ ಕಂಡಿದ್ದೇನೆ ಸರ್, ನಮಸ್ಕಾರ ಅಂತ ಹೇಳಿದೆ. ಹೌದಾ ಅಂತ ಹೀಗೆ ಹೇಳೋರು. ಆಮೇಲೆ ನನಗೆ ಕೂಡಲೇ ಗೊತ್ತಾಗ್ತದೆ ಅವ್ರು ಕಳೆದ ವಾರ ಕಂಡ್ರೆ ಅವರಿಗೆ ಅಷ್ಟು ಅದು ನೆನಪಿರಲಿಲ್ಲ ಅಂತ. ನಾನು ಸರ್ ಅವ್ರು ರಾಮಭಟ್ರ ಮಗ ಸರ್ ಅಂತ ಹೇಳಿದ ಕೂಡಲೇ ಅವರು, ಏನು ಮೊನ್ನೆ ಮಹಾಬಲೇಶ್ವರ ಭಟ್ರ ಮಗಳ ಮದುವೆಯಲ್ಲಿ ತಂದೆಯನ್ನು ಕಂಡಾಗ ಆಗ್ಲಿಲ್ಲ, ಬರ್ಬೇಕಿತ್ತಲ್ಲ ಅವರು ಅಂತ. ಅಂದ್ರೆ ಅವರು ಮಹಾಬಲೇಶ್ವರ ಭಟ್ರು ಮಗಳನ್ನು ಕೊಟ್ಟದ್ದು ನನ್ನ ತಂದೆಯ ಅಕ್ಕನ ಮಗನಿಗೆ ಸಂಬಂಧದಲ್ಲಿ ಅಂತ ಹೇಳುವುದು ಶಿವರಾಮ ಕಾರಂತರಿಗೆ ಗೊತ್ತಿದೆ. ಅದಕ್ಕೆ ಅವರು ಬರಲೇಬೇಕಾಗಿತ್ತು ಅಂತಲೂ ಅವರಿಗೆ ಗೊತ್ತಿದೆ. ಆದ್ರೆ ಅವರನ್ನು ಕಾಣಲಿಲ್ಲ ಅಂತ ನೆನಪಿದೆ. ನಾನು ಅವರ ಮಗ ಅಂತ ಹೇಳುವಾಗ ನಾನು ಯಾರು ಅಂತ ಗೊತ್ತಾಯ್ತು. ಕರೆಕ್ಟ್. ನನಗೆ ಅವರೊಂದು 10 ಪತ್ರ ಬರೆದಿದ್ದಾರೆ ಕಾರಂತರ. ಅದಲ್ಲ, ಅಂದ್ರೆ ವಿಷಯ ಏನು ಅಂತ ಹೇಳಿದ್ರೆ, ಕಾರಂತರ ಜೊತೆ ಸಿಕ್ಕಿದ ಸಂದರ್ಭದಲ್ಲಿ ಮಾತಾಡುವ ಅವಕಾಶ ಸಿಗ್ತಾ ಇತ್ತು. ಪುತ್ತೂರಿನಲ್ಲಿ ನಾನು 5ನೇ ಕ್ಲಾಸ್ನಲ್ಲಿದ್ದೆ, ನನ್ನ ತಮ್ಮ 3ನೇ ಕ್ಲಾಸ್ನಲ್ಲಿದ್ದೆ. ಈಗ ಹೈಕೋರ್ಟ್ನಲ್ಲಿ ಲಾಯರ್ ಅವರು, SR ರವಿಪ್ರಕಾಶ್ ಅಂತ, ಈ ಪ್ರಖ್ಯಾತವಾದಂಥ ವಕೀಲಾಗಿದ್ದ. ನಾನು ಅವನು 4 ಗಂಟೆಗೆ 4:15 ಗಂಟೆಗೆ ನಾವು ಮನೆಗೆ ಬಂದ ತಕ್ಷಣ ಶಾಲೆ ಬಿಟ್ಟು 4:15 ಆ 4ರಿಂದ ನಂತರ 4:15 ನಡುವೆ ಕಾರಂತರು ನಡ್ಕೊಂಡು ನಮ್ಮ ಮನೆ ಎದುರು, ಅಂದ್ರೆ ಮಾಮಾಯಿ ದೇವಸ್ಥಾನದ ಮುಂದೆ ಮನೆ ಇತ್ತು, ಮನೆ ಎದುರು ಹೀಗೆ ನಡ್ಕೊಂಡು ಅವರು ಹೋಗೋರು. ಎಲ್ಲಿಗೆ? ಮೈಯರ ಪೇಪರ್ ಅಂಗಡಿಗೆ. ಅಲ್ಲಿ ಹೋಗಿ ಟೈಮ್ಸ್ ಆಫ್ ಇಂಡಿಯಾ, ಹಿಂದೂ ಎಲ್ಲ ನಿನ್ನೆಯ ಪೇಪರ್ಗಳು ಅವನ್ನು ತಕೊಂಡು ಅಲ್ಲಿಂದ AK ಸುಬ್ಬಯ್ಯನವರ ಒಂದು ಆಫೀಸಿಗೆ ಹೋಗಿ ಅಲ್ಲಿ ಮಾತಾಡಿ ಮತ್ತೆ 6 ಗಂಟೆಗೆ ಅವರು ವಾಪಸ್ ಅವರ ಮನೆಗೆ. ನಾನು ನನ್ನ ತಮ್ಮನು ಮಾರ್ಗಕ್ಕೆ ಓಡ್ತಾ ಇದ್ವು ಯಾವಾಗಲೂ. ಅವ್ರು ಬರೋ ನಮ್ಮ ಮನೆ ಎದುರಿನ ಕಾಂಪೌಂಡ್ನ ಗೇಟ್ ಹತ್ತಿ ಮಾರ್ಗಕ್ಕೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಒಂದು ನಮಸ್ಕಾರ ಸರ್ ಅಂತ ಹೇಳಿದ್ದೆ. ನಾನು ಮತ್ತೆ ನನ್ನ ತಮ್ಮನಿಗೆ ಕಾಂಪಿಟಿಷನ್, ಅವರಿಗೆ ನಮಸ್ಕಾರ ಅಂತ ಪ್ರತಿದಿನ ಅವರಿಗೆ ನಾವು ನಮಸ್ಕಾರ ಅಂತ ಹೇಳಿದ್ರೆ, ಅವ್ರು ಪುತ್ತೂರಿನಲ್ಲಿ ಇದ್ರೆ ಆ ದಿನ ವಾಕಿಂಗ್ ಬಂದ್ರು ಅಂತ ಲೆಕ್ಕ, ಅವ್ರು ವಾಕಿಂಗ್ ಬಾರದಿದ್ರೆ ಪುತ್ತೂರಿನಲ್ಲಿ ಇಲ್ಲ ಅಂತ ಲೆಕ್ಕ. ನಾವು ಮಳೆ ಇರ್ಲಿ, ಚಳಿ ಇರ್ಲಿ, ಬಿಸಿಲಿರ್ಲಿ, ಏನೇ ಇರ್ಲಿ, ಅದು ನಿಶ್ಚಯ. ನಾವು ನಮಸ್ಕಾರ ಅಂತ ಹೇಳಿದ ಕೂಡಲೇ ಕಾರಂತರು ನಮಗೆ ಪುನಃ ನಮಸ್ಕಾರ ಅಂತ ಹೇಳ್ತಾ ಇದ್ರು. ನಾವು ನೋಡಿ 5ನೇ ಕ್ಲಾಸ್ ಮತ್ತೆ ಅವ 3ನೇ ಕ್ಲಾಸ್, ಆಯ್ತಾ? ನಮಗೆ ಯಾರು, ನಾವು ಶಾಲೆಯಲ್ಲಿ ಎಲ್ಲ ಯಾರಿಗೆ ನಾವು ನಮಸ್ಕಾರ ಅಂತ ಹೇಳಿದ್ರು, ನಮ್ಮ ಮೇಷ್ಟ್ರುಗಳು ಯಾರು ನಮಗೆ ಮತ್ತೆ ನಮಸ್ಕಾರ ಅಂತ ಹೇಳೋ ಕ್ರಮ ಇಲ್ಲ. ಕಾರಂತರು ಒಬ್ಬರೇ ನಮಸ್ಕಾರ ಅಂತ ವಾಪಸ್ ಹೇಳ್ತಾ ಇದ್ರು. ಹಾಗಾಗಿ ನಮಗೆ ಅದೊಂದು ಗತ್ತು. ಕಾರಂತರಿಗೆ ನಾವು ನಮಸ್ಕಾರ ಮಾಡಿದ್ರೆ ಅವ್ರು ನಮಗೆ ಪುನಃ ನಮಸ್ಕಾರ ಮಾಡ್ತಾರೆ. ಹಾಗಾಗಿ ತಪ್ಪಿಸ್ಲೇಬಾರ್ದು. ಅವ್ರು ವಾಕಿಂಗ್ ಹೋಗುವಾಗ ಅಲ್ಲಿ ಓಡಿಕೊಂಡು ಹೋಗಿ ಆದ್ರೂ ಸಹ ನಿಂತು, ಬನಿಯನ್ನಲ್ಲಿ ಕೂಡ ಕೆಲವರಲ್ಲಿ ನಿಂತು ಒಂದು ನಮಸ್ಕಾರ ಮಾಡೋದು ಕಾರಂತರಿಗೆ ಅಂತ ಹೇಳಿದ್ರೆ ನೋಡಿ, ಕಾರಂತರಂತಹ ದೊಡ್ಡ ವ್ಯಕ್ತಿತ್ವ ನಿಮ್ಮ ಬಾಲ್ಯದಿಂದಲೂ ನಿಮ್ಮ ಮನಸ್ಸಿನಲ್ಲಿ ಹೀಗೆ ಅಚ್ಚೊತ್ತಿದಾಗ ಬರೀ ಅವರ ಪುಸ್ತಕದ ಓದು ಮಾತ್ರ ಅಲ್ಲ, ಅವರ ಚಿಂತನೆಯ ಮೂಲಕ, ಅವರ
ಅವರ ಚಿತ್ರ ಕಣ್ಣಿಗೆ ಎದುರು ನೆನಪಿನ ಬರುವ ಮೂಲಕ, ನಿಮ್ಮ ತಂದೆಯವರ ಮೂಲಕ, ಸುಬ್ರಾಯ ಚೊಕ್ಕಾಡಿ ಅವರು ಹೇಳ್ತಾ ಇದ್ರು, ಅನಂತ ಮೂರ್ತಿ ಅವರು ಹೇಳ್ತಾ ಇದ್ರು, ಬಾಲಸುಬ್ರಹ್ಮಣ್ಯ ಕಂಜೇರಪಾಣಿಯ ಒಂದು ಕಾರಂತರ ಪುಸ್ತಕವನ್ನು ಓದಿದ್ರೆ ಅದರನ್ನು ವಿವರವಾಗಿ ಚರ್ಚೆ ಮಾಡ್ತಾ ಇದ್ರು ನಮ್ಮ ಹತ್ರ. ನನ್ನಿಂದ ಸ್ವಲ್ಪ ಸೀನಿಯರ್ ಬಾಲಸುಬ್ರಹ್ಮಣ್ಯ ಕಂಜೇರಪಾಣಿ, ಆದ್ರೆ ಅವರು ನನ್ನ ಹತ್ರ ಅದನ್ನು ಚರ್ಚೆ ಮಾಡ್ತಾ ಇದ್ರು. ಅಂದ್ರೆ ನಾವೆಲ್ಲ ಕೂತು ಮಾತಾಡ್ತಾ ಇದ್ರು, ಕಾರಂತರ ಈ ಜಾರುವ ದಾರಿಯಲ್ಲಿ ಏನು ಸಂಗತಿ, ಇದು ಮರಳಿ ಮಣ್ಣಿಗೆಯಲ್ಲಿ ವಿಷಯ ಏನು, ಹೀಗೆ ಈ ರೀತಿಯಲ್ಲಿ ನಮ್ಮ ಮೇಲೆ ಒಂದು ಪ್ರಭಾವ ಆದ್ರೆ, ನಿಮಗೆ ಬಾಲ್ಯದಿಂದಲೇ ಒಂದು ನಿಮ್ಮ ಆಸಕ್ತಿ ಒಂದು ರೂಪಿತವಾಗಿದ್ರೆ ನೀವು ಯಾವ ಕೆಲಸ ಮಾಡಿದ್ರು ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಪೋಸ್ಟ್ ಗ್ರಾಜುಯೇಷನ್ಗೆ ಹೋಗುವಾಗ ನಾನು ಇಂಗ್ಲಿಷ್ ಲಿಟ್ರೇಚರ್ ತಗೊಂಡೆ, ಆಮೇಲೆ ಲಾ ಮಾಡಿದೆ, ಆಮೇಲೆ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮಾಗಳನ್ನು ಮಾಡಿದೆ, ಆಮೇಲೆ ಇಂಗ್ಲಿಷ್ ಡಿಪ್ಲೊಮಾಗಳನ್ನು ಮಾಡಿದೆ, ಸಾಹಿತ್ಯದಲ್ಲಿ ಕನ್ನಡ ಹಳೆಗನ್ನಡ ಸಾಹಿತ್ಯ ಓದಲಿಕ್ಕೆ ಬೇಕಾದ ಕೆಲವು ಅಧ್ಯಯನಗಳನ್ನು ಮಾಡಿದೆ, ಬೇರೆ ಬೇರೆ ರೀತಿಯ ಕೋರ್ಸುಗಳನ್ನು ಮಾಡಿದೆ. ಇದನ್ನೆಲ್ಲ ಮಾಡ್ತಾ ಇದ್ರೂ ಕೂಡ ಒಟ್ಟಿನಲ್ಲಿ ಮನಸ್ಸಿನಲ್ಲಿ ಸಾಹಿತ್ಯವನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಅಂತ ನನ್ನ ತಲೆಗೆ ಶುರುವಿನಿಂದಲೂ ಬಂದದ್ದು ವಿಮರ್ಶೆ ಬರೆಯೋದು. ಹಾಗೆ ನಾನು ವಿಮರ್ಶೆ ಬರೀತಾ ಇದ್ದೆ. ಆ ವಿಮರ್ಶೆಯನ್ನು ಬರೀತಾ ಇದ್ದಾಗ ಸ್ವಲ್ಪ ಸಮಯ ಜರ್ನಲಿಸ್ಟ್ ಆಗಿದ್ದೆ, ಸ್ವಲ್ಪ ಸಮಯ ಟೀಚಿಂಗ್ ನಲ್ಲಿದ್ದೆ. ಆಮೇಲೆ ನಾನು ಇಂಡಸ್ಟ್ರಿಗೆ ಬಂದೆ. ಇಂಡಸ್ಟ್ರಿಗೆ ಬಂದು ಕಳೆದ 32 ವರ್ಷದಿಂದಲೂ ನಾನು ಇಂಡಸ್ಟ್ರಿಯಲ್ಲೇ ಇದ್ದೇನೆ. ಈಗ ನಾನು HMT ಗೆ ಕೆಲಸ ಮಾಡಿದೆ, ಆಮೇಲೆ HMT ಅನ್ನು ಬಿಟ್ಟು ಅಮೆರಿಕನ್ ಕಂಪನಿ ನಾವೆಲ್ ಸಾಫ್ಟ್ವೇರ್ ಅಂತ ಅದಕ್ಕೆ ಸೇರಿದೆ, ನಾವೆಲ್ ಸಾಫ್ಟ್ವೇರ್ ಅನ್ನು ಬಿಟ್ಟು ಸಿಸ್ಕೋ ಸಿಸ್ಟಮ್ಸ್ಗೆ ಸೇರಿದೆ. ಆಮೇಲೆ ಇವತ್ತಿನವರೆಗೆ ಕಳೆದ ಒಂದು 20 ವರ್ಷದಿಂದ ಇಂಟೆಲ್ ಟೆಕ್ನಾಲಜಿ, ಈಗ ನಾನು ಇಂಟೆಲ್ ಟೆಕ್ನಾಲಜಿಯಿಂದ ರಿಟೈರ್ ಆಗಿದ್ದೇನೆ, ಆದರೆ ಕನ್ಸಲ್ಟೆಂಟ್ ಆಗಿ ಮುಂದುವರಿತಾ ಇದ್ದೇನೆ. ಅವರೇನೋ ನನ್ನ ಸರ್ವಿಸ್ ಬೇಕು ಅಂತ ಹೇಳಿ ವಾರದಲ್ಲಿ 2 ದಿನ 3 ದಿನ ಬರುವ ಹಾಗೆ ಮಾಡಿದ್ದಾರೆ, ಒಂದು ಒಂದು ನಿಶ್ಚಿತವಾದ ಒಂದು ಮೌಲ್ಯಕ್ಕೆ. ನಾನು ನನ್ನ ವಾರದ 2 ದಿನವನ್ನು ಕೊಡ್ಬೋದು ನಿಮಗೆ ಅಂತಲೂ ಹೇಳಿದ್ದೇನೆ. ಹಾಗೆ ಅವರಿಗೆ ಮಾಡ್ತೇನೆ. ಉಳಿದ ಸಮಯವನ್ನು ಈಗ ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ವಿಭಾಗ ಶಬ್ದನ ಅಂತ ಅದರ ಗೌರವ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಹೀಗೆ ನೋಡಿ, ಇದರ ಜೊತೆಯಲ್ಲಿ ನಮಗೆ KV ಸುಬ್ಬಣ್ಣನವರ ಪರಿಚಯ ಆಯಿತು, TP ಅಶೋಕ ನಮ್ಮ ಜೊತೆಯಲ್ಲಿ ಓದ್ತಾ ಇದ್ದವ್ರು ನೋಡಿ, TP ಅಶೋಕ, CN ಸಂಜಯ, ರಮೇಶ್ ಅಂತ ನಾಟಕದಲ್ಲಿ ಇದ್ದವರು, AR ನಾಗಭೂಷಣ, ಈ ತರದ ಹಲವು ಸ್ನೇಹಿತರಿದ್ರು ನಮಗೆ. S ಅನಂತನಾರಾಯಣ, ನಮ್ಮ ಟೀಚರ್ಸ್ ಎಂತ ದೊಡ್ಡವರೆಲ್ಲ ಇದ್ರು ನಮಗೆ. ಡಾಕ್ಟರ್ B ದಾಮೋದರ್ ರಾವ್, ಅವರಂತ ಒಬ್ಬ ಟೀಚರ್ ಇಲ್ಲ. ಡಾಕ್ಟರ್ UR ಅನಂತಮೂರ್ತಿ, ಡಾಕ್ಟರ್ ಪೋಲಂಕಿ ರಾಮಮೂರ್ತಿ, ಡಾಕ್ಟರ್ DA ಶಂಕರ್ ಎಂಥ ಅನಾಲಿಸಿಸ್ ಅವರದ್ದು, ಪ್ರೊಫೆಸರ್ ಬೆಳ್ಳಿಯಪ್ಪ, ಡಾಕ್ಟರ್ ಶಿವಣ್ಣ, ಡಾಕ್ಟರ್ ಬ್ಯಾಂಕರ್ ಅಂತ ಒಬ್ರು ನಮಗಿದ್ರು. ನಮ್ಮ ಜೊತೆ ಓದ್ತಾ ಇದ್ದವರೆಲ್ಲ ಯಾರು, ಮನು ಚಕ್ರವರ್ತಿ, ಕೃಷ್ಣಮೂರ್ತಿ ಚಂದರ್. ಈಗ 75ರಿಂದ 80ನೇ ಇಸ್ವಿಯ ನಡುವೆ ಎಷ್ಟು ಇವರಿದ್ದ. ಆ ಕಡೆ ಹೋದ್ರೆ ಅಶೋಕನ ಮೂಲಕ ಅಲ್ಲಿ ಹೋದ್ರೆ ಉಡುಪಿಯಿಂದ G ರಾಜಶೇಖರ್, ಆಮೇಲೆ KV ಸುಬ್ಬಣ್ಣ. ಮೊದಲ ವಿಮರ್ಶೆಗಳನ್ನೆಲ್ಲ ನಾನು ಬರೆದಾಗ ಅದನ್ನೆಲ್ಲ ಪ್ರಿಂಟ್ ಮಾಡಿದ್ದು ಡಾಕ್ಟರ್ UR ಅನಂತಮೂರ್ತಿ ಅವರ ರುಜುವಾತು. ಆಮೇಲೆ ಸಂಕ್ರಮಣ ಮೊದಲಾದ ಪತ್ರಿಕೆಗಳು ಪ್ರಿಂಟ್ ಮಾಡ್ಲಿಕ್ಕೆ ನೋಡಿ. ಆಗ ರುಜುವಾತಿನಂತ ಒಂದು ಪತ್ರಿಕೆಯಲ್ಲಿ ಅನಂತಮೂರ್ತಿ ಅವರು ಸಂಪಾದಕರಾಗಿದ್ದಾಗ ಪ್ರಿಂಟ್ ಆಗೋದು ಅಂದ್ರೆ KV ತಿರುಮಲೇಶ ಮೇಲೆ ಒಂದು 32 ಪುಟದ ಲೇಖನವನ್ನು ಹಾಕಿದ್ರು ಅನಂತಮೂರ್ತಿ ಅವರು. ಅದರನ್ನು ಹೇಗೆ ಅಂತ ಹೇಳಿದ್ರೆ, ಅವರು ಅನಂತಮೂರ್ತಿ ಅವರು ಸಂಪಾದಕರಾದ್ರೆ ನಾವೆಲ್ಲ ಅನಂತಮೂರ್ತಿ ಅವರ ವಿದ್ಯಾರ್ಥಿಗಳು ಬೇರೆ. ಅನಂತಮೂರ್ತಿ ಅವರು ಅದನ್ನು ನೋಡಿ, ಈಗಿನಾಗ ಸೆಲ್ ಫೋನ್ ಇಲ್ಲ, ಇದಿಲ್ಲ, ಏನಿಲ್ಲ, ನಾವು ಕಾರ್ಬನ್ ಕಾಪಿ ಮಾಡಿ ಕೈಯಲ್ಲಿ ಬರಿಬೇಕು, ಜೆರಾಕ್ಸ್ ಇಲ್ಲ. ಹೌದು, ಅದನ್ನು ಮಾಡಿ ಮನೆಯಲ್ಲಿ ಒಂದು ಕಾರ್ಬನ್ ಕಾಪಿ ಇಟ್ಟುಕೊಂಡು ಅನಂತಮೂರ್ತಿ ಅವರಿಗೆ ಪೋಸ್ಟ್ ಮಾಡೋದು ಉಡುಪಿಯಿಂದ. ಈಗ ಅನಂತಮೂರ್ತಿ ಅವರು ಅದನ್ನು ನೋಡಿ ಇದರ ಅಂಶಗಳೇನು, ಯಾವುದನ್ನ ಹೇಗೆ ನಾವು ಸರಿ ಮಾಡ್ಕೊಳ್ಬಹುದು ಅಂತ ಹೇಳಿ ಅವರನ್ನು ಪತ್ರ ಬರೀತಾ ಇದ್ರು ನೋಡಿ. ಈಗ ಗೋಪಾಲಕೃಷ್ಣ ಅಡಿಗ ಮತ್ತು KV ತಿರುಮಲೇಶ್, ಇವರ 2ರ ಆಲದ ಮರದ ಇಮೇಜಸ್ ಅಂತ ನೀವು ಬರೆದಿದ್ಯಾ ಲೇಖನದಲ್ಲಿ, ಅದನ್ನ ಯಾವುದು ಅಂತ ಕೋಟ್ ಮಾಡಲಿಲ್ಲ. ಆ ಅಡಿಗರ ಪದ್ಯ ಕೋಟ್ ಆಗ್ಲಿಲ್ಲ. ಯಾವ ಲೈನ್ ಅನ್ನ ನೀನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಿದ್ದೀಯಾ ಅಂತ ಒಂದು ಅದಕ್ಕೆ ಕೋಟ್ ಮಾಡಬೇಕು, ಇಲ್ಲ ಅಂದ್ರೆ ಫುಟ್ ನೋಟ್ ಕೊಡ್ಬೇಕು, ನಿನ್ನ ಎಕ್ಸ್ಪ್ಲನೇಷನ್ ಬೇಕು. ಈಗ ಮೇಜರ್ ಪೋಯಿಟ್ರಿ, ಮೈನರ್ ಪೋಯಿಟ್ರಿ ಅಂತ ಹೇಳಿದ್ರೆ ಮೇಜರ್ ಅಂದ್ರೆ ಏನು, ಮೈನರ್ ಅಂತ ಹೇಳೋದನ್ನ ಡಿಫೈನ್ ಮಾಡಲಿಲ್ಲ. ಡಿಫೈನ್ ಇಟ್.
ಈಗ ನಿನಗೂ ಗೊತ್ತಿರ್ಬೋದು ವಾಟ್ ಈಸ್ ಮೇಜರ್ ಅಂಡ್ ವಾಟ್ ಈಸ್ ನಾನು ಮತ್ತೆ ಬರಿಬೇಕಾಯ್ತು. ನೋಡಿ, ಮೇಜರ್ ಪೋಯಟ್ರಿಯಲ್ಲಿ ಒಂದು ತಾತ್ವಿಕತೆಯ ಕಡೆಗೆ ಒಂದು ಸರ್ಚ್ ಇದೆ. ಮೈನರ್ ಪೋಯಟ್ರಿಗೆ ತಾತ್ವಿಕ ನೆಲೆಯ ಹುಡುಕಾಟದ ಬಗ್ಗೆ ಉತ್ಸಾಹ ಇರಲ್ಲ. ಮೇಜರ್ ಮೈನರ್ ಪೋಯಟ್ರಿ ಅಂತ ಇಲ್ಲ ಅಂತ ಹೇಳೋದು ಶುದ್ಧ ಸುಳ್ಳು. ಮೇಜರ್ ಇದೆ, ಮೈನರ್ ಇದೆ. ಪ್ರತಿ ಕಾಲಕ್ಕೂ ಒಬ್ಬ ಮೇಜರ್ ಪೋಯಟ್ ಇರ್ತಾನೆ, ಒಬ್ಬ ಮೈನರ್ ಪೋಯಟ್ ಇರ್ತಾನೆ. ಮೈನರ್ ಪೋಯಟ್ಗೆ ತಾತ್ವಿಕತೆಯ ಮೇಲೆ ಗಮನ ಇರೋದಿಲ್ಲ. ಅವನು ತಕ್ಷಣದ ಈ ಸದ್ಯದ ಸಮಸ್ಯೆಯನ್ನ ಮಾತ್ರ ಹಿಡ್ಕೊಂಡು ಒದ್ದಾಡ್ತಾ ಇರ್ತಾನೆ. ಅದಕ್ಕೆ ಹೇಗೆ ಇಮೇಜ್ ಒಬ್ಬ ಮೇಜರ್ ಆದ ಪೋಯಟ್ಗೆ ಇವತ್ತಿನ ತಕ್ಷಣದ ಸಮಕಾಲೀನತೆಯ ಜೊತೆಗೆ ಸಾರ್ವಕಾಲಿಕವಾದ ತಾತ್ವಿಕತೆ ಏನು, ಮನುಷ್ಯನ ಈ ಇಡೀ ಹುಟ್ಟಿನ ಹಿನ್ನೆಲೆ ಏನು ಮತ್ತು ಅದರ ಅಸ್ತಿತ್ವವೇನು, ಇಂತಹ ಚರ್ಚೆಯ ಬಗ್ಗೆ, ತಾತ್ವಿಕ ನೆಲೆಯ ಬಗ್ಗೆ ಒಂದು ಹುಡುಕಾಟಕ್ಕೆ ಇಳಿತಾನೆ. ನೀವು ಯಾವ ದೊಡ್ಡ ಪೋಯಟ್ ಅಂತ ತಗೊಳ್ಳಿ. ಲಕ್ಷ್ಮೀಶನಿಗೂ ತೊರವೆ ನರಹರಿಗೂ ಏನ್ರಿ ವ್ಯತ್ಯಾಸ? ಕುಮಾರವ್ಯಾಸನಿಗೂ ಮತ್ತೆ ಪಂಪನಿಗೂ ಅಥವಾ ಇನ್ನೊಬ್ಬ ಸಾಮಾನ್ಯ ಕವಿಗಿರುವ ವ್ಯತ್ಯಾಸ ಏನು? ಈ ನಾವು ವ್ಯತ್ಯಾಸಗಳನ್ನು ಹುಡುಕೋಬೇಕಾಗುವುದು ಅವರ ತಾತ್ವಿಕ ಶೋಧ ಯಾವುದು ಅಂತ ಹೇಳುವುದರ ಮೂಲ. ಇದರನ್ನ ನೀನು ಬರಿಬೇಕಲ್ಲ ಹಾಗಿದ್ರೆ ಅಂತ ಹೇಳೋರು ನಾನು. ಮತ್ತೆ ಪುನಃ ಕೂತು ರಾತ್ರಿ ಎಲ್ಲ ಓದಿ ಇದು ಮಾಡಿ ನಮ್ಮ ವಿಚಾರಗಳನ್ನು ಮಾಡಿ ಅದನ್ನು ಪುನಃ ಬರೆಯುವುದು. ಈ 32 ಪುಟಗಳನ್ನು ನಡುವೆ ಸೇರಿಸಿ ಮಾಡಿ ಇದು ಮಾಡಿ ಪಾಪ ಅವರು ಆ ರೀತಿಯಲ್ಲಿ ಕೂಡ ನಮಗೆ ಬರವಣಿಗೆಯ ಬಗ್ಗೆ ಒಂದು ರೀತಿಯ ಗೈಡ್ ಮಾಡ್ತಾ ಇದ್ರು. ಬರೇ ಸಂಪಾದಕರಾಗಿರ್ಲಿಲ್ಲ, ಬರವಣಿಗೆಯನ್ನು ಶೇಪ್ ಮಾಡ್ತಾ ಇದ್ರು. ನೋಡಿ, ನಿಮಗೆ ನಿಮ್ಮ ಲೇಖನವನ್ನ ಅನಂತಮೂರ್ತಿ ಅಂತ ಒಬ್ಬರು ಒಂದು ಪೆನ್ಸಿಲ್ ನಲ್ಲಿ ಮಾರ್ಕ್ ಮಾಡಿಕೊಂಡು ಕೆಂಪು ಶಾಯಿಯಲ್ಲಿ ಕ್ವಶನ್ ಮಾರ್ಕ್ ಹಾಕಿಕೊಂಡು ಓದಿದ್ರೆ ನಿಮಗೆ ಅದರಿಂದ ದೊಡ್ಡದೇನ್ ಬೇಕ್ರಿ ಲೈಫ್ನಲ್ಲಿ? ಇಟ್ಸ್ ಎ ಟ್ರೈನಿಂಗ್ ಬೈ ಇಟ್ ಸೆಲ್ಫ್. ಕರೆಕ್ಟ್. ದೊಡ್ಡ ಇದೆಲ್ಲ ಬದುಕಿನ ಭಾಗ್ಯಗಳು. ಹೀಗೆ ಬದುಕಿನಲ್ಲಿ ಅನೇಕ ಭಾಗ್ಯಗಳು, ಸಾಹಿತ್ಯದ ಭಾಗ್ಯ ನನಗೆ ದಕ್ಕಿದೆ. ನನ್ನ ತಂದೆಯವರು ಸೇಡಿಯಪ್ಪ ಕೃಷ್ಣ ಭಟ್ರ ವಿದ್ಯಾರ್ಥಿ. ನಾನು ಸೇಡಿಯಪ್ಪ ಕೃಷ್ಣ ಭಟ್ರನ್ನ ಸಮಗ್ರವಾಗಿ ಓದ್ತಾ ಇದ್ದೆ. ಆದ್ರೆ ನಾನು ಮದುವೆ ಆದ ಮೇಲೆ ನನ್ನ ಹೆಂಡತಿ ಹೆಸರು ಮಾಲತಿ ಅಂತ, ಪೆರ್ನಾಜಿ ಅವಳು. ನನಗೊಂದು ಅಡ್ವಾಂಟೇಜ್ ಇತ್ತು. ಅವಳು ಎಲ್ಲ ಉತ್ತರ ಭಾರತದಲ್ಲಿ ಇದ್ರು, ಅವಳ ತಂದೆಗೆಲ್ಲ ಉತ್ತರ ಭಾರತದಲ್ಲಿ ಕೆಲಸ ಇತ್ತು. ಅವಾಗ ಅವಳು ದಕ್ಷಿಣ ಭಾರತಕ್ಕೆ ಬಂದಾಗ ನಾನಾಗ ಉಡುಪಿಯಲ್ಲಿದ್ದೆ. ಆವಾಗ ಮಿಲಾಗ್ರಿಸ್ ಕಾಲೇಜ್ನಲ್ಲಿ ಇದ್ದೆ ನಾನು. ಅವಳಿಗೆ ಉಡುಪಿಯಲ್ಲಿ ಯಾರು ಪರಿಚಯದವರಿರಲಿಲ್ಲ. ಸೇಡಿಯಪ್ಪ ಕೃಷ್ಣ ಭಟ್ರ ಸೊಸೆ ಅಂತ ಹೇಳಿದ್ರೆ ನನ್ನ ಹೆಂಡತಿಯ ಸೋದರ ಮಾವನ ಮಗಳು. ಸೊ ಅವಳಿಗೆ ಅವರ ಮನೆಗೆ ಹೋಗ್ಲಿಕ್ಕೆ ಉತ್ಸಾಹ. ಯಾಕಂದ್ರೆ ಸೋದರ ಅತ್ತಿಗೆ, ಅವ್ರಿಗೂ ಸಹ ಹಾಗೆ. ಇವಳು ಎಲ್ಲೋ ದೂರದ ಊರಿನಿಂದ ಬಂದಿದ್ದಾಳೆ. ತಂದೆ ಅಲ್ಲಿರೋದು ಅಜ್ಮೀರದಲ್ಲಿ, ಉತ್ತರ ಭಾರತದಲ್ಲಿ, ರಾಜಸ್ಥಾನದಲ್ಲಿ. ಇವಳೊಬ್ಳು ಈಗ ಉಡುಪಿಯಲ್ಲಿ ಇದ್ದಾಳೆ. ಗಂಡನ ಮನೆಗೆ ಮದುವೆಯಾಗಿ ಬಂದಿದ್ದಾಳೆ. ತವರ ಮನೆಗೆ ಪಕ್ಕನೆ ಹೋಗುವಾಗಿಲ್ಲ. ಯಾವಾಗಲೂ ಹೇಳೋ, ನೀ ಅವಳನ್ನು ಕರ್ಕೊಂಡು ನಮ್ಮ ಮನೆಗೆ ಬಾ ಅಂತ. ಆವಾಗ ಸೇಡಿಯಪ್ಪ ಕೃಷ್ಣ ಭಟ್ರಿಗೆ 90 ವರ್ಷ ದಾಟಿದೆ, ಕಣ್ಣು ಸರಿ ಕಾಣ್ತಾ ಇಲ್ಲ. ಅವರು ನಾನು ಹೋಗಿ ಅವರ ಮನೆ ಎದುರು ಸ್ಕೂಟರ್ ಅನ್ನು ನಿಲ್ಲಿಸಿ ನಾನು ಬಾಗಿಲನ್ನು ತೆಗೆದು ಆ ಬಾಗಿಲು ಹಾಕುವ ಶಬ್ದದಲ್ಲೇ ಅವರು ಒಳಗಿಂದ ಹೇಳುದು, ವಿಜಯಶಂಕರ ಬಂದ ಅಂತ. ಅಷ್ಟು ಸೂಕ್ಷ್ಮ ಅವರು. ನೋಡಿ, ಒಂದು ಭಾಗ್ಯ ಅಲ್ಲ ಏನ್ರಿ? ಅವರ ಪುಸ್ತಕಗಳನ್ನ, ಅವರ ವಿಚಾರ ಪ್ರಪಂಚವನ್ನ, ಅವರ ಬಗ್ಗೆ ಬರೆದಂಥದ್ದನ್ನ ಎಲ್ಲ ಓದಿದೆ. ಒಂದು ದೊಡ್ಡ ಅದೃಷ್ಟ. ಅವರ ಜೊತೆ ವಾರದಲ್ಲಿ 2-3 ದಿನ ಹೋಗಿ ಸಂಜೆ ಎಲ್ಲ ಮಾತಾಡುವ, ಭಾನುವಾರ ಎಲ್ಲ ಅವರ ಜೊತೆ ಬೆಳಿಗ್ಗೆಯಿಂದ ಮಾತಾಡಿ ಮಧ್ಯಾಹ್ನ ಅವರ ಮನೆಯಲ್ಲಿ ಊಟ ಮಾಡಿ ಬರುವ ಭಾಗ್ಯ ಅಂದ್ರೆ ಸಾಮಾನ್ಯ ಏನ್ರಿ ಅದು? ಎಷ್ಟು ವಿಷಯ. ಪಂಪನ ಬಗ್ಗೆ ಎಷ್ಟು ಹೇಳಿದ್ರು ಅವರು, ಕುಮಾರವ್ಯಾಸನ ಬಗ್ಗೆ ಎಷ್ಟು ಹೇಳಿದ್ರು, ಆಮೇಲೆ ಅವರು ಛಂದಸ್ಸುಗಳ ಬಗ್ಗೆ ಎಷ್ಟು ಹೇಳಿದ್ರು. ಅವರು ಅವಾಗ ಛಂದಶಾಸ್ತ್ರವನ್ನು ಡಿಕ್ಟೇಟ್ ಮಾಡ್ತಾ ಇದ್ರು. ಪಾದೇಕಲ್ ಕೃಷ್ಣ ಭಟ್ರು ಎಲ್ಲೋ ಸ್ವಲ್ಪ ದೂರದಲ್ಲಿ ಅವರು ಅವಾಗ ಲೆಕ್ಚರ್ ಆಗಿದ್ರು. ಅವರು ಬಂದು ಅವರ ಮನೆಯಲ್ಲಿ ಕೂತು ಅದನ್ನ ಕೆಲವನ್ನೆಲ್ಲ ಬರ್ಕೋತಾ ಇದ್ರು ಅವರು ಹೇಳಿದ್ದನ್ನು. ಇದು ದೊಡ್ಡ ಲೆಕ್ಕ. ನೋಡಿ, ನೀವು ಆ ಕಡೆ ಮನೆಗೆ ಹೋದ್ರೆ ನಿಮಗೆ ವೈದೇಹಿಯವರು ನಿಮ್ಮ ನೇಬರ್ ಹೀರಾಬಾಗ್ನಲ್ಲಿ 2-3 ಮನೆ ಹತ್ತಲಾಗಿ ವೈದೇಹಿಯವರ ಮನೆ. ವೈದೇಹಿಯವರ ಮಕ್ಕಳನ್ನ ನಾನು ನನ್ನ ಹೆಂಡತಿ ನಿತ್ಯ ಕಾಣ್ತಾ ಇದ್ದು. ಅವ್ರ ಮನೆಗೆ ಹೋಗ್ತಾ ಇದ್ವು. ಇಲ್ದಿದ್ರೆ ಮಕ್ಕಳುಗಳು ನಮ್ಮ ಮನೆಗೆ ಬರ್ತಾ ಇದ್ದವು, ಚಿಕ್ಕವು ಅವಾಗ. ಅವಳಿಗೆ ಮತ್ತೆ ಆ ನಯನ ಎಲ್ಲ ಸಾಹಿತ್ಯ ಓದ್ಲಿಕ್ಕೆ ಶುರು ಮಾಡಿದಾಗ ತುಂಬಾ ಸಾಹಿತ್ಯದ ಪ್ರೀತಿ ಅವಳಿಗೆ. ಅದನ್ನೆಲ್ಲ ಮಾತಾಡ್ಲಿಕ್ಕೆ ಎಲ್ಲ ಬರ್ತಾ ಇದ್ರು. ಅವರಿಗೂ ಸಂತೋಷ, ಮನೆಯಲ್ಲಿ ಹೋಗಿ ಸಾಹಿತ್ಯ ಅದು ಇದು ಮಾತಾಡೋದು ಅಂತ.
ರಥಬೀದಿಗೆ ಹೋಗ್ಬಿಟ್ರೆ ನಿಮಗೆ ಇನ್ನೂ ಒಂದು ಲಕ್ ಏನಂದ್ರೆ ಜಿ ರಾಜಶೇಖರ್, ಲೈಬ್ರರಿ ಕ್ಲೋಸ್ ಆದ ಮೇಲೆ ಜಿ ರಾಜಶೇಖರ್, ಆಮೇಲೆ ಅಲ್ಲಿ ಸುಬ್ರಹ್ಮಣ್ಯ ಕಿತ್ಲಾಯರು, ಮುರಳೀಧರ ಉಪಾಧ್ಯಾಯರು. ನೋಡಿ ಎಲ್ಲರೂ ಉಡುಪಿಯಲ್ಲಿ ಒಬ್ರು ಜಯವಂತರು ಅಂತಿದ್ದಾರೆ. ಆ ಜಯವಂತರು ಮತ್ತೆ ಒಮ್ಮೊಮ್ಮೆ ಈ ಉದಯವಾಣಿ ಇದು ಮುಗಿದ್ರೆ ರಾಘವನ್ ನಂಬಿಯಾರ್ ಅವರೆಲ್ಲ ಹೇಗೆ ಅಂತ, ಈ ಜಯವಂತ ಭಯಂಕರ ಸೈಲೆಂಟ್ ಮನುಷ್ಯ ಆಯ್ತಲ್ಲ. ಓದುವುದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವ ಸಾಹಿತಿಗಳಿಗೂ ಕಮ್ಮಿ ಇಲ್ಲದಷ್ಟು ಓದುವಿಕೆ ಇರುವಂತಹ ಒಬ್ಬ ಮನುಷ್ಯ. ಯಾವ ಪುಸ್ತಕ ನೀವು ಕೇಳಿ ಓದಿಯಾಗಿರ್ತದೆ ಆ ಮನುಷ್ಯ. ಅವರು ಒಳ್ಳೆ ಸ್ನೇಹಿತರು ನನಗೆ ಇವತ್ತಿಗೂ. ಅವರು ನನ್ನ ಹತ್ರ ತಮಾಷೆ ಮಾಡಿಕೊಂಡೇ ಮಾತಾಡೋದು. ಜಯವಂತರು, ಈಗ ನಾನು ಉಡುಪಿ ಬಿಟ್ಟು 32 ವರ್ಷ ಆಗಿದೆ, ಆದ್ರೆ ಅವರನ್ನ ಕುಪ್ಪಿದಂಗಡಿ ಹೆಂಚುಂಡು ಅಂತಲೇ ಹಾಗೆ ಮಾತಾಡೋದು ಅವರು ಅಂತ ಹೇಳಿದ್ರೆ, ನಾನು ಹೇಳ್ತಾ ಇರೋದು ಏನಂದ್ರೆ, ಈ ರೀತಿಯ ಒಂದು ಸಾಹಿತ್ಯಾಸಕ್ತರ ಒಡನಾಟದಿಂದ ನನಗೊಂದು 30 ವರ್ಷ ಆಗುವುದರ ಒಳಗೆ ಇನ್ನು ನನಗೆ ಸಾಹಿತ್ಯವನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆಯ್ತು. ನೀವು ಯಕ್ಷಗಾನದ ಬಗ್ಗೆ ನೋಡಿ, ಕುಕ್ಕಿಲ ಕೃಷ್ಣ ಭಟ್ರು ನಮ್ಮ ಊರಿನವರು, ನಮ್ಮ ಗ್ರಾಮದವರು, ನಮಗೆ ನಿತ್ಯ ಹೋಗಿ ಬರುವ ಬಳಕಿರೋರು. ಅವರ ಮಗ ಶಂಕರ ಭಟ್ರು, ಅವರ ಜೊತೆ ನನ್ನ ಕೆಲವು ಸಮಯ ಮೃದಂಗ ಕಲ್ತಿದೆ ಆಯ್ತಾ. ಅಲ್ಲಿಯೇ ನಮ್ಮ ಊರಿನಲ್ಲಿ ನಮ್ಮ ತೋಟದ ಆ ಕಡೆ ಇರುವುದು ಕರ್ಗಲ್ ಸುಬ್ಬಣ್ಣ ಭಟ್ರು, ಪ್ರಸಿದ್ಧ ಶ್ರೀವೇಷಧಾರಿಗಳು. ಅವರ ಜೊತೆ ವರ್ಷಕ್ಕೆ 3 ತಿಂಗಳು ನಾವು ಯಕ್ಷಗಾನ ಸ್ಟೆಪ್ಸ್ ಕಲಿತಾ ಇದ್ವಿ ಆಯ್ತಲ್ಲ. ನಿಮಗೆ ಸ್ವಲ್ಪ ಈ ಕಡೆ ಬಂದ್ರೆ ನಮಗೆ ಯಾವಾಗಲೂ ಅಳಕೆ ರಾಮಯ್ಯಗಳ ವೇಷ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಈ ರೀತಿ ನಿಮಗೆ ಯಕ್ಷಗಾನದ ಒಂದು ಲೆವೆಲ್ ನಲ್ಲಿ ನೋಡಿದ್ರು ಕೂಡ ನಿಮಗೆ ಬಹಳ ಅದರಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದವರ ಜೊತೆ ನಿಮಗೆ ಒಡನಾಟ ನೋಡಿ. ಅವರೆಲ್ಲ ಪಾರ್ಥಿ ಸುಬ್ಬನನ್ನೆಲ್ಲ ಅವಾಗ ಎಡಿಟ್ ಮಾಡ್ತಾ ಇದ್ದಂತಹ ಕಾಲ. ಮಂಚಿಯಲ್ಲೆಲ್ಲ ಯಕ್ಷಗಾನ ಸಮ್ಮೇಳನ ಆಗ್ತಿದ್ರೆ ನಾವು ಹೋಗಿ ಅಲ್ಲಿ ಕೇಳ್ತಿದ್ವು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂ ರಾಮಚಂದ್ರ ಎಲ್ಲ ಎಷ್ಟು ಪ್ರೋಗ್ರಾಮ್ ಮಾಡಿದ್ದಾರೆ ಮಾರಾಯ. ನಮ್ಮ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರು ನಮ್ಮ ಹೈಸ್ಕೂಲಿಗೆ ಬಂದು ಭಾಷಣ ಮಾಡಿ ಪುಸ್ತಕ ಓದಿ ಅಂತೇಳಿ ಓದದ ಪುಸ್ತಕವನ್ನೆಲ್ಲ ಲೈಬ್ರರಿಗೆ ಡೊನೇಟ್ ಮಾಡಿ ಹೋಗ್ತಾ ಇದ್ರು. ಮಂಗಳೂರು, ಉಡುಪಿ, ಮಣಿಪಾಲ, ಕಾರ್ಕಳ, ಮತ್ತೆ ಪುತ್ತೂರು, ಇಲ್ಲಿ ಎಲ್ಲ ಯಾವ ಸಾಹಿತ್ಯ ಪ್ರೋಗ್ರಾಮ್ ಆದ್ರೂ ನಾವು ಹೋಗುದು. ಹೀಗಾಗಿ ಒಂದು ಸಾಹಿತ್ಯ ಅದು ನಮ್ಮಲ್ಲಿ ಹೇಳ್ತಾರಲ್ಲ, ಒಂದು ಎಲುಬಿನಲ್ಲಿ ಕೂತ್ಕೊಳ್ಳುವುದು ಅಂತ, ಹಾಗೆ ಒಂದು ಅದು ಅದರ ಆಸಕ್ತಿ ಅದು ಒಂದರ ಮೇಲೊಂದು ಬಂದು ಅದು ಬಲಿಷ್ಠವಾಯ್ತು. ಅದನ್ನು ನನಗೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಇಂಡಸ್ಟ್ರಿಯಲ್ ವರ್ಕ್ ಮಾಡೋದು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ ಅಲ್ಲ, ನೀವು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದವರು. ಇಂಡಸ್ಟ್ರಿ ಹೇಗೆ ಅಂತ ಹೇಳಿದ್ರೆ, ನೀವು ಬೆಳಿಗ್ಗೆ 6:30 ಗಂಟೆಗೆ ಮನೆಯಿಂದ ಹೊರಟ್ರೆ 7:30 ಗಂಟೆಗೆ ಅಲ್ಲಿ ಆವಾಗ ಪಂಚ್ ಒಂದು ಮಾಡಿಬಿಟ್ಟು ಮತ್ತೆ ರಾತ್ರಿ 6 ಗಂಟೆಗೋ 7 ಗಂಟೆಗೋ 8 ಗಂಟೆಗೋ 9 ಗಂಟೆಗೋ ನಿಮಗೆ ಗೊತ್ತಿಲ್ಲ. ಹೌದು, ನಾನು ಚೀಫ್ ಆಫ್ ಕಮ್ಯುನಿಕೇಶನ್, ಚೀಫ್ ಆಫ್ ಬೇರೆ ಬೇರೆ ಲೆವೆಲ್ ಕೆಲಸ ಮಾಡಿದವ. ಹಗಲು ರಾತ್ರಿ ಮೀಟಿಂಗ್ಗಳು ಅಮೆರಿಕದ ಇದಕ್ಕೆ ಹೋದ ಮೇಲೆ. ಆದ್ರೆ ನಿಮಗೆ ಏನೇ ಮಾಡಿದ್ರು ದಿನಕ್ಕೊಂದು 4-6 ಗಂಟೆ ಇದು ಇಲ್ಲದೆ ಇದ್ರೆ, ಏನು ಒಂದು 4 ಗಂಟೆ ಅಷ್ಟು ಹೊತ್ತಾದ್ರೆ ಏನಾದ್ರು ಓದದೇ ಇದ್ರೆ ಹಾಗೆ. ಮತ್ತೆ ನಿಮಗೆ ನಾನು ಇನ್ನೊಂದು ಅಂಶವನ್ನು ಹೇಳಬೇಕು ಅಂತ ಹೇಳಿದರೆ ನೋಡಿ, ನಾನು ನನ್ನನ್ನ ಒಂದು ಈ ರೀತಿಯ ಗಂಭೀರವಾದ ಅನಂತಮೂರ್ತಿ ಹೀಗೆ ಚೊಕ್ಕಾಡಿ ಈ ತರದ ಇದಾಯ್ತಾ. ಇನ್ನೊಂದು ಪತ್ರಿಕಾ ಬರಹಗಳಿಗೆ ನನ್ನನ್ನು ಇಳಿಸಿದವರಲ್ಲಿ ಕೆಲವರು ಮಣಿಪಾಲದಲ್ಲಿ ಇದ್ರು. ಅವರಲ್ಲಿ ಒಬ್ಬರು ಬಹಳ ಮುಖ್ಯವಾದವರು, ನಾನು ನೆನಪಿಸಿಕೊಳ್ಬೇಕಾದವರು ಅಂತ ಹೇಳಿದ್ರೆ ಈಶ್ವರಯ್ಯನವರು. ಆವಾಗ ಅವರು ಲಲಿತರಂಗ ಅಂತ ಹೇಳುವ ಪೇಜ್ ಮಾಡ್ತಾ ಇದ್ರು. ಆಮೇಲೆ ಅವರು ಪುಸ್ತಕ ವಿಮರ್ಶೆಯನ್ನು ಸಹ ನೋಡಿಕೊಳ್ತಾ ಇದ್ರು ಎಷ್ಟೋ ಸಮಯ. ಅವರು ನನ್ನ ಹತ್ರ ತುಂಬಾ ಪುಸ್ತಕ ವಿಮರ್ಶೆಗಳನ್ನ ಬರೆಸಿದ್ರು ಮಣಿಪಾಲದ ಉದಯವಾಣಿಯ ಇದಕ್ಕೆ. ಅಲ್ಲಿ ನಾನು ಬರೆಯುವುದನ್ನು ನೋಡಿ, ಆ ಈಶ್ವರಯ್ಯನವರು ನನ್ನ ಹತ್ರ ಬರೆಸುವುದನ್ನು ನೋಡಿ ಬನ್ನಂಜೆ ಗೋವಿಂದಾಚಾರ್ಯರು ನನ್ನ ಹತ್ರ ಕೆಲವು ಲೇಖನಗಳನ್ನು ಬರೆಸಿದ್ರು. ಆ ಬನ್ನಂಜೆ ಗೋವಿಂದಾಚಾರ್ಯರು ವಿಜಯವಾಣಿ ಮೆಗಜಿನ್ಗೆ ಬಳಸುವುದು ಮತ್ತೆ ಈ ಲಲಿತರಂಗ ಮೊದಲಾದಂತ ಪುಟಗಳಿಗೆ ಪುಸ್ತಕ ವಿಮರ್ಶೆಯನ್ನ ಈಶ್ವರಯ್ಯನವರು ಬರೆಸುವುದನ್ನು ನೋಡಿ, ಆವಾಗ ಹೊಸದಾಗಿ ಪ್ರಾರಂಭ ಆದಂತ ತರಂಗ ಪತ್ರಿಕೆಯ ಇವರಿದ್ದಾರಲ್ಲ, ಯಾರು ಸಂತೋಷ್ ಕುಮಾರ್ ಗುಲ್ವಾಡಿ, ಅವರು ನಿತ್ಯ ಅವರು ಆವಾಗ ತರಂಗ ಪೇಪರಿಗೆ ಬರೆಸಲಿಕ್ಕೆ ಸುಮ್ಮನೆ. ಆವಾಗ ನಮಗೆ ನೋಡಿ ವಸಂತ ಬನ್ನಾಡಿ ಮತ್ತೆ ಇವರು ಯಾರು ನಮ್ಮ ತಿಲಕನಾಥ ಮಂಜೇಶ್ವರ, ಹೀಗೆ ಬುಳುವಾರ್ ಮೊಹಮ್ಮದ್ ಕುಂಜಿ, ಇವರೆಲ್ಲ ಒಂದೇ ಕಾಂಪೌಂಡ್ ನಲ್ಲಿ ನೋಡಿ, ನಾವೆಲ್ಲ ಒಟ್ಟಿಗೆ ಒಂದೇ ಕಾಂಪೌಂಡ್ ನಲ್ಲಿ, ಶಂಕರ ಶೆಟ್ಟಿ ಕಾಂಪೌಂಡ್ ಅಂತ ಅಲ್ಲೇ ಇದ್ದದ್ದು ಕಡಿಯಾಗಿದೆ, ಅಲ್ಲಿ ಒಂದು ರೂಮ್ ಮನೆ ಮಾಡಿಕೊಂಡು.
ಹೀಗೆ ಅಲ್ಲಿ ನೀವು ನಿಮ್ಮ ಕೆಲಸ ಬಿಟ್ಟು ಮನೆಗೆ ಬಂದ್ರೆ ಅದೇ ಇದು ನಿಮಗೆ ಸಾಹಿತ್ಯವೇ. ಇಲ್ಲಿ ಬಂದ್ರೆ ಕೃಷ್ಣ ಭಟ್ರು, NT ಭಟ್ರು, ಆಮೇಲೆ ಆವಾಗ ಇವರು ಹರಿದಾಸ್, ಖುಷಿ ಹರಿದಾಸ್ ಭಟ್ರು ಇದ್ರು, ಅವರು ಎಲ್ಲ ಆ ರೀತಿಯ ಒಂದು ಪರಿಚಯ. ಒಟ್ಟಿನಲ್ಲಿ ನನ್ನ ಲಾಭ ಏನು ಅಂತ ಹೇಳಿದ್ರೆ, ನಾನು ಬೆಂಗಳೂರಿಗೆ ಬರುವಲ್ಲಿವರೆಗೂ ನಿಕಟವಾದಂತ ಸಾಹಿತ್ಯದ ಪರಿಚಯ, ನೀನಾಸಂ ಇವುಗಳೆಲ್ಲ ಸೇರಿ. ಬೆಂಗಳೂರಿಗೆ ಬಂದಾಗ ನಾನು ಬೆಂಗಳೂರಿಗೆ ಬಂದಿದ್ದೇನೆ ಅಂತ ಗೊತ್ತಾದಾಗ YNK ಅವರು ನನ್ನ ಹತ್ರ ಬರೆಸಲಿಕ್ಕೆ ಶುರು ಮಾಡಿದ್ರು. YNK ಹತ್ರ ಹೇಳಿದ್ರಂತೆ ನನ್ನ ಕಾಣಬೇಕು, ನನ್ನ ಫ್ರೆಂಡ್ K ಸತ್ಯನಾರಾಯಣ ಅಂತ ಇದ್ದಾರೆ, ಅವ್ರ ಹತ್ರ ಹೇಳಿದ್ರೆ, ಸರ್ ನೀವು ಅಲ್ಲಿಗೆ ಯಾಕೆ ಹೋಗ್ತೀರಿ, ನಾನು ಕರ್ಕೊಂಡ್ ಬರ್ತೇನೆ, ಈಸ್ ವರ್ಕಿಂಗ್ ಇನ್ HMT ಹೆಡ್ ಆಫೀಸ್ ಅಂತ ಹೇಳಿ ನನ್ನನ್ನು ಸತ್ಯನಾರಾಯಣ YNK ಅವರಿಗೆ ಪರಿಚಯ ಮಾಡಿಕೊಟ್ರು. YNK ಅವರ ಅಸಿಸ್ಟೆಂಟ್ ಚಂದ್ರಶೇಖರಯ್ಯ ಅಂತ, ಅವರು ಆ ಪತ್ರಿಕೆಗೆ ನಿರಂತರವಾಗಿ ಬರೆಸಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಪ್ರಜಾವಾಣಿಯಲ್ಲಿ ಪುಸ್ತಕ ವಿಮರ್ಶೆ ಬರೀಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಶರತ್ ಕಲ್ಕೋಡು ಮೊದಲಾದಂತವ್ರು, ಗಂಗಾಧರ ಮೊದಲಿಯಾರ್, ಶರತ್ ಕಲ್ಕೋಡು ಇಂಥವ್ರು ಇರುವಾಗ ಮಯೂರದಲ್ಲಿ ಕೊಲಂ ಬರೀಲಿಕ್ಕೆ ಶುರು ಮಾಡಿದೆ. ಪ್ರಜಾವಾಣಿಯಲ್ಲಿ ಪುಸ್ತಕ ವಿಮರ್ಶೆಯನ್ನು ನಿರಂತರವಾಗಿ, ಕಸ್ತೂರಿಯಲ್ಲಿ ಯಾರು ಅರುಣ್ ಅಂತೆಲ್ಲ ಇದ್ರು ಆವಾಗ ಕೆಲವು, ಅವರೆಲ್ಲ ಕಸ್ತೂರಿಗೆ ಬರೆಸಲಿಕ್ಕೆ ಶುರು ಮಾಡಿದ್ರು, ಕಸ್ತೂರಿ ಪತ್ರಿಕೆ. ಮತ್ತೆ ಈಗ ಕಳೆದ ಒಂದು 10 ವರ್ಷಗಳಲ್ಲಿ ಉದಯವಾಣಿಯ ಬೆಂಗಳೂರು ಆವೃತ್ತಿಯಲ್ಲಿ ಮುಖ್ಯವಾಗಿ, ಮತ್ತೆ ಕೆಲವು ಸಲ ಅದು ಊರಿನ ಆವೃತ್ತಿಗಳಿಗೂ ಹೋಗ್ತಾ ಇತ್ತು. ಅದಕ್ಕೆ ನಾನೊಂದು ನಿಧಾನ ಶ್ರುತಿ ಅಂತ ಒಂದು ಕಾಲಂ ಬರೆದೆ ಉದಯವಾಣಿಗೆ, ಅದೊಂದು ನಿಧಾನ ಶ್ರುತಿ ಅಂತ ಒಂದು ಪುಸ್ತಕ ಆಯ್ತು. ಆಮೇಲೆ ಈ ವಿಜಯವಾಣಿ ಅಂತ ಹೇಳುವ ಪತ್ರಿಕೆ ಶುರುವಾದಾಗ ನನ್ನನ್ನ ಅವರು ಅಲ್ಲಿ ಒಂದು ಬರೀಲಿಕ್ಕೆ ಶುರು ಮಾಡಿದ್ರು. ಒಂದು 5 ವರ್ಷ ವಿಜಯವಾಣಿಯಲ್ಲಿ ನಾನೊಂದು ನುಡಿಸಸಿ ಅಂತ ಒಂದು ಕಾಲಂ ಬರೆದೆ. ಆವಾಗ ತಿಮ್ಮಪ್ಪಟ್ರು, ಹರಿಪ್ರಕಾಶ್ ಕೋಣೆಮನೆ, ಮತ್ತೆ ಅದರ ಈಗಿನ ಇವರು ಚೆನ್ನೇಗೌಡರು, ಮತ್ತೆ ಈ ಮಲ್ಲಿಗೆ ಅಂತ ಮೊದಲೊಂದು ಪತ್ರಿಕೆಯ ಸಂಪಾದಕರಾಗಿದ್ರು ಶ್ರೀಧರ್ ಮೂರ್ತಿ ಅವರು, ಮತ್ತೆ ಈಗಲೂ ವಿಜಯವಾಣಿಯಲ್ಲಿ ಎಲ್ಲ ಇರುವ ಅನೇಕ ಸ್ನೇಹಿತರು ಅದಕ್ಕೆ ಬರೆಸಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಒಂದು ಟೀಮು ವಿಜಯ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ಬರಿಬೇಕು ಅಂತ ಹೇಳಿದ್ರು. ಅಲ್ಲಿ ನಾನು ಇದನ್ನು ಬರಿದೆ ಒಂದು 3 ವರ್ಷಗಳ ಕಾಲ. ಅಲ್ಲಿ ಹೂ ಬೆರಳು ಅಂತ ಒಂದು ಅಂಕಣ ಬರೆದೆ ಅವರಿಗೆ. ಇದರ ನಡುವೆ ಸಾಹಿತ್ಯಿಕ ಪತ್ರಿಕೆಗಳಿಗೆ ನಿರಂತರವಾಗಿ ನಾನು ಬರೀತಾ ಇದ್ದೆ. ಸಂಚಯದ ಪ್ರಹ್ಲಾದ್, ಸಂಚಯ ಅಂತ ಒಂದು ಪತ್ರಿಕೆ ಬರ್ತದೆ, ಅವರು ತುಂಬಾ ಅದರನ್ನ ಬರೀಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಒಂದು ಪ್ರೋತ್ಸಾಹ ಅಂದ್ರೆ ಅವರು ಬರಿಸ್ತಾ ಇದ್ರು, ಅಂದ್ರೆ ಸರ್ ಒಂದು ಬರೆದು ಕೊಡಿ ಅಂತ ಹೇಳೋರು. ಆಮೇಲೆ ಇಂಥ ಪುಸ್ತಕದ ಮೇಲೆ ಬರೀರಿ, ಈ ವಿಚಾರದಲ್ಲಿ ಬರೀರಿ, ಒಂದು ಕೀರಂ ನಾಗರಾಜ್ ಬಗ್ಗೆ ಬರೀರಿ, ಒಂದು ಚಿತ್ತಾಲರ ಬಗ್ಗೆ ಒಂದು ಬರೀರಿ ಸರ್ ಅಂತ ಹೇಳೋರು ಅವರು. ಯಾರು, ನಮ್ಮ ಪ್ರಹ್ಲಾದ್, DV ಪ್ರಹ್ಲಾದ್ ಅವರು ಬರ್ತಾ ಇರುವಾಗ ಅವರ ಸಂಚಿಕೆಗೆ ಒಂದು ಬರೆಯುವಂಥದ್ದು ಇದಾಯ್ತು. ಹೀಗೆ ಹಲವು ರೀತಿಯಲ್ಲಿ ಸಾಹಿತ್ಯದಿಂದ ಬಂದದ್ರಿಂದ ನಿಮಗೆ ಕೆಲಸ ಇರಲಿ ಇಲ್ಲದೇ ಇರಲಿ, ಇದರಿಂದ ನಾನು ಕಳ್ಕೊಂಡದ್ದೇನು ಅಂದ್ರೆ ನನ್ನ ಆರೋಗ್ಯದ ಮೇಲೆ ಈ ರೀತಿಯ ಅತಿಯಾದ ಕೆಲಸ ತುಂಬಾ ಪರಿಣಾಮ ಬೀಳಿದೆ. ಈಗ ನೋಡಿ, ನೀವು ಸಾಕಷ್ಟು ಓದದೆ ಬೆಳಿಗ್ಗೆ 4 ಗಂಟೆಗೆ ಸಾಕಷ್ಟು ನಿದ್ರೆ ಮಾಡದೆ ಓದಿದ್ರೆ ಬೆಳಿಗ್ಗೆ 4-4:15 ಎದ್ದು 7 ಗಂಟೆಗೆ ಆಫೀಸಿಗೆ ಹೋಗುವಲ್ಲಿವರೆಗೂ ಓದುದು, ರಾತ್ರಿ 11 ಗಂಟೆವರೆಗೆ ಕೆಲಸ ಮಾಡಿ 12 ಗಂಟೆವರೆಗೆ ಪುನಃ ಓದುದು. ಹೀಗೆ ಮಾಡಿದ್ರಿಂದ ಆರೋಗ್ಯದ ಮೇಲೆ ತುಂಬಾ ಪರಿಣಾಮವನ್ನು ಅದು ಬೀರಿದೆ. ಅದು ಇಟ್ ಹ್ಯಾಸ್ ಹಿಟ್ ಮೈ, ನಾನು ತುಂಬಾ ಆರೋಗ್ಯವಂತ ಮನುಷ್ಯ, ಆದ್ರೆ ನನ್ನ ಆರೋಗ್ಯದ ಮೇಲೆ ಈ ರೀತಿಯ ಅತಿಯಾದ ಕೆಲಸ, ಅತಿಯಾದ ಒತ್ತಡ ಸ್ವಲ್ಪ ಪರಿಣಾಮವನ್ನು ಬೀರಿದೆ. ಆದ್ರೆ ನನ್ನ ಹೆಂಡತಿ ನನ್ನನ್ನ ಮನೆಯಲ್ಲಿ ಯಾವಕ್ಕೆ ಹೆಚ್ಚಿನ ಕೆಲಸವನ್ನು ಕೊಡದೆ ಎಲ್ಲ ಕೆಲಸದ ಭಾರವನ್ನು ಅವಳೇ ವಹಿಸಿಕೊಂಡು ತುಂಬಾ ಟೈಮನ್ನು ಕೊಟ್ಲು. ಅದರಿಂದಾಗಿ ಆದ್ರೆ ಓದೋದ್ರಿಂದ ನಮಗೆ ಏನೂ ತೊಂದರೆ ಆಗೋದಿಲ್ಲ. ನಾನು ಹೇಳ್ತೇನೆ, ಬಹಳ ಸಂತೋಷವಾಗಿ ಹೇಳ್ತೇನೆ, ನನ್ನ ತಂದೆಯವರ ಓದುವ ಅಭ್ಯಾಸದಿಂದ ನಮಗೆ 4 ಜನ ಮಕ್ಕಳಿಗೂ ದೊಡ್ಡ ಪ್ರಭಾವ ಆಗಿದೆ. ನಮ್ಮ ಮೇಲೆ ಎಲ್ಲರಿಗೂ ಓದುವ ಆಸಕ್ತಿ ಬಂದಿದೆ. ನನ್ನ ತಮ್ಮ ಡಾಕ್ಟರ್ ನರಹರಿ, ಒಬ್ಬ ಪ್ರಸಿದ್ಧ ವೈದ್ಯ. ಆಮೇಲೆ ನನ್ನ ಇನ್ನೊಬ್ಬ ತಮ್ಮ ಇವರು ರವಿಪ್ರಕಾಶ್, ಅವನು ವಕಾಲತ್ನಲ್ಲಿ ಒಳ್ಳೆಯ ರೀತಿ ಕೆಲಸ ಮಾಡಿದ್ದಾನೆ. ಇವನ್ ನಮ್ಮ ಮನೆಗೆ ಆದಂತ ಸಂಬಂಧಗಳು ಕೂಡ ಬಹಳ ಒಳ್ಳೆಯ ಸಂಬಂಧಗಳೇ ಆಗಿ ಹೋಯ್ತು. ಈಗ ನನ್ನ ಸಿಸ್ಟರ್ ಮದುವೆ ಆದವನು ಬಾಲಸುಬ್ರಹ್ಮಣ್ಯ ಕಂಜರ್ಪಡೆ, ಅವರು ಇವತ್ತು ಬಹಳ ದೊಡ್ಡ ಓದುಗರಲ್ವೇ. ಈಗ ಅವರಿಗೆ ಕೂಡ ಅಂಕಣಕಾರರಾಗಿ, ವಕೀಲರಾಗಿ ಬೇರೆ ಒಳ್ಳೆ ರೀತಿಯ ಹೆಸರು ಇದೆಯಲ್ಲ, ದೊಡ್ಡ ವಿದ್ವಾಂಸರು ಅಂತಲೇ ಪರಿಗಣಿತರಾಗಿದ್ದಾರೆ.
ತಂದೆಯವರ ಈ ಓದುವ ಅಭ್ಯಾಸದಿಂದ ನಮಗೆಲ್ಲರಿಗೂ ತುಂಬಾ ಅನುಕೂಲ ಆಗಿದೆ. ಈಗ ನನ್ನ ಓದುವ ಅಭ್ಯಾಸದಿಂದ ನನ್ನ ಮಕ್ಕಳಿಗೆ ಓದುವ ಅಭ್ಯಾಸ ಖಂಡಿತವಾಗಿ ಬೆಳೆದಿದೆ. ನನ್ನ ಮಗಳು ತುಂಬಾ ಓದ್ತಾರೆ. ನನ್ನ 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 ಮಗನಿಗೆ ಸಾಕಷ್ಟು ಓದುವ ಅಭ್ಯಾಸ ಇದೆ. ನನ್ನ ಅಳಿಯ ಅಂತ ಹೇಳಿದ್ರೆ ಅವನು ಮಾಯಲಂಕೋಡಿ ಫ್ಯಾಮಿಲಿ, ಅವನು ಮಾಯಲಂಕೋಡಿ ನಾಡಭಟ್ರ ಮಗ, ಅಂದ್ರೆ ಅದು ಖಂಡಿಗೆಯವರ ಫ್ಯಾಮಿಲಿ, ಅವನಿಗೆ ತುಂಬಾ ಓದುವ ಅಭ್ಯಾಸ ಇದೆ. ನನ್ನ ಸೊಸೆಗೆ ಮಗನಿಗೆ ಕೂಡ ಓದುವ ಅಭ್ಯಾಸ ಇದೆ. ಈ ಓದುವ ಅಭ್ಯಾಸದಿಂದ ಅವರಿಗೆ ಯಾರಿಗೂ ನಷ್ಟ ಆಗಲಿಲ್ಲ, ಅವ್ರಿಗೆ ಎಲ್ರಿಗೂ ಅನುಕೂಲ ಆಗಿದೆ. ಇದೀಗ ಏನಾಗುತ್ತೆ, ನಾನು ನೋಡ್ತೇನಲ್ಲ, ಈಗ ನನಗೆ ನನ್ನ ಮೊಮ್ಮಕ್ಕಳಿದ್ದಾರೆ, ಮಗನ ಮಕ್ಕಳು ಮತ್ತು ಮಗಳ ಮಕ್ಕಳು. ಅವು ಆ ಚಿಕ್ಕ ಮಕ್ಕಳು ಕೂಡ ಮನೆಯಲ್ಲಿರೋ ಸಣ್ಣ ಪುಸ್ತಕವನ್ನು ತಂದು ಓದು 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 ಅಂತ ಹೇಳ್ತಾರೆ, ಕಥೆಯನ್ನು ಹೇಳು 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 ಅಂತ ಹೇಳ್ತಾರೆ. ಅಂದ್ರೆ ಈ ಓದುವ ಅಭ್ಯಾಸ ಮನೆಯಲ್ಲಿ ಇದ್ರೆ ಅದು ಎಲ್ರಿಗೂ ಒಂದು ರೀತಿಯ ಈ ಓದುವ ಇದನ್ನು ಮಾಡ್ತಾರೆ. ಇಷ್ಟೇ ನಾವು ತಿಳ್ಕೊಳ್ಬೇಕಾಗೋದು. ಸರಸ್ವತಿಯನ್ನ ನಾವು ಒಮ್ಮೆ ಆರಾಧನೆ ಮಾಡಿದ್ರೆ ಸರಸ್ವತಿ ಚಂಚಲೆ ಅಲ್ವೇ ಅಲ್ಲ, ಅವಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಕರೆಕ್ಟ್. ನಮ್ಮ ಒಟ್ಟಿಗೆ ಇರ್ತಾಳೆ, ಮತ್ತು ನಮ್ಮ ಒಟ್ಟಿಗೆ ಇರುವುದು ಅಂದ್ರೆ ಅದು ದೊಡ್ಡ ಶಕ್ತಿ ಇದ್ದ ಹಾಗೆ. ಜ್ಞಾನ, ಸರಸ್ವತಿ ಅಂದ್ರೆ ವಾಣಿ ಮಾತ್ರ ಅಲ್ಲ, ಸಂಸ್ಕೃತಿಯೂ ಬರುತ್ತದೆ ಸರಸ್ವತಿ ಇದ್ರೆ, ಜ್ಞಾನವೂ ಬರ್ತದೆ, ತಿಳುವಳಿಕೆಯೂ ಬರ್ತದೆ, ಚಿಂತನೆಯೂ ಬರ್ತದೆ. ಕೆಲವು ಸಲ ದುಡ್ಡು ತಡವಾಗ್ಬೋದು, ಕೆಲವು ಸಲ ಬರ್ಬೋದು, ಆದ್ರೆ ಲಕ್ಷ್ಮಿ ಸರಸ್ವತಿಗೆ ವಿರೋಧ ಅಂತ ನಾವು ತಿಳಿಬೇಕಾಗಿಲ್ಲ. ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಬರುವುದಿಲ್ಲ ಅಂತಲೂ ಇಲ್ಲ. ಲಕ್ಷ್ಮಿಯು ಸರಸ್ವತಿ ಒಟ್ಟಿಗೆ ಇರುವಂತದ್ದು ಇವತ್ತಿನ ಹೊಸ ಟ್ರೆಂಡ್. ಈಗ ಕಾಲ ಬದಲಾಗಿದೆ. ಸರಸ್ವತಿ ಪುತ್ರರ ಹತ್ರ ಲಕ್ಷ್ಮಿ ಸುಳಿಯುವುದಿಲ್ಲ ಅಂತ ಏನಿಲ್ಲ. ಈಗ ಸರಿಯಾಗಿ ಸರಸ್ವತಿ ಆರಾಧನೆ ಮಾಡಿದವರಿಗೆ ಲಕ್ಷ್ಮಿಯ ಕೃಪೆ ಇದೆ. ಹೌದು. ಆದ್ರಿಂದ ನಾನು ಹೇಳುದು ಯಾವಾಗಲೂ ಸರಸ್ವತಿ ಅಮ್ಮ, ಲಕ್ಷ್ಮಿ ದೊಡ್ಡಮ್ಮ ಅಂತ. ಲಕ್ಷ್ಮಿಗೆ ಏನು ಅಂದ್ರೆ ಮನೆಯಲ್ಲಿ ಹಿರಿಯ ದೊಡ್ಡಪ್ಪನ ಸ್ಥಾನದಲ್ಲಿ ಇರುವವರು ಲಕ್ಷ್ಮಿ, ಅದು ಬೇಕು, ಅದು ಅಧಿಕಾರ ಸ್ಥಾನ. ಸರಸ್ವತಿ ಅಮ್ಮ, ನಾವು ಅಮ್ಮನ ಹತ್ರ ಹೋಗ್ಲಿ ಇಲ್ಲದಿರಲಿ, ಅಮ್ಮ ಅಮ್ಮನೇ. ಆದ್ರಿಂದ ನಮಗೆ ಅಮ್ಮನೂ ಬೇಕು, ದೊಡ್ಡಮ್ಮನೂ ಬೇಕು, ನಮಗಿಬ್ಬರು ಬೇಕು. ಇದು ನನ್ನ ಅಭಿಪ್ರಾಯ. ಆದ್ರೆ ಸರಸ್ವತಿಯನ್ನ ಆರಾಧನೆ ಮಾಡುವ ಯಾರಿಗೂ ಲಕ್ಷ್ಮಿಯನ್ನ ಪಡೆಯುವುದು ಕಷ್ಟ ಅಲ್ಲ. ಅವಳ ಕೃಪೆ ಆಶೀರ್ವಾದ ಇದ್ದೇ ಇರುತ್ತೆ. ಲಕ್ಷ್ಮಿ ಅಂದ್ರೆ ನಾನು ಸಂಪತ್ತು ಅಂತ ಹೇಳು. ಹೌದು, ಕರೆಕ್ಟ್. ಅದರದ್ದು ಬರ್ತದೆ, ಅದು ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಸರ್, ಈಗ ಕೆಲವು ಪ್ರಶ್ನೆಗಳನ್ನು ಇದು ಮಾಡುದಿದ್ರೆ, ಈ ಸಾಹಿತ್ಯ ಅನ್ನುವುದು ಅದು ಅದರ ಹುಟ್ಟು ಹೇಗೆ ಮತ್ತು ಅದು ಯಾಕಾಗಿ ಹುಟ್ಟುತ್ತದೆ? ನೋಡಿ, ಸಾಹಿತ್ಯ ಅಂತ ಹೇಳುದು ಮನುಷ್ಯನ ಕಲಾಭಿರುಚಿಯಿಂದ ಬರ್ತದೆ. ಮನುಷ್ಯ ಏನು ಅಂತ ಹೇಳಿದ್ರೆ, ಮನುಷ್ಯನಿಗೂ ಇತರ ಪ್ರಾಣಿಗಳಿಗೂ ಇರುವಂತ ಮುಖ್ಯವಾದ ವ್ಯತ್ಯಾಸ ಭಾಷೆ. ಹೌದು, ಕರೆಕ್ಟ್ ಅಲ್ವಾ? ಈಗ ಭಾಷೆಯಿಂದ ನಾವು ಜ್ಞಾನವನ್ನ ಉಳಿಸಿ ಮುಂದಿನ ಜನಾಂಗಕ್ಕೆ ಕೊಡುವ ಹಾಗೆ ಅಭಿರುಚಿಯನ್ನ ಮುಂದಿನ ಜನಾಂಗಕ್ಕೆ ಕೊಡ್ತೇವೆ. ಆಮೇಲೆ ಸಂಸ್ಕೃತಿಯನ್ನ ಮುಂದಿನ ಜನಾಂಗಕ್ಕೆ ಆಗ್ತೇವೆ. ಇದರಲ್ಲಿ ಒಂದು ಮುಖ್ಯವಾದಂತ ಒಂದು ವಾಹಕ ಭಾಷೆ. ಅಂದ್ರೆ ನಾವು ಅದನ್ನು ವಾಣಿ ಅಂತ ಹೇಳ್ತೇವೆ. ಸರಸ್ವತಿಗೂ ವಾಣಿ ಅಂತ ಹೆಸರು, ಆಯ್ತಾ? ಈಗ ಈ ಭಾಷೆಯನ್ನ, ಈಗ ಅದಕ್ಕೆ ನೋಡಿ, ನೀನು ಭಾಷೆ ಇಲ್ಲದವ ಅಂತ ನಮ್ಮಲ್ಲಿ ಒಂದು ಬೈಗಳೇ ಉಂಟು. ಭಾಷೆ ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರ್ತದೆ. ಈ ಭಾಷೆಯಲ್ಲಿ ಸಮಗ್ರವಾದ ಜ್ಞಾನವನ್ನು ನಾವು ಪಡಿತಾ ಇದ್ದ ಹಾಗೆ ಮನುಷ್ಯನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅಷ್ಟೇ ಸಾಕಾಗುವುದಿಲ್ಲ. ಅದನ್ನ ಚಂದಕ್ಕೆ ಹೇಳಬೇಕು ಅಂತ ಕಾಣ್ತದೆ, ಅನುಭವವನ್ನ ನಾವು ಹೇಳಬೇಕು ಅಂತ ಕಾಣ್ತದೆ, ಅದರ ಜೊತೆಗೆ ಅದರ ಲಯವನ್ನ ಇಟ್ಟುಕೊಳ್ಬೇಕು ಅಂತ ಕಾಣ್ತದೆ, ಆಮೇಲೆ ಅದರ ಜೊತೆಗೆ ಅದರ ಸಂಗೀತವನ್ನು ಪಡಿಬೇಕು ಅಂತ ಕಾಣ್ತದೆ, ಅದರ ಸೌಂದರ್ಯವನ್ನು ಪಡಿಬೇಕು ಅಂತ ಕಾಣ್ತದೆ. ಹಾಗೆ ಆರ್ಟಿನ ಹುಟ್ಟಾಗುತ್ತೆ. ಕಲೆ ಹುಟ್ಟೋದು ಹೀಗೆ. ಮನುಷ್ಯನ ಒಂದು ತನ್ನನ್ನು ತಾನು ಮೀರುವ, ತನ್ನನ್ನು ತಾನು ಉತ್ತಮಪಡಿಸಿಕೊಳ್ಳುವ, ತನ್ನನ್ನು ತಾನು ಹೆಚ್ಚು ಸಂಸ್ಕೃತಿವಂತನಾಗಿ ಮಾಡುವ, ಈ ಮೇಲಕ್ಕೆ ಹೋಗುವ ಈ ಪ್ರಯತ್ನ ಅಂತ ನಾವು ಅದನ್ನು ಕರೀಬಹುದಾದರೆ, ಈ ಮೇಲ್ಮಟ್ಟವನ್ನ ಪಡೆಯುವ ಈ ಪ್ರಯತ್ನದ ಒಂದು ಅಂಗವಾಗಿ ಸಾಹಿತ್ಯ ಹುಟ್ಟುತ್ತದೆ. ಆದ್ರಿಂದಲೇ ಸಂಸ್ಕೃತದಲ್ಲಿ ಒಂದು ಮಾತಿದೆ ನೋಡಿ, ಈ ಸಾಹಿತ್ಯ ಇವು ಇಲ್ಲದ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ಒಂದು ಪಶು. ಸಾಹಿತ್ಯ, ಸಂಸ್ಕೃತಿ, ಭಾಷೆ ತಿಳಿಯದವನು ಒಂದು ಪಶು, ಆದ್ರೆ ಕೊಂಬು ಮತ್ತು ಬಾಲ ಇಲ್ಲದವ ಅಂತ. ಹೌದು. ಸಾಹಿತ್ಯ ನಮ್ಮನ್ನ ರಿಫೈನ್ ಮಾಡುತ್ತೆ, ನಮ್ಮನ್ನ ಉತ್ತಮಪಡಿಸುತ್ತದೆ. ಈ ಹೆಚ್ಚು ಚಂದಕ್ಕೆ, ಹೆಚ್ಚು ಉತ್ತಮವಾಗಿ, ಹೆಚ್ಚು ಸೂಕ್ಷ್ಮವಾಗಿ ಹೇಳುದು. ಮನುಷ್ಯನ ಇಡೀ ಬೆಳವಣಿಗೆ ಅವನ ಮನಸ್ಸಿನ ಸೂಕ್ಷ್ಮತೆಯಲ್ಲಿದೆ.
ಆ ಮನಸ್ಸಿನ ಸೂಕ್ಷ್ಮತೆಯನ್ನ ಸಾಹಿತ್ಯ ಪಡೀತದೆ. ಮನಸ್ಸಿನ ಸೂಕ್ಷ್ಮತೆಯಿಂದ ಸಾಹಿತ್ಯ ಹುಟ್ಟುತ್ತದೆ, ಸಾಹಿತ್ಯದಿಂದ ಮನಸ್ಸಿನ ಸೂಕ್ಷ್ಮತೆ ಹೆಚ್ಚಾಗುತ್ತೆ. ಹೀಗೆ ಒಂದು ಇನ್ನೊಂದಕ್ಕೆ ಸಪೋರ್ಟ್ ಮಾಡ್ಕೊಂಡು ಬೆಳೆಯುವ ಒಂದು ಕ್ರಿಯೆ ಅದು. ಈಗ ನೋಡಿ, ಯಾವುದೇ ಪ್ರಾಂತ್ಯದ ಭಾಷೆಯ ಸಾಹಿತ್ಯದಲ್ಲಿ, ಅದು ಕನ್ನಡ ಆಗಿರ್ಬೋದು, ಮಲಯಾಳ ಆಗಿರ್ಬೋದು, ಯಾವುದೇ ಇರ್ಬೋದು, ಹಲವು ಪ್ರಕಾರಗಳಾಗಿ ವಿಂಗಡಿಸಿದ ಉದ್ದೇಶ ಏನು ಸರ್? ಅದು ವಿಂಗಡಿಸಿದ ಉದ್ದೇಶ ಅಂತ ಹೇಳಿದರೆ, ಅದು ವಿಂಗಡಣೆಯನ್ನು ಉದ್ದೇಶಪೂರ್ವಕವಾಗಿ ಮಾಡುವುದಲ್ಲ. ಸಾಹಿತ್ಯದ ಅಗತ್ಯಕ್ಕೆ ತಕ್ಕ ಹಾಗೆ ಅದು ವಿಂಗಡಣೆ ಆಗುವುದು. ನಿಮ್ಮ ಅನುಭವದ ಅಗತ್ಯಕ್ಕೆ ತಕ್ಕ ಹಾಗೆ, ಕಾಲದ ಅಗತ್ಯಕ್ಕೆ ತಕ್ಕ ಹಾಗೆ ಮಾಡ್ತದೆ. ಈಗ ನೀವು ಗದ್ಯ, ಪದ್ಯ, ಚಂಪು ಅಂತ ಹೇಳಿದ್ರೆ ಏನು? ಗದ್ಯ ಪದ್ಯಗಳು ಸೇರಿಕೊಂಡು ಒಂದು ವಿಧಾನ ಆಯಿತು. ಆಮೇಲೆ ಪದ್ಯದಲ್ಲಿ ನಾವು ಯಾವುದನ್ನು ಹೇಳ್ತೇವೆ, ಅದರ ಲಯ ಮತ್ತು ಅದರ ಛಂದಸ್ಸಿಗೆ ಅನುಕೂಲವಾಗಿ ಕ್ರಮಗಳು ಬದಲಾಗ್ತಾ ಹೋಯಿತು. ನಿಮ್ಮ ಒಂದು ಕಾಲಕ್ಕೆ, ಈಗ ಭಕ್ತಿ ಮೂಮೆಂಟ್ ಪ್ರಾರಂಭ ಆದ ಕಾಲಕ್ಕೆ ನಿಮಗೆ ಹೇಳುವ ಕ್ರಮ ಬದಲಾಗಬೇಕಾಯಿತು. ಪುರಾಣದಲ್ಲಿ ಇದ್ದಾಗ ಹೇಳಿದ ಕ್ರಮದಲ್ಲಿ ಸಾಕಾಗ್ಲಿಲ್ಲ ಹೇಳಲಿಕ್ಕೆ. ಆವಾಗ ಒಂದು ಹೊಸ ಕ್ರಮದಲ್ಲಿ ಹೇಳಬೇಕಾದಾಗ ಒಂದು ಹೊಸ ಸಾಹಿತ್ಯದ ನಿರ್ಮಾಣ ಆಯಿತು. ಈಗ ಆಧುನಿಕ ಅನುಭವ ಬಂದಾಗ ನಿಮಗೆ ಅಷ್ಟವರೆಗೆ ಇಲ್ಲದೆ ಇರುವಂತಹ ಒಂದು ಕಾದಂಬರಿಯ ಪ್ರಕಾರವನ್ನು ನೀವು ಹುಟ್ಟಿಸ್ಬೇಕಾಯ್ತು. ಈಗ ನಿಮಗೆ ಕಾದಂಬರಿಯ ಪ್ರಕಾರವನ್ನು ಹುಟ್ಟಿಕೊಂಡಾಗ ನಿಮಗೆ ಅದರ ಜೊತೆ ಇನ್ನು ಸಣ್ಣ ಅನುಭವವನ್ನು ಹೇಳಬೇಕಾದ್ರೆ ಒಂದು ಸಣ್ಣ ಕಥೆಗಳ ಪ್ರಕಾರ ಬೇಕಾಯಿತು, ಪ್ರಬಂಧದ ಪ್ರಕಾರ ಬೇಕಾಯಿತು, ನಾಟಕ, ಅದು ಹಲವು ದೃಷ್ಟಿಕೋನವನ್ನು ಕೊಡುವುದಕ್ಕೆ ನಾಟಕ ಬೇಕಾಯ್ತು. ಆ ಸಂಭಾಷಣೆಯಲ್ಲಿ ಒಬ್ಬೊಬ್ಬನ ಒಂದೊಂದು ದೃಷ್ಟಿಕೋನ ಸಿಗ್ತದೆ ನೋಡಿ. ಈಗ ನಾನು ಮತ್ತು ನೀವು ಹೀಗೆ ಕೂತು ಮಾತಾಡುವಾಗ ಎದುರೆದುರು, ಈಗ ನೀವೊಂದು ವೃತ್ತ ಅಂತ ತಿಳ್ಕೊಂಡ್ರೆ ಮನುಷ್ಯನನ್ನ, ವೃತ್ತಕ್ಕೆ 360 ಡಿಗ್ರಿ ಇದೆ. ಹೆಚ್ಚು ಅಂದ್ರೆ ಹೀಗೆ ಕೂತಾಗ ನಿಮಗೆ ಎದುರಿನ 180 ಡಿಗ್ರಿ ಕಾಣ್ಲಿಕ್ಕೆ ಸಿಗ್ತದೆ. ಹೌದು. ಈ 180 ಡಿಗ್ರಿ ಹಿಂದೆ ಇನ್ನೂ 180 ಡಿಗ್ರಿ ಇದೆಯಲ್ಲ, ಈ ಸಂಪೂರ್ಣ ಆಗ್ಲಿಕ್ಕೆ. ಸಂಪೂರ್ಣ ಅಂತ ಹೇಳುದು ನೋಡಿ. ಪೂರ್ಣ ಅಂದ್ರೆ ಏನು? ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಸ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಟತೆ. ಇದು ಉಪನಿಷತ್ತಿನ ಮಾತು. ಪೂರ್ಣ ಅಂದ್ರೆ ಈ ವೃತ್ತವೇ. ನೀವು ಪೂರ್ಣ ಆಗಬೇಕಾದ್ರೆ ನಿಮಗೆ, ಅಂದ್ರೆ ಈ ಲೌಕಿಕದಲ್ಲಿ, ಈ ಭೂಮಿಯಲ್ಲಿ ನೀವು ಪೂರ್ಣ ಆಗಬೇಕಾದ್ರೆ ಈ 360 ಡಿಗ್ರಿ ನಿಮಗೆ ಕಾಣಬೇಕು. ಕರೆಕ್ಟ್. ಇನ್ನು ಈ ಭೂಮಿಯಿಂದ ಮೇಲಿಂದು ಬೇರೆ ಶಕ್ತಿಗಳ ಇನ್ನೇನೋ ಇರ್ಬೋದು, ಅದರ ಚರ್ಚೆ ಪ್ರತ್ಯೇಕ, ಅದಕ್ಕೆ ನಾನು ಹೋಗ್ತಾ ಇಲ್ಲ. ಸಾಹಿತ್ಯ ಈ ಭೂಮಿಯ 360 ಡಿಗ್ರಿಯನ್ನು ಕಾಣಬೇಕಾದ್ರೆ ನಿಮ್ಮ ಎದುರಿನ 180 ಡಿಗ್ರಿ ಸಾಕಾಗುವುದಿಲ್ಲ. ಹಿಂದಿನ ಹಲವು ವಿಷಯಗಳನ್ನು ತರುವುದು ಹೇಗೆ ಅಂತ ಹೇಳುವ ಹೊಸ ಹೊಸ ತಂತ್ರಗಳನ್ನು ಮಾಡಬೇಕಾಯ್ತು. ಆ ಹೊಸ ಹೊಸ ತಂತ್ರಗಳನ್ನ ಮಾಡುವಾಗ ಒಬ್ಬ ಮಾತಾಡಿದಾಗ ಹೇಳುವುದು, ಇನ್ನೊಬ್ಬ ಏನೋ ಹೇಳಿದಾಗ ಮಾಡುವುದು, ಅವನ ಹಿಂದಿನಿಂದ ಕಂಡವ ಅದರನ್ನು ಕಲ್ಪಿಸಿದ ಹೇಳಿದ ಹಾಗೆ ಮಾಡುವುದು. ಹೀಗೆಲ್ಲ ಮಾಡಿ ನಿಮಗೆ ಅದರ ಬೇರೆ 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 ಆಂಗಲ್ಗಳನ್ನ ತಿಳಿಸ್ತದೆ ನೋಡಿ. ಬೇರೆ ಬೇರೆ ಕೋನಗಳಿಂದ ಒಂದು ವಸ್ತುವನ್ನು ತೋರಿಸ್ಲಿಕ್ಕೆ ಕಳಿಸ್ತದೆ. ಆಗ ಆ ಕೋನಗಳಿಗೆ, ಆ ವಸ್ತುವಿಗೆ, ಆ ವಿಚಾರಕ್ಕೆ ಅನುಕೂಲವಾದ ಹೊಸ ಹೊಸ ಪ್ರಕಾರಗಳು ಹುಟ್ಟುವುದು ಅನಿವಾರ್ಯ ಆಗ್ತದೆ. ಮೊದಲು ವಿಮರ್ಶೆ ಇರಲಿಲ್ಲ, ಹಾಗೆ ವಿಮರ್ಶೆ ಹುಟ್ಟಿತು, ಸಂಶೋಧನೆ ಹುಟ್ಟಿತು, ಹೀಗೆ ಒಂದೊಂದು ಹುಟ್ಟಿಕೊಂಡು ಬೆಳೆಯುವುದು. ಅದು ಜ್ಞಾನಕ್ಕೆ, ಸಂದರ್ಭಕ್ಕೆ ಅನುಕೂಲವಾಗಿ. ಆಮೇಲೆ ನೋಡಿ ಸರ್, ಈಗ ಈ ಕಥೆಯಾಗಲಿ, ಧಾರಾವಾಹಿ ಆಗಲಿ, ಕಾದಂಬರಿ ಆಗಲಿ, ಇದು ಒಂದು ವಸ್ತು ಒಬ್ಬ ಸಾಹಿತಿಗೆ ಸಿಗ್ತದೆ ಅಂತಾದರೆ ಅದನ್ನು ಅವ ಅನ್ವಯಗೊಳಿಸುವುದು ಹೇಗೆ? ಅದು ಅವನೇ ನಾನು ಕಾದಂಬರಿ ಬರಿತೇನೆ ಅಂತ ಯೋಚನೆ ಮಾಡಿ ಬರೆಯುವುದಾ, ಅಥವಾ ಕತೆ ಬರಿತೇನೆ ಅಂತ ಯೋಚನೆ ಮಾಡಿ ಬರೆಯುವುದಾ, ಹೇಗೆ ಅದು? ಈಗ ಒಂದು ಸೃಷ್ಟಿ ಹೇಗೆ ಆಗುತ್ತದೆ ಅಂತ ಹೇಳುವುದಕ್ಕೆ ಭಾರತೀಯ ಕಾವ್ಯ ಮೀಮಾಂಸೆ ಹಲವು ರೀತಿಯ ತತ್ವಗಳನ್ನು ಹೇಳ್ತದೆ. ಅದೊಂದು ದೊಡ್ಡ ವಿಚಾರ. ಹಾಗೆಯೇ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ, ಈಗ ಪ್ಲೇಟೋನಿಂದ ಹಿಡಿದು ಅರಿಸ್ಟಾಟಲ್ನಿಂದ ಹಿಡಿದು ಹಲವು ರೀತಿಯ ಥಿಯರಿಗಳನ್ನು ಹೇಳ್ತದೆ. ಆ ಥಿಯರಿಗಳು ಸಾಮಾನ್ಯವಾಗಿ ಈಗ ನಾವು ಕಂಡು ಹುಡುಕಿದಾಗ ಸುಮಾರು 1,500 ವರ್ಷ 2,000 ವರ್ಷಗಳ ಹಿಂದಿನಿಂದ ಬೆಳ್ಕೊಂಡು ಬಂದಂತ ಥಿಯರಿ. ಅದಕ್ಕೆ ಹಲವು ರೀತಿಯ ಥಿಯರಿಗಳು ಸೇರ್ಕೊಂಡು ಇವತ್ತು ಅದೊಂದು ದೊಡ್ಡ ವಾಂಗ್ಮಯ ಆಗಿದೆ, ಅದೊಂದು ದೊಡ್ಡ ಮೀಮಾಂಸೆ ಆಗಿದೆ. ಈ ಮೀಮಾಂಸೆಯನ್ನ ವಿವರಿಸಬೇಕಾದ್ರೆ ಅದಕ್ಕೆ ಪ್ರತ್ಯೇಕವಾದಂತ ಪಾಠವೇ ಬೇಕು. ಈಗ ನಾವು ಟಿ.ನಂ. ಶ್ರೀಕಂಠಯ್ಯನವರ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಓದಿದ್ರೆ ಭಾರತೀಯ ವಿಚಾರದ ಒಂದು ಸೂಕ್ಷ್ಮ ಪರಿಚಯ ಸಿಗ್ತದೆ. ಹಾಗೆ ಪ್ಲೇಟೋ, ಅರಿಸ್ಟಾಟಲ್ ಮೊದಲಾದಂತಹ ಗ್ರೀಕ್ ಮೀಮಾಂಸೆಗಳನ್ನು ಓದಿದ್ರೆ ಪಾಶ್ಚಾತ್ಯ ಮೀಮಾಂಸೆ ಎಲ್ಲಿಂದ ಹುಟ್ಟಿತು ಮತ್ತೆ ಎಲ್ಲಿಗೆವರೆಗೆ ಬೆಳೆಯಿತು ಅಂತ ಹೇಳುವುದನ್ನು ನಾವು ಟಿ.ಎಸ್. ಏಲಿಯಟ್ನವರೆಗೆ, ಕಾರ್ಲ್ ಮಾರ್ಕ್ಸಿನವರೆಗೆ ಓದುತ್ತಾ ಬಂದ್ರೆ ಅದರ ವಿಚಾರವನ್ನ ಇತ್ತೀಚೆಗೆ ತಿಳಿತದೆ. ಈಗಲ್ಟನ್ನಿನವರೆಗೆ ಈಗ ನಮಗೆ ಹಲವು ರೀತಿಯ ಹೊಸ ವಿಚಾರಗಳು ಸಿಗ್ತವೆ. ಅದನ್ನ ಒಂದು ದೊಡ್ಡ ಥಿಯರಿ. ಅದು ಒಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ, ಒಬ್ಬ ಲೇಖಕನ ಮನಸ್ಸಿನಲ್ಲಿ ಒಂದು ವಿಚಾರ ಬಂದಾಗ
ಅಲ್ಲಿ ಎರಡು ಅಂಶಗಳಿರ್ತವೆ. ಒಂದು ಬೀಜ, ಒಂದು ವೃಕ್ಷ. ವೃಕ್ಷ ಅಂದ್ರೆ ಈ ಸಾಹಿತ್ಯ ಕೃತಿ ಅಂತ ನಾವು ತಕೊಂಡ್ರೆ, ಬೀಜ ಅವನ ಯಾವುದೋ ಒಂದು ಅನುಭವವೋ ಘಟನೆಯೋ ನೆನಪೋ ಏನೋ, ಅದಕ್ಕೆ ಅವನು ಈ ಕಲ್ಪನೆಯ ಮೂಲಕ ಈ ವೃಕ್ಷವನ್ನ ಸೃಷ್ಟಿಸಿಕೊಳ್ತಾನೆ ಕವಿ. ಈ ಬೀಜದ ಹಾಗೆ ವೃಕ್ಷ ಎಂದೂ ಇರುವುದಿಲ್ಲ, ಭೂಮಿಯಲ್ಲೂ ಇರುವುದಿಲ್ಲ. ಅಶ್ವತ್ಥದ ಬೀಜ ನೋಡಿ ಇಷ್ಟು ಸಣ್ಣದು ಅಲ್ವಾ? ಅಶ್ವತ್ಥದ ಎಂತ ಮಣ್ಣುಟ್ಟ ಪುಟ್ಟ ಬಿತ್ತಕ್ಕೆ ಮಳೆ ಹನಿಷೇಕ ಅಶ್ವತ್ಥದ ವಿವರ್ತ ನಿತ್ಯ ಘಟನೆ. ಗೊಮ್ಮಟಗಿರಿಯ ನೆತ್ತಿಯಲ್ಲಿ ಕಲ್ಲರಳಿದ್ದು ಕಾರ್ಯಕಾರಣದೊಂದು ಅಪೂರ್ವ ನಟನೆ ಅಂತ ಗೋಪಾಲಕೃಷ್ಣ ಅಡಿಗರು ಕವಿಗಳು ಇದರಲ್ಲಿ ಹೇಳಿದ್ದಾರೆ. ಯಾವುದರಲ್ಲಿ? ರಾಮನವಮಿ ದಿವಸ ಪದ್ಯದಲ್ಲಿ. ಇದು ಈ ಈ ಈ ಈ ಅಪೂರ್ವ ನಟನೆಯು ಈ ಈ ಆವರ್ತವು ಎರಡೂ ಸೇರಿದಾಗ ಒಂದು ಕಲ್ಪನೆಯಲ್ಲಿ ಒಂದು ವಸ್ತು ಹುಟ್ಟುತ್ತದೆ. ಅದಕ್ಕೆ ಮಾತ್ರ ನಮ್ಮ ಅನುಭವವನ್ನು ಇನ್ನೊಬ್ಬನಿಗೆ ಹೇಳುವಂತ ಒಂದು ಶಕ್ತಿ ಇರುತ್ತೆ. ನಿಮಗೊಂದು ಅನುಭವ ಆಗ್ತದೆ, ಆ ಅನುಭವವನ್ನು ಬದಲಾಗ ಅದು ನನ್ನ ಅನುಭವ ಆಗಬೇಕಾದ್ರೆ ಅದು ಸಾಹಿತ್ಯಕ್ಕೆ ಮಾತ್ರ ಸಾಧ್ಯ. ಕರೆಕ್ಟ್. ರೂಪಕಕ್ಕೆ ಮಾತ್ರ ಆ ಶಕ್ತಿ ಇರುವುದು. ಒಂದು ಇನ್ನೊಂದಾಗುವುದೇ ಅದು. ರೂಪಕದ ಮೂಲ ಸ್ವಭಾವವೇ ಅದು, ಅದರನ್ನೇ ಪ್ರತಿಮೆ ಅಂತ ಹೇಳಿತ್ತು. ಆ ಒಂದು ಇನ್ನೊಂದಾಗುವ ಶಕ್ತಿ ಸಾಹಿತ್ಯಕ್ಕೆ ಇರಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಕಲ್ಪನೆ ಮತ್ತು ಚಿಂತನೆ ಎರಡೂ ಬೇಕು. ಈಗ ನೋಡಿ ಸರ್, ಫೀಲ್ಡ್ ವರ್ಕ್ ಮಾಡಿ ವಸ್ತುನಿಷ್ಠವಾಗಿ ಒಂದು ವಿಚಾರದ ಬಗ್ಗೆ ಬರೆಯುವವರಿಗೆ ಈ ಕತೆ ಕಾದಂಬರಿ ಬರೆಯುವುದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಕೆಲವರು ಹೇಳಿದ್ದನ್ನು ನಾನು ಕೇಳಿದ್ದು. ಹೌದು. ಇದಕ್ಕೆ ಹಿನ್ನೆಲೆ ಏನು? ಅದು ಯಾಕೆ ಹಾಗೆ ಆಗ್ತದೆ? ನೋಡಿ, ಫೀಲ್ಡ್ ವರ್ಕ್ ಮಾಡಿಕೊಂಡು ನೀವು ಸಂಶೋಧನೆಯಲ್ಲಿ ಇಳಿದಾಗ ನೀವು ನಿಖರವಾಗಿ ಅದುವೇ ಹೌದಾ ಅಲ್ವಾ ಅಂತ ಅಲ್ಲಿ ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗುವ ಹಾಗೆ ಅದನ್ನು ಮಾಡಬೇಕು. ಈ ಶಾಸನದಲ್ಲಿ ಇದು ಉಂಟಾ ಇಲ್ವೋ, ಈ ಶಬ್ದಕ್ಕೆ ಈ ಅರ್ಥ ಉಂಟಾ ಇಲ್ವೋ, ಈ ಶಬ್ದವನ್ನ 16ನೇ ಶತಮಾನದಲ್ಲಿ ನೀವು ಕನ್ನಡದಲ್ಲಿ ಶಾಸನದ ಬಗ್ಗೆ ಚಿದಾನಂದ ಮೂರ್ತಿಗಳು ಬರೆದ ಪುಸ್ತಕ ಓದಿ, ಅಥವಾ ಇಂತಹ ಶಾಸನಗಳ ಇತ್ಯಾದಿಗಳ ಹಿನ್ನೆಲೆಯಲ್ಲಿ ಕಲಬುರ್ಗಿಯವರು ಬರೆದದ್ದು ಹೇಗೆ ಉಂಟು ಅದಲ್ಲ, ನಾನು ಇನ್ನೊಂದು ಹೇಳ್ತಾ ಇರೋದು ಸೇಡಿಯಪ್ಪ ಕೃಷ್ಣ ಭಟ್ರ ಅಂತವರೆಲ್ಲ ಬರೆದದ್ದು ಓದಿ. ಈ ಶಾಸನದ ಅಥವಾ ಶೆಟ್ಟರ್ ಬರೆದದ್ದು ಓದಿ. ಈ ಶಾಸನದಲ್ಲಿ ಏನು ಅಂತ ಹೇಳಿದ್ರೆ, ನೀವು ಅದನ್ನು ಸಂಶೋಧನೆ ಮಾಡಿ ಬರೆದಾಗ ಅಲ್ಲಿ ಒಂದು ಪದ ಬಂದರೆ ಆ ಪದಕ್ಕೆ ಆ ಕಾಲದಲ್ಲಿ ಆ ಅರ್ಥ ಇತ್ತೋ ಇಲ್ವೋ ಅಂತ ನೋಡ್ಬೇಕಾಗುತ್ತೆ. ಅದು ಆ ರಾಜನೇ ಹೇಳಿದ್ದು ಹೌದಾ ಅಲ್ವಾ? ಒಬ್ಬ ರಾಜನ ಹೆಸರು ಹಲವು ಇರುತ್ತದೆ. ಹಾಗೆ ಇದು 17ನೇ ಶತಮಾನದ 7ನೇ ಶತಮಾನದ ಇಬ್ರು ರಾಜ ಇರ್ತಾರೆ. ಅವನು ಅದನ್ನು ಸಂಶೋಧಕ ಅದನ್ನು ನಿಖರವಾಗಿ ಹೇಳ್ಬೇಕಾಗುತ್ತೆ. ಅಲ್ಲಿ ತಪ್ಪು ಮಾಡುವಂಗಿಲ್ಲ, ಕಲ್ಪನೆ ಅದಿರ್ಬೋದಪ್ಪ ಅಂತ ಮಾಡುವಂಗಿಲ್ಲ. ನೀವು ಸಾಹಿತ್ಯ ಕೃತಿಯನ್ನ ಸ್ವತಂತ್ರವಾಗಿ ಸೃಷ್ಟಿ ಮಾಡಿದಾಗ ಅದರಲ್ಲಿ ಒಂದು ಕಲ್ಪನೆ ಸೇರ್ಕೊಳ್ಳುತ್ತೆ. ನಿಮ್ಮನ್ನು ನೀವು ಮಾಡುವಂತ ಆ ಪ್ರಪಂಚ ಇದೆಯಲ್ಲ, ನಿಮ್ಮ ಸಾಹಿತ್ಯ ಕೃತಿಯ ಒಳಗೆ ಇರುವ ಪ್ರಪಂಚ, ಅದರಿಂದ ಹೇಗೆ ಬೇಕಾದ್ರೂ ಸೃಷ್ಟಿ ಮಾಡ್ಲಿಕ್ಕೆ ನೀವು ಸ್ವತಂತ್ರರು. ನಿಮ್ಮನ್ನು ಹೇಳೋರಿಲ್ಲ ಕೇಳೋರು. ನೀವು ಒಳ್ಳೇದು ಮಾಡಿದ್ರು ನಿಮ್ದೇ, ಕೆಟ್ಟದ್ದು ಮಾಡಿದ್ರು. ಹೌದು, ಕರೆಕ್ಟ್. ಹಾಗಾಗಿ ಈ ಕಲ್ಪನಾ ಸ್ವಾತಂತ್ರ್ಯ ಈ ತಾರ್ಕಿಕ ಸತ್ಯದ ಎದುರು ಯಾವಾಗಲೂ ಉಳಿಯುವುದಿಲ್ಲ. ಕಲ್ಪನಾ ತರ್ಕ ಬೇರೆ, ತಾರ್ಕಿಕ ಸತ್ಯ ಬೇರೆ. ಕಲ್ಪನಾ ಸತ್ಯ ಬೇರೆ, ತಾರ್ಕಿಕ ಸತ್ಯ ಬೇರೆ. ಕಲ್ಪನಾ ಸತ್ಯಕ್ಕೂ ತಾರ್ಕಿಕ ಸತ್ಯಕ್ಕೂ ಜೀವನಾನುಭವದಲ್ಲಿ ಅದಕ್ಕೆ ಸಂಬಂಧ ಇದೆ, ಇಲ್ಲ ಅಂತಲ್ಲ. ಆದರೆ ತರ್ಕದ ಮೂಲಕ ಒಂದು ಸತ್ಯವನ್ನು ಹುಡುಕುವುದಕ್ಕೂ ಕಲ್ಪನೆಯ ಮೂಲಕ ಒಂದು ಸತ್ಯವನ್ನು ಹುಡುಕುವುದಕ್ಕೂ ಅನೇಕ ವ್ಯತ್ಯಾಸ ಇರ್ತದೆ. ಸತ್ಯದ ಸಮಸ್ಯೆ ಏನು ಗೊತ್ತಾ ನಿಮಗೆ? ಸತ್ಯ ವ್ಯಾಖ್ಯಾನವನ್ನು ಅವಲಂಬಿಸಿರ್ತದೆ. ಟ್ರುತ್ ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಫಾರ್ ಇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಡಿಪೆಂಡ್ಸ್ ಆನ್ ಇಂಟರ್ಪ್ರಿಟೇಷನ್. ದ್ಯಾಟ್ ಈಸ್ ದ ಚಾಲೆಂಜ್, ದ್ಯಾಟ್ ಈಸ್ ದ ಪ್ರಾಬ್ಲಮ್, ದ್ಯಾಟ್ ಈಸ್ ದ ಅಡ್ವಾಂಟೇಜ್. ಇದು ಇರುವಂಥದ್ದು. ಆದ್ರಿಂದ ತಾರ್ಕಿಕ ಸತ್ಯ ಮತ್ತು ಕಲ್ಪನಾ ಸತ್ಯ ಇವುಗಳ ಎರಡರ ನಡುವಿನ ವ್ಯತ್ಯಾಸಗಳೇ ಈ ಸೃಜನಶೀಲ ಮತ್ತು ತಾರ್ಕಿಕ. ಈ ಸೃಜನಶೀಲ ಕಲ್ಪನಾ ಸತ್ಯವನ್ನ ತರ್ಕದಲ್ಲಿ ಗ್ರಹಿಸುವುದು ವಿಮರ್ಶೆ. ಹಾಗಾಗಿ ಅದಕ್ಕೆ ಒಂದು ಇದು ಬರ್ತದೆ. ಆದ್ರಿಂದ ಅಡಿಗರು ಹೇಳಿದ್ದು ಸಾವಯವ ಶಿಲ್ಪದ ಸಮಗ್ರೀಕರಣ ಇರಬೇಕು. ಸಾವಯವ ಶಿಲ್ಪದ ಸಮಗ್ರೀಕರಣ ಇಲ್ಲದಿದ್ರೆ ಅದೊಂದು ಶ್ರೇಷ್ಠ ಕೃತಿ ಆಗುದಿಲ್ಲ. ಯಾಕಂದ್ರೆ ಕಲ್ಪನೆ ನೀವು ಬೇಕಾಬಿಟ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು. ನೀವು ಯಾಕೆ ಕಾಳಿದಾಸನನ್ನೇ ತಕೊಳ್ಳಿ.
ಕುಮಾರ ಸಂಭವ. ಅದರಲ್ಲಿ ಅವನು ಮನ್ಮಥ ಹೀಗೆ ಬಾಣವನ್ನು ಹೊಡಿತಾನಲ್ಲ, ಮನ್ಮಥ ಬಾಣವನ್ನು ಹಿಡಿದು ಹೊಡಿಲಿಕ್ಕೆ ಹೊರಡುವಾಗ ಶಿವ ಆ ಬಾಣವನ್ನು ಬಿಟ್ಟಾಗ ಶಿವ ಕಣ್ಣನ್ನ ಹೊಡಿತಾನೆ ಕೋಪದಲ್ಲಿ. ಆವಾಗ ದೇವತೆಗಳು ಕೂಡುದು ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಅವನು ಕಣ್ಣು ಮುಚ್ಚುತ್ತಾನೆ. ಯಾಕೆಂದ್ರೆ ಶಿವನ ಕಣ್ಣು ಕ್ಷಣಾರ್ಧ ಅಲ್ಲ, ಸೆಕೆಂಡಿನ ಅರ್ಧಕ್ಕಿಂತ ಹೆಚ್ಚು ಹೊಡೆದ್ರೆ ಇಡೀ ಭೂಮಿ ಸುಟ್ಟಿತ್ತು. ಹೌದು, ಹೊಡಿಬೋದರ ಒಳಗೆ ಮುಚ್ಚಿ ಬಿಡ್ತಾನೆ. ಆದ್ರೆ ಕಾಳಿದಾಸ ಹೇಳುವುದು ಅವನ ಬೂದಿ ಹೇಗೆ ಬಿದ್ದಿದೆ ನೆಕ್ಸ್ಟ್ ಅಂತ. ಅದು ಕಲ್ಪನಾ ಸತ್ಯದ ಒಳಗಿರುವ ತಾರ್ಕಿಕ ಸತ್ಯ ಅಲ್ಲಿ. ಅದು ಮಾಡಿದ ಕೆಲಸ ಇವನ ಬೂದಿಯನ್ನು ಬೀಳಿಸಿದ್ದು ಮಾತ್ರ ಮನ್ಮಥಂದು. ಗೊತ್ತಾಯ್ತಾ? ಹೌದೌದು. ಇದು ಅದರ ಒಂದು ಬ್ಯೂಟಿ. ಆದ್ರಿಂದ ನೀವು ಕೇಳಿದ ಪ್ರಶ್ನೆಗೆ ಉತ್ತರ, ತಾರ್ಕಿಕ ಸತ್ಯ ಬೇರೆ, ಕಲ್ಪನಾ ಸತ್ಯ ಬೇರೆ. ಆ ಕಲ್ಪನಾ ಸತ್ಯದ ತಾರ್ಕಿಕತೆಯನ್ನ ಕಾಣಿಸುವ ಜವಾಬ್ದಾರಿ ಸಾಹಿತ್ಯ ವಿಮರ್ಶೆಗಿದೆ. ನೋಡಿ ಸರ್, ಈ ಸಾಹಿತ್ಯದಲ್ಲಿ ವಿಮರ್ಶೆ ಅನ್ನುವಂಥ ಒಂದು ಪ್ರಕಾರದ ಪ್ರಾರಂಭ ಮತ್ತು ಅದರ ಬೆಳವಣಿಗೆಯ ಬಗ್ಗೆ ಸ್ವಲ್ಪ ಹೇಳ್ತೀರಿ ಸರ್? ಈಗ ವಿಮರ್ಶೆ ಅಂತ ಹೇಳೋದು ಜಗತ್ತಿನ ಸಾಹಿತ್ಯದಲ್ಲಿ ಹಲವು ರೀತಿಯಿಂದ ಮೊದಲು ಎಲ್ಲವೂ ಫಿಲಾಸಫಿಯ ಭಾಗವೇ ಆಗಿದ್ದದ್ದು. ಈ ಜ್ಞಾನ ಶಾಖೆ ಬೆಳೀತಾ ಎಪಿಸ್ಟಮಾಲಜಿ ಅಂತ ಹೇಳ್ತೀವಲ್ಲ ನಾವು, ಈ ಜ್ಞಾನ ಶಾಖೆ ಬೆಳೀತಾ ಅದು ಬೇರೆ ಬೇರೆ ಆಗಿ ಹೋಯ್ತು. ಆಯ್ತಾ? ಹಾಗೆ ಬೆಳೀತಾ ಈಗ ನಮ್ಮಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಬೆಳೀತಾ. ಅದು ಸಹ ಬಂದದ್ದು ಮೂಲತಃ ತತ್ವಶಾಸ್ತ್ರದಿಂದ. ನೀವು ವೇದಕ್ಕೆ ಹೋದರೂ ಸಹ ನಿಮಗೆ ಈ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ, ಭಾಷೆಯನ್ನು, 4 ಮೊಲೆಗಳ ಆಕಳು, ಇಂತಹ ಮಾತುಗಳು ನಿಮಗೆ ವೇದದಲ್ಲಿಯೂ ಸಿಗ್ತವೆ. ಅಲ್ಲಿಂದ ಬರ್ತಾ ನಿಮಗೆ ಸಾಹಿತ್ಯದ ಸೃಷ್ಟಿ ಆದ ಮೇಲೆ, ನಿಮಗೆ ಈ ರಸ ಇತ್ಯಾದಿ ಥಿಯರಿಗಳು ಬಂದ ಮೇಲೆ ಅದರಿಂದ ಅರ್ಥ ಮಾಡಿಕೊಳ್ಳುವ ಕ್ರಮಗಳು ಬೇರೆ ಆಯಿತು. ಹಾಗೆ ಆಗುತ್ತಾ ನಮ್ಮಲ್ಲಿ ಒಂದು ರಸ ಥಿಯರಿ ಇದ್ದಾಗ ಪಾಶ್ಚಿಮಾತ್ಯ ಸಾಹಿತ್ಯದ ಪ್ರಭಾವ ನಮಗೆ ಇಂಗ್ಲಿಷ್ ಸಾಹಿತ್ಯದ ಮೂಲಕ ಆಯಿತು. ಅಂದ್ರೆ ಭಾರತೀಯ ಕಾವ್ಯ ಮೀಮಾಂಸೆಯ ರಸ ಸಿದ್ಧಾಂತ ಮೊದಲಾದವುಗಳು ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆಯಿಂದ ಬಂದಂತ ಸಾಹಿತ್ಯ ವಿಮರ್ಶೆಯ ಸಿದ್ಧಾಂತಗಳು, ಇವುಗಳ ಸಂಬಂಧ ಏನು ಅಂತ ಇಡೀ ನವೋದಯ ಸಾಹಿತ್ಯ ಹುಡುಕಿತು. 1924ರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ವಿಮರ್ಶೆಯ ಕಾರ್ಯ ಅಂತ ಒಂದು ಲೇಖನ ಬರೀತಾರೆ, ಸುದೀರ್ಘವಾದ ಲೇಖನ. ಅದು ಇದಕ್ಕೊಂದು ಅಸ್ಥಿವಾರವನ್ನು ಹಾಕಿತ್ತು. ಅದರ ಮೊದಲು BM ಶ್ರೀಕಂಠಯ್ಯನವರು ಬರೆದಂತಹ ವಿಮರ್ಶೆಗಳು ಇದಕ್ಕೆ ಅಸ್ಥಿವಾರವನ್ನು ಹಾಕಿತ್ತು. ಅದರ ಮೊದಲು TS ವೆಂಕಣ್ಣಯ್ಯ ಮತ್ತು AR ಕೃಷ್ಣಶಾಸ್ತ್ರಿಗಳು ಬರೆದಂಥವು ಇದಕ್ಕೊಂದು ವ್ಯವಸ್ಥೆಯನ್ನು ಒದಗಿಸಿದ್ರು. ಇವರ ಮೇಲೆ ಎಲ್ಲ ರವೀಂದ್ರನಾಥ ಠಾಗೂರರ ಪ್ರಭಾವ ಇತ್ತು. ಕಾವ್ಯೇಶು ಅನಾದರಂತ ಅವರು ಊರ್ಮಿಳೆಯ ಪಾತ್ರದ ಮೇಲೆ ಬರೆದಂತ ಲೇಖನವನ್ನು ನೋಡಿದ್ರೆ ಅದರನ್ನ 1920ನೇ ಇಸ್ವಿಗಾಗಲೇ TS ವೆಂಕಣ್ಣಯ್ಯನವರು ಕನ್ನಡಕ್ಕೆ ಅನುವಾದಿಸಿದ್ರು. ಅಂತಹ ಲೇಖನಗಳಿಂದ ಪೌರಾತ್ಯವಾದಂತಹ ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಪಾಶ್ಚಾತ್ಯವಾದಂತಹ ಸಾಹಿತ್ಯದಿಂದ ಬಂದಂತಹ ಶುದ್ಧ ಇಂಗ್ಲಿಷ್ ವಿಮರ್ಶೆ, ಇವುಗಳ ಎರಡರ ಸಂಬಂಧ ಏನು, ಇವುಗಳೆರಡರನ್ನು ಸೇರಿ ಒಂದು ಹೊಸತು ಹುಟ್ಟಬಹುದು ಅಂತ ನಮ್ಮಲ್ಲಿ ನವೋದಯ ಸಾಹಿತ್ಯದ ಹೊಸ ಸಾಹಿತ್ಯ ಶುರುವಾದಾಗ ಈ ವಿಮರ್ಶಾ ಸಾಹಿತ್ಯದ ಪರಿಕಲ್ಪನೆಯು ಹುಟ್ಟಿತು, ಬೆಳೀತು. ಆಮೇಲೆ ಅದು ಪ್ರಗತಿಶೀಲರಿಂದ, ನವ್ಯರಿಂದ, ದಲಿತ, ಬಂಡಾಯ, ನವ್ಯೋತ್ತರ, ಹೀಗೆ ಅದು ಬೆಳೀತಾ ಹೋಯ್ತಾ ಅದೊಂದು ಬಹಳ ವಿಸ್ತಾರವಾದಂತ. ಈಗ ಅದೊಂದು ಇಂಡಿಪೆಂಡೆಂಟ್ ಆಗಿ ಅದೇ ಸಾಹಿತ್ಯ ವಿಮರ್ಶೆ ಅಂತ ಹೇಳುದು ಒಂದು ಸ್ವತಂತ್ರವಾದಂತಹ ಒಂದು ಶಿಸ್ತಾಗಿ, ಜ್ಞಾನ ಶಾಖೆಯಾಗಿ ಬೆಳಿಬೇಕು, ಬೆಳೀತಾ ಇದೆ ಅಂತ ಹೇಳುವುದು ನಮ್ಮಂತ ನನ್ನಂತಹ ಬರಹಗಾರರ ಚಿಂತನೆ. ಇನ್ನು ಕೆಲವು ಹೊಸ ಬರಹಗಾರರು ವಿಮರ್ಶೆಯೇ ಬೇಡ ಅಂತ ಹೇಳುವವರು ಇರ್ತಾರೆ, ಅವರಿಗೆ ನಾವೇನು ಹೇಳಲಿಕ್ಕೆ ಆಗುವುದಿಲ್ಲ. ಈಗ ನಾವೇನು ಹೇಳುದು, ಒಂದು ಪ್ರಜಾಪ್ರಭುತ್ವಕ್ಕಾಗಲಿ ಸಾಹಿತ್ಯದ ಚರ್ಚೆಗಾಗಲಿ ವಿಮರ್ಶೆ ಬೇಕು ಅಂತ ನಾನು ತಿಳಿತೇನೆ. ನೋಡಿ ಸರ್, ಈ ಸಾಹಿತ್ಯ ಪ್ರಕಾರಗಳಲ್ಲಿ ಎಡಬಲ ಚಿಂತನೆಗಳು ಇವೆ. ಏನು ಆ ಪ್ರಕಾರವಾಗಿಯೂ ಇತ್ತೀಚೆಗೆ ವರ್ಗೀಕರಣ ನಡೀತಾ ಉಂಟು. ಇದರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ನೋಡಿ, ಎಡ ಚಿಂತನೆ ಅಂತ ಹೇಳಿದರೆ ನಾವು ಇತ್ತೀಚೆಗೆ ಹೇಳ್ತಾ ಇರುವಂತದ್ದು ಕಾರ್ಲ್ ಮಾರ್ಕ್ಸ್ನಿಂದ ತತ್ವದಿಂದ ಪ್ರಭಾವಿತವಾದಂತ ಚಿಂತನೆ.
ಆದ್ರೆ ಅದು ಕಾರ್ಲ್ ಮಾರ್ಕ್ಸ್ನ ಒಬ್ಬನಿಂದಲೇ ಅಲ್ಲ, ಕಾರ್ಲ್ ಮಾರ್ಕ್ಸ್ನ ಚಿಂತನೆ ಹಲವು ಕವಲುಗಳಾಗಿ ಬೆಳೆದಿದೆ. ಹೌದು. ಅದೊಂದು ದೊಡ್ಡ ಜ್ಞಾನ ಶಾಖೆ. ನಾವು ಕಾರ್ಲ್ ಮಾರ್ಕ್ಸ್ನ ಚಿಂತನೆಯನ್ನು ಬಹಳ ಸರಳಗೊಳಿಸಿ ತಪ್ಪಾಗಿ ಗ್ರಹಿಸ್ತೇವೆ. ನಮ್ಮಲ್ಲಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ನೋಡಿ, ಅಯ್ಯೋ ಅವ ಬೀದಿ ಎಳ್ಕೊಂಡು ತಿರುಗುತ್ತಾನೆ, ಅವ ಒಬ್ಬ ದೊಡ್ಡ ಕಮ್ಯುನಿಸ್ಟ್ ಅಂತ ಹೇಳುದು. ಅರ್ಥವೇ ಇಲ್ಲ. ಅವ ಬೀಡಿ ಎಳೆಯೋದಕ್ಕೂ ಕಮ್ಯುನಿಸಮ್ ಏನು ಸಂಬಂಧ? ಅಲ್ಲ, ಇದೊಂದು ಮಾತು ಅಂತ ಹೇಳಿದ್ರೆ ಅದೇನೋ ಅವನೊಂದು ತಪ್ಪು ಮಾಡುವವನಿಗೆಲ್ಲ ಒಂದು ಹೇಳೋದು ಅಂತ ಹೇಳುವ ರೀತಿ ತಪ್ಪು ಕಲ್ಪನೆ ಇದೆ. ಅದಲ್ಲ, ಅದು ಒಂದು ದೊಡ್ಡ ಜ್ಞಾನ ಶಾಖೆ. ಬಲ ಚಿಂತನೆ ಅಂತ ಹೇಳುವಂಥದ್ದು ಬಹಳ ಗಂಭೀರವಾದಂಥ ಚಿಂತಕರಲ್ಲಿ ಒಂದು ದೊಡ್ಡ ಜ್ಞಾನ ಶಾಖೆಯಾಗಿ ಅದು ಉಳಿತಾರೆ. ಹಾಗಾಗಿ ಬಲವಂತೀಯರಲ್ಲೂ ತೀರಾ ಸಾಮಾನ್ಯವಾದ, ಏನೂ ಓದಡ, ಪರಮದಡ್ಡರಾದಂತಹ ಮತ್ತು ಹೊಡಿಬಡಿ ಕಡಿ ಹೌದು ತತ್ವಕ್ಕೆ ಬದ್ಧರಾದಂತಹ ಮನುಷ್ಯರಿದ್ದಾರೆ. ಇದ್ದಾರೆ. ಹೌದು. ಎಡಬಲ ಚಿಂತನೆಯಲ್ಲಿಯೂ ಅದರ ಸೂಕ್ಷ್ಮಗಳನ್ನು ಅರಿಯದ ಎಡ ಅಥವಾ ಬಲ ಅಷ್ಟೇ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ವಿಚಾರವೂ ಇದೆ. ಅದು ಹಾಗಲ್ಲ. ಬಾಲ್ಜಾಕ್ ಬಲ ಚಿಂತಕ, ಆದ್ರೆ ಲೆನಿನ್ ಏನು ಹೇಳಿದ, ನನ್ನ ಇಕನಾಮಿಕ್ಸ್ ಅನ್ನ ಅವನಿಂದ ಕಲಿತೆ ನಾನು ಅಂತ ಹೇಳಿದ. ಆ ಬಲ ಚಿಂತಕನಿಂದ. ಒಬ್ಬ ನಿಜವಾದ ದೊಡ್ಡ ಸಾಹಿತಿ ನಮಗೆ ಕಲಿಸಿಕೊಡುವುದು ಸೂಕ್ಷ್ಮ. ಅವನು ತೋರಿಸುವ ಸೂಕ್ಷ್ಮದಲ್ಲಿ ಎಡವೂ ಇರ್ತದೆ, ಬಲವೂ ಇರ್ತದೆ. ಅದರಲ್ಲಿ ಯಾವುದು ಎಡ ಯಾವುದು ಬಲ ಅಂತ ಹೇಳುವುದನ್ನ ನಮ್ಮ ವಿಚಾರ, ಸಿದ್ಧಾಂತ, ತಿಳುವಳಿಕೆಗೆ ಅನುಕೂಲವಾಗಿ ಅದರ ತಾರ್ಕಿಕ ಅಂಶವನ್ನ ಸಾಹಿತ್ಯ ವಿಮರ್ಶೆ ಎತ್ತಿ ತೋರಿಸುತ್ತದೆ. ಅದರಲ್ಲಿ ಒಂದು ಎಡ ಚಿಂತನೆ, ಒಂದು ಬಲ ಚಿಂತನೆಯ ಕ್ರಮ ಇದೆ. ಬಲ ಚಿಂತನೆಯಲ್ಲಿಯೂ ಎಲ್ಲವೂ ಕೆಟ್ಟದ್ದಲ್ಲ, ಕರೆಕ್ಟ್. ಎಡ ಚಿಂತನೆಯಲ್ಲಿಯೂ ಎಲ್ಲವೂ ಕೆಟ್ಟದ್ದಲ್ಲ. ಎಡ ಚಿಂತನೆಯಲ್ಲಿ ಸಾಮಾನ್ಯವಾದ ಬೆಂಜಮಿನ್ ಅಂತ ಒಬ್ಬ ಚಿಂತಕ ಸಾಮಾನ್ಯನೇ, ರೇಮಂಡ್ ವಿಲಿಯಮ್ಸ್ ನಂತ ಒಬ್ಬ ಚಿಂತಕ ಸಾಮಾನ್ಯನೇ, ಇವತ್ತು ಈಗಲ್ಟನ್ ಅಂತ ಒಬ್ಬ ಚಿಂತಕ ಸಾಮಾನ್ಯನೇ. ಅವರೆಲ್ಲ ಬಹಳ ದೊಡ್ಡ ಜಾಗತಿಕ ಮಟ್ಟದ ಚಿಂತಕರಲ್ವೇ. ಈಗ ಆರ್ಟ್ ಎಟ್ ದ ಟೈಮ್ ಆಫ್ ರಿಪ್ರೊಡಕ್ಷನ್ ಅಂತ ಹೇಳುವಂತ ಎಸ್ಸೆ ಯಾವ ದೃಷ್ಟಿಯಲ್ಲಿ ಯಾವ ಎಸ್ಸೆಗೂ ಕಮ್ಮಿ ಆದಂತ ಒಂದು ಎಸ್ಸೆ ಹೇಳಿ ಅದು. ಈಗ ಬೆಂಜಮಿನ್ ಅನುವಾದದ ಬಗ್ಗೆ ಬರೆದ ಲೇಖನ ಯಾವ ರೀತಿಯಲ್ಲಿ ಅದು ಕಮ್ಮಿ ಲೇಖನ? ಅದು ಖಂಡಿತವಾಗಿದ ಸಾಮಾನ್ಯದ ಲೇಖನ ಅಲ್ಲ. ಹಾಗೆ ನಾವು ಬಲವಂತಿಯ ಚಿಂತನೆಯ ಚಿಂತಕರನ್ನ ನಾವು ಗಮನಿಸಿದ್ರೆ ಎಷ್ಟೋ ಜನ ನಮಗೆ ಬಲವಂತಿಯ ಚಿಂತಕರು ಬಹಳ ದೊಡ್ಡವರು ಕಾಣುವುದಿಲ್ವೇ? ಈಗ ನಾವು ಕಾರಂತರನ್ನ ಏನು ಹೇಳೋಣ, ಕುವೆಂಪು ಬೇಂದ್ರೆಯವರನ್ನ ಏನು ಹೇಳೋಣ, ಮಾಸ್ತಿಯವರನ್ನ ಏನು ಹೇಳೋಣ. ಮಾಸ್ತಿ ದೇವರ ಬಗ್ಗೆ ಅಪಾರವಾದ ನಂಬಿಕೆ ಉಳ್ಳವರು, ಆದ್ರೆ ಅವರು ಮನುಷ್ಯನ ಬದುಕಿನ ಸೂಕ್ಷ್ಮವನ್ನು ಗ್ರಹಿಸೋದು ಸಾಮಾನ್ಯವೇ? ಇದು ನಾನು ಹೇಳ್ತಾ ಇರುವಂತ ವಿಚಾರ. ಈಗ ನೋಡಿ ಸರ್, ಒಬ್ಬ ಸಾಹಿತಿ ತನ್ನ ತತ್ವ ಆದರ್ಶಗಳನ್ನು ಅಂದರೆ ತಾನು ನಂಬಿದ ಸಿದ್ಧಾಂತಗಳನ್ನು ಪ್ರಚಾರ ಮಾಡುವುದಕ್ಕೆ ಅಥವಾ ಪ್ರತಿಪಾದಿಸಲಿಕ್ಕೆ ಬರಹಗಳನ್ನು ಬರೆಯುವ ಉದ್ದೇಶವಿದ್ದರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಈ ಒಬ್ಬ ಲೇಖಕನಿಗೆ ತಾನೇನೋ ಹೇಳಬೇಕು ಅಂತ ಇದ್ದೇ ಇರ್ತದೆ. ತಾನೇನೋ ಹೇಳೋದಕ್ಕೋಸ್ಕರ ಅವ ಬರೀತಾನೆ. ಸುಮ್ಮನೆ ಸಮಯ ಪಾಸ್ ಮಾಡ್ಲಿಕ್ಕೆ ಅವನು ಬರೆಯೋದಲ್ಲ. ಸಮಯ ಪಾಸ್ ಮಾಡ್ಲಿಕ್ಕೆ, ಎಂಟರ್ಟೈನ್ಮೆಂಟ್ಗೆ, ಏನೋ ಉದ್ಯೋಗ ಇಲ್ಲದಕ್ಕೆ ಓದ್ಲಿ ಅಂತ ಬರೆಯುವುದನ್ನು ನೀವು ಓದ್ಲಿಕ್ಕೆ ಹೋಗುದಿಲ್ಲ. ಕರೆಕ್ಟ್. ಹೌದು. ನಮಗೆ ಗಂಭೀರವಾದ, ನಮಗೇನಾದ್ರೂ ಇದ್ರೆ ಅದನ್ನು ಓದ್ತಾ ವರ್ಷಕ್ಕೆ 7,500 ಪುಸ್ತಕ ಬರ್ತದೆ ಕನ್ನಡದಲ್ಲಿ. ನಮಗೆ ಎಷ್ಟು ಪುಸ್ತಕ ಓದ್ಲಿಕ್ಕೆ ಸಾಧ್ಯ ಉಂಟು? ಅದೆಲ್ಲವೂ ಶ್ರೇಷ್ಠ ಪುಸ್ತಕವೇ ಅಲ್ವಲ್ಲ. ಒಬ್ಬ ಲೇಖಕನಿಗೆ ತನಗೆ ಏನೋ ಹೇಳುವುದಿರುತ್ತೆ. ಆ ಹೇಳೋದು ಏನು, ಎಷ್ಟು, ಅದರ ಬಗ್ಗೆ ಎಷ್ಟು ಗಂಭೀರವಾಗಿದ್ದಾನೆ, ಮತ್ತೆ ಅದನ್ನು ಎಷ್ಟು ಚಂದಕ್ಕೆ ಮತ್ತು ಎಷ್ಟು ಹೆಚ್ಚು ಸ್ಪಷ್ಟವಾಗಿ, ತಿಳುವಳಿಕೆಯಾಗಿ ಮತ್ತು ಸಾಹಿತ್ಯಿಕವಾಗಿ ಹೇಳ್ತಾನೆ. ಅವೆಲ್ಲ ಸೇರ್ಕೊಂಡಾಗ ದೊಡ್ಡ ಸಾಹಿತ್ಯ ನಿರ್ಮಾಣ ಆಗುತ್ತೆ. ಸಾಹಿತ್ಯ, ಒಳ್ಳೆ ಸಾಹಿತ್ಯ, ಶ್ರೇಷ್ಠವಾದ ಸಾಹಿತ್ಯ ಎಲ್ಲ ಕಾಲದಲ್ಲಿ ಬರಲೇಬೇಕು ಅಂತ ಇಲ್ಲ. ಹೌದು, ಕರೆಕ್ಟ್. ಅದಕ್ಕೆ ಅದು ಭುವನದ ಭಾಗ್ಯದಿಂದ ಅಕ್ಕುಮೆ ಅಲ್ವೇ? ಅದು ಒಂದು ಭಾಗ್ಯ ಇರಬೇಕು ಶ್ರೇಷ್ಠ ಸಾಹಿತ್ಯ ಬರುವುದಕ್ಕೆ. ಈಗ ಬೇಂದ್ರೆ, ಕುವೆಂಪು, ಮಾಸ್ತಿ, ಪೂತಿನ, ಕಾರಂತ, ಈ ತರದ ಲೇಖಕರು ಎಷ್ಟು ಶತಮಾನಕ್ಕೊಮ್ಮೆ ಬಂದರು? 100-200 ವರ್ಷಕ್ಕೊಮ್ಮೆ ಬಂದಾರ ಅಷ್ಟೇ ಅಲ್ವಾ? ಅವರು ದೈತ್ಯ ಪ್ರತಿಭೆಗಳು. ಈಗ ಬಂಕಿಮಿಚಂದ್ರ, ರವೀಂದ್ರನಾಥ ಠಾಗೂರ್, ಇಂಥವರೆಲ್ಲ ಎಷ್ಟು ಕಾಲಕ್ಕೊಮ್ಮೆ ಬರುವವರು. ಬಹಳ ಅವರು ಎಲ್ಲ ಇವತ್ತು ಪ್ರತಿದಿನವೂ ರವೀಂದ್ರನಾಥ ಠಾಗೂರ್ ಬರುವುದಿಲ್ಲ, ಬಂಕಿಮಿಚಂದ್ರ ಬರುವುದಿಲ್ಲ. ಪ್ರತಿದಿನವೂ ಕಾರಂತರು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಬೇಂದ್ರೆ ಸಾಧ್ಯ ಇಲ್ಲ, ಇದಿಲ್ಲ. 10 ವರ್ಷಕ್ಕೊಮ್ಮೆ ಅಂತ ಪ್ರತಿಭೆಗಳು ಹುಟ್ಟೋದಿಲ್ಲ.
ಭಾಷೆಯಲ್ಲಿ. ಯಾವತ್ತೋ ಒಮ್ಮೆ ಯುಗಕ್ಕೊಮ್ಮೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಅವರನ್ನು ಯುಗ ಪ್ರವರ್ತಕ ಕವಿಗಳು ಅಂತ ಹೇಳುದು, ಯುಗ ಪ್ರವರ್ತಕ ಬರಹಗಾರರು ಅಂತ ಹೇಳುದು. ಅದರ ಅರ್ಥ ಏನು ಅಂದ್ರೆ ಇವರು ಯಾವಾಗಲೂ ಸಿಕ್ಕೋದಿಲ್ಲ. ಇಷ್ಟು ಯಕ್ಷಗಾನ ಪ್ರಸಂಗ ಬರ್ತದಲ್ವ ಮಾರಾಯ, ಪಾರ್ಥಿಸುಬ್ಬನಾಗಿರೋ ಪ್ರಸಂಗಗಳೆಷ್ಟುಂಟು. ಕರೆಕ್ಟ್ ಅಲ್ವಾ? ಯಾವಾಗಲೂ ಪಾರ್ಥಿಸುಬ್ಬ ಹುಟ್ಟುತ್ತಾನ? ಇಲ್ಲಲ್ಲ. ಅದೇ ವಿಷಯ. ಈಗ ನೋಡಿ ಸರ್, ಧಾರ್ಮಿಕ ಹಿತಾಸಕ್ತಿಯ ನೆಲೆಗಟ್ಟಿನಲ್ಲಿ ದಾಸ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಯಾವ ರೀತಿಯ ಕೊಡುಗೆಗಳನ್ನು ನೀಡುವೆ? ಅಂದರೆ ನಾವು ಅದನ್ನು ಸಾಹಿತ್ಯದಲ್ಲಿ ಈಗ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಅಂತ ನಾವು ತಗೊಳ್ಬೇಕಾಗ್ತದಲ್ವಾ? ಈಗ ದಾಸ ಸಾಹಿತ್ಯವನ್ನು ನಾವು ಭಕ್ತಿ ಸಾಹಿತ್ಯ ಅಂತ ಕಲಿತೀವಿ. ಹಾ, ಈಗ ಭಕ್ತಿ ಅಂತ ಹೇಳುವುದು ನಮ್ಮ ಸಾಹಿತ್ಯ ಪರಂಪರೆಯಲ್ಲಿ ಒಂದು ಆಧುನಿಕ ವಿಚಾರವೇ ಆಗಿತ್ತು. ಅದು ಬಂದ ಕಾಲಕ್ಕೆ ಅದರ ಹಿಂದೆ ಇದ್ದಂತ ಶುದ್ಧ ತರ್ಕವನ್ನು ಬಿಟ್ಟು ದಾಸಭಾವದಿಂದ, ಸಮರ್ಪಣಾ ಭಾವದಿಂದ, ಭಕ್ತಿಯಿಂದ ಆರಾಧನೆ ಮಾಡೋದಿದೆಯಲ್ಲ, ಅದು ಆಗಿನ ಕಾಲಕ್ಕೆ ಹೊಸ್ತು. ನೀವು ದರ್ಶನದ ನಂತರ ದರ್ಶನಗಳನ್ನು ಓದುತ್ತಾ ಹೋದರೆ ಆ ದರ್ಶನಗಳ ಮತ್ತೆ ನೀವು ದಾಸ ಸಾಹಿತ್ಯ ಬಂದಾಗ ಒಂದು ದೇವ ಭಾಷೆಗೆ ಇದ್ದಂತ ಪ್ರಾಮುಖ್ಯತೆಯನ್ನು ತೆಗೆದು ಅದು ದೇಶ ಭಾಷೆಗೆ ಒಂದು ಪ್ರಾಮುಖ್ಯತೆಯನ್ನು ತರಲಿಲ್ವಾ? ಕರೆಕ್ಟ್, ಅದು ದೊಡ್ಡ ಕೊಡುಗೆ. ಸಂಸ್ಕೃತ ಒಂದು ಒಂದು ನಲ್ಲಿ ಮಾತ್ರ ಇದ್ದಂತ ದೇವತಾ ಪೂಜೆಯನ್ನ ಒಬ್ಬ ದಾಸ ಹೋಗಿ, ಪುರಂದರ ದಾಸ ಹೋಗಿ, ಅಥವಾ ಇನ್ನೊಬ್ಬ ಯಾರೋ ಕನಕದಾಸ ಹೋಗಿ, ಅಥವಾ ಮತ್ತೊಬ್ಬ ದಾಸ ಕೃಷ್ಣನೇ ನೀ ಬೇಗನೆ ಬಾರು ಅಂತ ಹೇಳ್ಬಿಟ್ರೆ ಏನ್ರಿ, ನಮ್ಮ ಭಾಷೆಯಲ್ಲಿ, ನಿಮ್ಮ ಭಾಷೆಯಲ್ಲಿ ಮಾತಾಡೋದಲ್ಲ. ಇದೆಲ್ಲ ಆಗಿನ ಕಾಲಕ್ಕೆ ಹೊಸ. ಅಂದ್ರೆ ನಮ್ಮ ಕುರ್ತಕೋಟಿಯವರು ಅದರನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಅವ್ರು ಏನು ಅಂದ್ರೆ, ಒಂದು ಭಾಷೆಯಲ್ಲಿ ಉಂಟಾಗುವ ಒಂದು ಅರ್ಥಾಂತರವು ಆಧುನಿಕತೆಯ ಪ್ರವೇಶಕ್ಕೆ ದಾರಿ ಮಾಡಿಕೊಡುತ್ತದೆ ನಮ್ಮ ಭಾಷಾ ಚರಿತ್ರೆಯಲ್ಲಿಂದ. ಅದು ಆಧುನಿಕವಾದ್ದು ಯಾವುದು? ಭಕ್ತಿ ಸಾಹಿತ್ಯ. ಆದ್ರಿಂದ ಅದನ್ನ ಕೇವಲ ಧಾರ್ಮಿಕ ಗಿರ್ಮಿಕ ಅಂತ ಮಾಡೋದಲ್ಲ, ಸರಿಯಲ್ಲ. ಅದು ಜನರ ಭಾವನೆಗಳಿಂದ ಹುಟ್ಟಿದ, ಜನರ ಭಾಷೆಯಲ್ಲಿ ಹುಟ್ಟಿದ ಅಂಶ. ಅದರಿಂದಲೇ ನಮಗೆ ನಮ್ಮ ಈ ಭಕ್ತಿ ಕೇವಲ ಹಿಂದೂಯಿಸಮಿಗೆ ಮಾತ್ರವೇ ಇದ್ದದ್ದಲ್ಲ. ನೋಡಿ, ನಮ್ಮ ಇಡೀ ಇಂಡಿಯಾ ಒಂದು ಎಲ್ಲವನ್ನು ಒಳಗೊಳ್ಳುವಂಥದ್ದು. ನಮ್ಮಲ್ಲಿ ಏನ್ ಹೇಳ್ತೇವೆ, ಅದಕ್ಕೆ ಸೂಫಿ ಸಾಹಿತ್ಯ ಅಂತ ಹೇಳ್ತೇವೆ. ಮುಸ್ಲಿಂ ತತ್ವದಿಂದಲೂ ನಾವು ಪಡ್ಕೊಂಡು ಹಿಂದೂ ತತ್ವದಿಂದಲೂ ಸೇರಿ ಸೂಫಿಸಂ ಬೆಳೀತಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲಕ್ಕೆ ಈಗಲೂ ಹರಕೆ ಹೇಳೋದಿಲ್ವಾ? ಹೌದು. ನಮ್ಮ ಮನೆಯಲ್ಲಿ ನೋಡಿ, ನನ್ನ ಬಾಲ್ಯದ ಒಂದು ಎಕ್ಸ್ಪೀರಿಯನ್ಸ್ ಹೇಳುದು ಈಗಲೂ ಅಷ್ಟೇ. ನಮ್ಮ ಜನ ಎಷ್ಟು ಯೋಚನೆ ಮಾಡ್ತಾರೆ ಅಂತ ಹೇಳೋದಕ್ಕೆ, ದನಗಳಿಗೆ ಕಾಯಿಲೆ ಕಸಾಲೆ ಆದ್ರೆ, ದನಗಳಿಗಾಗ್ಲಿ ಎಮ್ಮೆಗಳಿಗಾಗ್ಲಿ ಎತ್ತುಗಳಿಗೆ ರಾಸುಗಳಿಗೆ ಅಂದ್ರೆ ದನಕರುಗಳಿಗೆ ಕಾಯಿಲೆ ಕಸಾಲೆ ಆದ್ರೆ ನಮ್ಮ ಊರಿನಲ್ಲಿ ಹರಕೆ ಹೇಳುವಂಥದ್ದು ಉಳ್ಳಾಲದ ದರ್ಗಕ್ಕೆ. ದನಕ್ಕೆ ಹುಷಾರಿಲ್ಲ ಅಂತ ಆದ್ರೆ ಹರಕೆ ಉಳ್ಳಾಲದ ದರ್ಗಕ್ಕೆ, ಗೊತ್ತಾಯ್ತಾ? ದನ ಕರು ಹಾಕಲಿಲ್ಲ ಅಂತ ಆದ್ರೆ ಹರಕೆ ಕುಂಬಳೆಯ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ. ನೋಡಿ, ಈ ವ್ಯತ್ಯಾಸ. ಒಂದೇ ದನಕ್ಕೆ ನಮ್ಮ ಮನೆಯಲ್ಲಿ ಎರಡು ಹರಕೆ ಆಗ್ತದೆ, ಒಂದು ಮುಸ್ಲಿಂ ದರ್ಗಕ್ಕೆ, ಇನ್ನೊಂದು ದೇವಸ್ಥಾನಕ್ಕೆ. ಇದು ಎಲ್ಲಿಂದ ಬಂತು? ಈಗ ಭಕ್ತಿ ಸಾಹಿತ್ಯ ಅಂತ ಹೇಳುವಂಥದ್ದು, ದಾಸ ಸಾಹಿತ್ಯ ಅಂತ ಹೇಳುವಂಥದ್ದು, ಭಕ್ತಿ ಕೇವಲ ಹಿಂದೂಗಳಿಗೆ ಮಾತ್ರವೇ ಅಥವಾ ಅದು ಕೇವಲ ನಮ್ಮ ದೇವರಿಗೆ ಮಾತ್ರವೇ ಅಂತಿದ್ರೆ ಇದು ಬರ್ತಿರ್ಲಿಲ್ಲಲ್ಲ. ಕರೆಕ್ಟ್. ಅಂದ್ರೆ ಭಕ್ತಿ ಸಾಹಿತ್ಯದಿಂದ ಜನರ ನಡುವೆ ಸಾಮರಸ್ಯಕ್ಕೆ ಅದೊಂದು ಹೇತು ಆಯ್ತು. ಜನರ ನಡುವೆ ಸಾಮರಸ್ಯ ಯಾವಾಗಲೂ ಇತ್ತು ರೀ. ಹ್ಮ್. ಈಗ ನಮ್ಮಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳು ಆಡಳಿತದಿಂದ ಬಂದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಈಗ ಇಷ್ಟು ವರ್ಷ ಮುಸ್ಲಿಮರ ಆಳಿದ್ರು, ನಾವೆಲ್ಲ ಮುಸ್ಲಿಂ ದೇಶ ಆಯ್ತಾ? ಮುಸ್ಲಿಮರ ಸಂಖ್ಯೆ ಈ ಕೆಲವು ಆಗಿರ್ಬೋದು. ಏನು ಇವತ್ತಿಗೂ ಇರುವುದು 13% ಮುಸ್ಲಿಮರು ಇಡೀ ದೇಶದಲ್ಲಿ, 87% ಹಿಂದೂಗಳೇ ಇರೋದು. ಕ್ರಿಶ್ಚಿಯನ್ರು 200 ವರ್ಷದಿಂದ ಮೇಲೆ ಆಡಿದ್ರು, ಅಷ್ಟು ದೊಡ್ಡ ಕ್ರಿಶ್ಚಿಯನ್ ಶಾಲೆ ಮಾಡಿದ್ರು, ಹಾಸ್ಪಿಟಲ್ ಮಾಡಿದ್ರು, ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಮಾಡಿದ್ರು. ಕ್ರಿಶ್ಚಿಯನ್ ಶಾಲೆಗೆ ಹೋದವರೆಲ್ಲ ಕ್ರಿಶ್ಚಿಯನ್ಸೇ ಆಗಿಬಿಟ್ಟಿದ್ರೆ ಇವತ್ತು ಅರ್ಧ ಭಾರತ ಕ್ರಿಶ್ಚಿಯನ್ ಆಗ್ಬೇಕಾಗಿತ್ತು. ಹೌದು. ಎಷ್ಟು ಜನ ಮಕ್ಕಳು ಓದುದಿಲ್ಲ ಕ್ರಿಶ್ಚಿಯನ್ ಶಾಲೆ? ನಾನು ಕ್ರಿಶ್ಚಿಯನ್ ಶಾಲೆಯಲ್ಲಿ ಓದಿದ್ದು. ನಾನು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪಾಠ ಮಾಡಿದ್ದೇನೆ, ನಾನು ಕ್ರಿಶ್ಚಿಯನ್ ಶಾಲೆಯಲ್ಲಿ ಓದಿದ್ದೇನೆ.
ಈಗ ಏನು ಎಲ್ಲ ಕ್ರಿಶ್ಚಿಯನ್ರಾದ್ರ. ನನ್ನ ಮಗನ ಹೆಸರು ರಾಮ. ಏನ್ರಿ ನಾನು ಕ್ರಿಶ್ಚಿಯಾನಿಟಿ 1% ಹೆಚ್ಚಿಲ್ಲ, ಇಲ್ಲಿ 1.5% ಇರೋದು ಇಡೀ ಇಂಡಿಯದ್ದು. ಅಂದ್ರೆ ನಾವು ಸರ್ವಧರ್ಮ ಸಮನ್ವಯದವರು ಮಾರೆ. ನಮಗೆ ಎಲ್ಲರ ನಮ್ಮಲ್ಲಿ ನೀವು ಇಲ್ಲಿ ಹೋದ್ರೆ ಇನ್ಫೆಂಟ್ ಜೀಸಸ್ ಚರ್ಚಿಗೆ ಹೋದ್ರೆ ಅರೆವಾಸಿಗಿಂತ ಹೆಚ್ಚು ಭಕ್ತರು ಇರುವುದು ಅಲ್ಲಿ ನಮ್ಮ ಹಿಂದೂಗಳೇ ಹೋಗಿ ಹಚ್ಚೋರು. ಅವ್ರು ಹೇಳುದು ಎಂತ ಗೊತ್ತುಂಟ, ಇನ್ಫೆಂಟ್ ಜೀಸಸ್ ಅನ್ನ ನಾವು ಬಾಲಕೃಷ್ಣ ಅಂತ ಹೇಳುದು. ಇಲ್ಲಿ ಭಕ್ತರು, ನಾನೊಬ್ರು ಅಜ್ಜಿ ಹತ್ರ ಕೇಳಿದೆ, ನೀವು ಯಾಕೆ ಇನ್ಫೆಂಟ್ ಜೀಸಸ್ಗೆ ಹೋಗುದು ಅಂತ. ಅವಳ ಅಜ್ಜಿ ಹತ್ರ ಊದುಬತ್ತಿ ಉಂಟು, ಕ್ಯಾಂಡ್ಲು ಸಹ ಉಂಟು. ಅಯ್ಯೋ ಇವ ನಮ್ಮ ಬಾಲಕೃಷ್ಣ ಅಲ್ವಾ ಅದಕ್ಕೆ ಅಂತ ಹೇಳಿದ್ರೆ ಅವರಿಗೆ ಇನ್ಫೆಂಟ್ ಜೀಸಸ್ ಅಂತ ಹೇಳೋದು ನೀವು ಯುರೋಪಿನಲ್ಲಿ ಹೋಗಿ ಕೇಳಿ ಅಂತ ಅದಲ್ಲ, ಇಲ್ಲಿ ಉಂಟು. ಯಾಕಂದ್ರೆ ಅವನು ನಮ್ಮ ಬಾಲಕೃಷ್ಣ ಬೇರೆ ಅಲ್ಲ, ಅವರೆಲ್ಲ ಪಕ್ಕದ ಮನೆಯಲ್ಲೇ ಇದ್ದಾಗೆ ನಮಗೆ. ಈಗ ನಮ್ಮಲ್ಲಿ ಒಂದು ದೊಡ್ಡ ಸಂಬಂಧ ಉಂಟು ನೋಡಿ, ನಮಗೆ ದೇವರು ಅಂತ ಹೇಳಿದ್ರೆ ಬೇರೆ ವಿಷಯವೇ ಅಲ್ಲ. ಈಗ ನೀವು ಮಾಸ್ತಿ ಅವರ ಒಂದು ಬಿಳಿಗಿರಿಯ ರಂಗ ಅಂತ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಅಜ್ಜಿಗೆ ತಾಯಿಗೆ ಮೇಲೆ ಬೆಟ್ಟಕ್ಕೆ ಹತ್ಲಿಕ್ಕೆ ಆಗುದಿಲ್ಲ, ಅವಳಿಗೆ ಅವನ ರಂಗನನ್ನು ನೋಡ್ಬೇಕು. ಅವ ಮಗ, ಅಮ್ಮ ಒಬ್ಬಳೇ ಇದ್ದಾಳೆ ಮುದುಕಿ ಕೆಳಗೆ, ನಾನು ಹೋಗೋದೇ ಗೊತ್ತಿಲ್ಲ ಅಂತ ಬರ್ತಾನೆ. ಬರುವಾಗ ಒಬ್ಬ ಸೋಲಿಗೆ ಬರ್ತಾನೆ, ನಿಮಗೆ ದಾರಿ ಹೋಗ್ಲಿಕ್ಕೆ ಕಷ್ಟ, ಇದು ಕಾಡಿದು, ನಾನು ಬರ್ತೇನೆ. ಬರುವಾಗ ಹಾವು ಅಂದ್ರೆ ಇವನಿಗೆ ಹೆದರಿಕೆ. ಅವಾಗ ಅವ ಹೇಳುದು ಸೋಲಿಗ, ಅಯ್ಯೋ ಹಾವಿಗೆಲ್ಲ ಅಷ್ಟೇ ಹೆದರಬಾರ್ದು ಸ್ವಾಮಿ, ಹಾವಿನ ತಲೆ ಮೆಟ್ಟಿದ್ರೆ ಏನು ಮಾಡುವುದಿಲ್ಲ ಅಂತ. ಕಾಳಿಗೆ ಬರ್ತಾನೆ ನೋಡಿ. ಆನೆ ಕೂಗಿದ್ರೆ ಅಯ್ಯೋ ಅದೇ ನನಗೇನು ಮಾಡುವುದಿಲ್ಲ, ನಾನು ಹಿಂದೆ ಆದ್ರೆ ನಮ್ಮವರು ಹಿಂದೆ ಅದರ ಹಿರಿಯರಿಗೆ ಯಾರಿಗೋ ಒಂದು ಸಹಾಯ ಮಾಡಿದ್ದಾರೆ, ಹಾಗಾಗಿ ಆನೆಗಳು ನನಗೇನು ಮಾಡುದಿಲ್ಲ, ಹೆದರ್ಬೇಡಿ ನೀವು ಹೋಗು ಅಂತ ಅವ ದೀಪ ಹಿಡ್ಕೊಂಡು ಬರುವುದು. ಆನೆ ದೂರದಲ್ಲಿ ಹಿಂದೆ ಬರ್ತದೆ ನಡ್ಕೊಂಡು, ಏನು ಮಾಡುದಿಲ್ಲ ಇವನಿಗೆ. ಇವನು ದರ್ಶನ ಕೊಡುವುದು ತಾಯಿಗೆ. ಕರೆಕ್ಟ್. ತಾಯಿಗೆ ದರ್ಶನ ಕೊಟ್ಟು ವಾಪಸ್ ಹೋಗುವಾಗ ತಾಯಿಗೆ ಗೊತ್ತಾಗುದು, ಅಯ್ಯೋ ರಂಗ ನೀನು ಬಂದ್ಯಾ ಅಂತ. ಯಾಕೆಂದ್ರೆ ಅವ ವಾಪಸ್ ಹೋಗುದು ಒಂದು ಆನೆ ಮೇಲೆ ಕೂತ್ಕೊಂಡು. ಕರೆಕ್ಟ್. ಅಂದ್ರೆ ಅವನು ಸೋಲಿಗನ ರೂಪದಲ್ಲೂ ಬರ್ಬೋದು, ಯಾವ ರೂಪದಲ್ಲೂ ಅವನು ಬರ್ಬೋದು. ಆದ್ರಿಂದ ಸೋಲಿಗರು ನೋಡಿ ರಾಮನ ಕೃಷ್ಣನನ್ನ ದೇವರನ್ನ ಭಾವ ಅಂತ ಹೇಳೋದು. ಯಾಕೆ ಗೊತ್ತುಂಟ, ಅವ ಭಾವ, ಅವ ಮದುವೆ ಆದೊಬ್ಬ ಸೋಲಿಗರ ಹುಡುಗಿಯನ್ನು, ಹಾಗಾಗಿ ಸೋಲಿಗರಿಗೆ ಅವ ಭಾವ ಕೃಷ್ಣ. ಇದೆಲ್ಲ ಎಂತದು ಮಾರಾಯ, ಇದೆಲ್ಲ ಬರೇ ದ್ವಾರಕೆಯಲ್ಲಿ ಹುಟ್ಟಿದ ಕೃಷ್ಣ ಆದ್ರೆ ಇದು ಸಾಧ್ಯ ಉಂಟಾ? ಕರೆಕ್ಟ್. ಬಂದು ನಮ್ಮ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಒಬ್ಬ ಇವನನ್ನು ಮಾಡ್ಲಿಕ್ಕೆ, ಅವನು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಇರುವ ಕೃಷ್ಣನೇ ಹೌದು ಅಂತಾದ್ರೆ ಅವನು ನಮ್ಮ ಊರಿನಲ್ಲೇ ಹುಟ್ಟಿದವ. ಅಲ್ಲಿಂದ ಇಲ್ಲಿಗೆ ಬಂದು ನೀವು ಅವನನ್ನ ಅಲ್ಲೇ ಹುಟ್ಟಿದವ, ಆ ಮನುಷ್ಯ ಆ ಜಾಗೆ ಈ ಬಿಂದುವಿನಲ್ಲಿ ಹುಟ್ಟಿದವ ಅಂತ ಹೇಳಿದ್ರೆ ನಾನು ಹೇಳ್ತೇನೆ, ನನ್ನ ಕೃಷ್ಣ ನನ್ನ ರಾಮ ನನ್ನ ಎದೆಯಲ್ಲಿ ಹುಟ್ಟಿದವ, ಇಲ್ಲಿ ಇಲ್ಲಿ ಕರೆಕ್ಟ್ ನನಗೆ ಹುಟ್ಟುದವ, ಅಥವಾ ಹುಟ್ಟಿದ್ದು ನನ್ನ ಇಲ್ಲಿದ್ದಾನೆ ರಾಮ, ನನಗೆ ಇಲ್ಲಿದ್ದಾನೆ ಕೃಷ್ಣ, ನನಗೆ ಇದರನ್ನ ನಾನು ಇನ್ನೊಂದು ಕಡೆ ಅವ ಹುಟ್ಟಿದ್ದ ಅಲ್ಲಿ ಅಂತೇನೆ. ಯಾಕೆ ನನಗೆ ಇಲ್ಲಿ ಹುಟ್ಟಿದ್ದಾನೆ ಅವ, ನನಗೆ ನನ್ನ ಕುಮಾರವ್ಯಾಸನಲ್ಲಿ ನನ್ನ ಕೃಷ್ಣ ಹುಟ್ಟಿದ್ದು ಓದುವಾಗ, ನನಗೆ ನಮ್ಮ ರಾಮಾಯಣದಲ್ಲಿ ಕೃಷ್ಣ ಹುಟ್ಟಿದ್ದು ಇಲ್ಲಿ, ನನಗೆ ನಮ್ಮ ಕುವೆಂಪು ಕೃಷ್ಣ ಹುಟ್ಟುವುದು ಇಲ್ಲಿ, ಇದು ರಾಮ ಹುಟ್ಟುವುದು ಇಲ್ಲಿ, ನನಗೆ ನಮ್ಮ ಕುವೆಂಪು ರಾಮ ಇದು ಮಾಸ್ತಿಯವರ ರಾಮ ಹುಟ್ಟುವುದು ಇಲ್ಲಿ, ನಮ್ಮ ತೊರವೆಯ ನರಹರಿಯ ರಾಮ ಹುಟ್ಟುವುದು ನನಗೆ ಇಲ್ಲಿ. ತಂದೆ ಅಡಗಿದ ಬಳಿಕ ನೀನೆ ತಂದೆ ತಾಯಿಯ ಮಗವನಿಜಾತಳು, ಕುಂದಿಸುವರೆ ಮನೆಯ ಮಕ್ಕಳ ಮರೆಯ ಮಾತೇನು, ಇಂದು ನೀ ನರಸಾಗದಿರೆ ತಮ್ಮ ಅಂದಿರಲಿ ನಾನೋರ್ವ ನಿನಗಿಲ್ಲೆಂದು ಭಿನ್ನಹ ಮಾಡಿಕೊಳ್ಳೆಂದ ನಾ ಭರತ. ಆ ರಾಮ ಯಾರು? ಆ ಭಿನ್ನಹ ಭರತ ಭಿನ್ನಹ ಮಾಡುವ ರಾಮ, ಅವ ಹುಟ್ಟಿದ್ದಿಲ್ಲಿ ನೋಡಿ. ಅವ ಅರ್ಥ ಆಗುದು, ಆ ಭರತ ಅರ್ಥ ಆಗುದು ಇಲ್ಲಿಗೆ, ಈ ನನ್ನ ಎದೆಗೆ, ಇಲ್ಲಿ ಇದ್ದಾನೆ ನನ್ನ ರಾಮ. ಈ ಭಾವನೆಯಲ್ಲೇ ಅವ ನನಗೆ ಸಿಗ್ತಾನೆ. ಇದನ್ನು ಬಿಟ್ಟು ನಾನು ಅವ ಇನ್ನೆಲ್ಲಿಯೋ ಹುಟ್ಟಿದ್ದು ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ನನಗೆ ಅವ ನನ್ನ ಇಲ್ಲಿ ನನ್ನ ಹೃದಯದಲ್ಲಿ ಯಾವಾಗ್ಲೂ ಇರೋ. ಸರ್, ನಿಜವಾಗಿ ಸಾಹಿತ್ಯ ಮತ್ತು ಸಾಹಿತಿ ಇದರಿಂದ ಆಗಬೇಕಾದ್ದು ಏನು ಅಂದ್ರೆ ನಮ್ಮ ಸಮಾಜಕ್ಕೆ ಅಥವಾ ನಮಗೆ ವೈಯಕ್ತಿಕ ನೆಲೆಯಲ್ಲಿ ಒಬ್ಬ ಸಾಹಿತ್ಯವನ್ನು ಓದುವವರಿಗೆ ಮತ್ತು ಸಮಾಜಕ್ಕೆ ಆಗಬೇಕಾದ್ದು ಏನು ಸರ್? ಈಗ ಸಾಹಿತ್ಯ ಮತ್ತು ಸಾಹಿತಿ, ಈಗ ನೋಡಿ ನನ್ನ ಪ್ರಕಾರ ಸಾಹಿತಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ.
ಸಾಮಾಜಿಕ ಜವಾಬ್ದಾರಿ ಏನಪ್ಪ ಅಂತ ಹೇಳಿದ್ರೆ, ಈ ಸಮಾಜದ ಆಗುಹೋಗುಗಳನ್ನ ತಿಳಿಯುವುದು, ಅದರ ಬಗ್ಗೆ ಪ್ರತಿಕ್ರಿಯಿಸುವುದು ಅವನ ಜವಾಬ್ದಾರಿ. ಅದು ಒಂದು. ಅದನ್ನು ಹೇಗೆ ಹೇಳುವುದು, ಏನು ಹೇಳುವುದು, ಅದು ಬೇರೆ. ಆದರೆ ಅದು ಆ ಸಾಮಾಜಿಕ ಜವಾಬ್ದಾರಿ ತನ್ನ ಸಾಹಿತ್ಯದಲ್ಲಿ ತನ್ನದೇ ಆದ ರೀತಿಯಲ್ಲಿ ಬರ್ತದೆ. ಅನ್ಯಾಯವನ್ನು ವಿರೋಧಿಸಿರ್ಬೋದು, ಇದಿರ್ಬೋದು, ಅದಿರ್ಬೋದು, ಅದು ಒಂದು ದೊಡ್ಡ ವಿಚಾರ. ಸಾಹಿತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಸಾಹಿತಿ ಈ ಸಾಮಾಜಿಕ ವಿಚಾರಗಳಿಗೆ ಸಂಬಂಧಪಟ್ಟಂತ ಒಂದು ಗಮನವನ್ನು ಕಲ್ಪಿಸ್ತಾ ಇದ್ದ ಹಾಗೆ ಅವನ ಸಾಹಿತ್ಯ ಮನಸ್ಸನ್ನು ಸೂಕ್ಷ್ಮಗೊಳಿಸಬೇಕು. ಈಗ ನಿಮಗೆ ಮನಸ್ಸು ಆ ಸೂಕ್ಷ್ಮತೆಯಲ್ಲಿ ಕಾಣುವುದನ್ನು ಕಲಿಸಬೇಕು. ಮನಸ್ಸಿಗೆ ಒಂದು ಸಂಸ್ಕಾರವನ್ನು ಕೊಡಬೇಕು. ಮನಸ್ಸಿಗೆ ಒಂದು ಸೌಂದರ್ಯ ಅಂದ್ರೆ ಏನು ಅಂತ ಹೇಳುವುದನ್ನು ಕಲಿಸಬೇಕು. ಈ ಮನುಷ್ಯ ಜೀವನದ ಈ ಸಮಾನತೆಯ ಕಲ್ಪನೆ ಅಂತ ಹೇಳುವುದು ಕೇವಲ ಮನುಷ್ಯರ ನಡುವೆ ಮಾತ್ರ ಅಲ್ಲ, ಮನುಷ್ಯ ಮತ್ತು ಪ್ರಕೃತಿ, ಮನುಷ್ಯ ಮತ್ತು ಪ್ರಾಣಿ, ಮನುಷ್ಯ ಮತ್ತು ಪಕ್ಷಿ, ಈ ಸಕಲದರ ಒಟ್ಟಿಗೆಯೂ ನಮಗೆ ಒಂದು ಸಮಾನತೆ ಇದೆ ಅಂತೆ ಅದನ್ನು ಕಳಿಸ್ಬಿಡು. ಕಾರಂತರ ಅದನ್ನೇ ಹೇಳುದು, ಮನುಷ್ಯನ ಸಮಸ್ಯೆ ಏನು ಅಂತ ಹೇಳಿದ್ರೆ ತಾನು ಎಲ್ಲದಕ್ಕಿಂತಲೂ ಮೇಲೆ ಅಂತ ತಿಳಿದಿರೋದೇ ಅವನ ಸಮಸ್ಯೆ. ಅದರ ಮುಂದುವರಿದ ಅತಿ ದೊಡ್ಡ ಸಮಸ್ಯೆ ಇವತ್ತೇನು ಅಂದ್ರೆ, ಈ ಭೂಮಿ ಆಗಲಿ, ಈ ಪಶು ಪಕ್ಷಿಗಳಾಗಲಿ, ಮರಗಿಡಗಳಾಗಲಿ, ಪ್ರಾಣಿಗಳಾಗಲಿ, ಈ ಗಾಳಿ ಬೆಳಕುಗಳಾಗಲಿ, ಇದೆಲ್ಲವಿರುವುದು ತನಗೆ, ತನ್ನ ಅನುಭವಕ್ಕೆ, ತನ್ನ ಅನುಭೋಗಕ್ಕೆ ಅಂತ ಮನುಷ್ಯ ತಿಳಿದಿರುವುದು ಇದೆಯಲ್ಲ, ಇದು ಇನ್ನೂ ದೊಡ್ಡ ತಪ್ಪು. ಈ ತಪ್ಪನ್ನು ತೋರಿಸಿಕೊಡುವ ಕೆಲಸವನ್ನು ಸಾಹಿತ್ಯ ಮಾಡಬೇಕಾಗ್ತದೆ. ಹಾಗಾದ್ರೆ ಸಾಹಿತ್ಯ ಸಂಸ್ಕಾರವನ್ನು ಬೆಳೆಸಬೇಕು, ಸಂಸ್ಕಾರವನ್ನು ಬೆಳೆಸಬೇಕು, ನೀತಿ ಅನೀತಿಗಳ ಕಲ್ಪನೆಯನ್ನು ಉಂಟು ಮಾಡಬೇಕು, ನ್ಯಾಯ ಮತ್ತು ಜಸ್ಟಿಸ್ ಅಂತ ನಾವೇನು ಹೇಳ್ತೇವೆ, ಸಮಾನತೆ, ಅದರ ಕಲ್ಪನೆಯನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಯಾವುದು ನ್ಯಾಯ, ಈಗ ನಮಗೆ ಚೋಮನ ದುಡಿ ಯಾಕೆ ಮುಖ್ಯ ಆಗೋದು, ಸಿದ್ಧಲಿಂಗಯ್ಯನವರ ಕವನ ಯಾಕೆ ಮುಖ್ಯ ಆಗೋದು, ನಮಗೆ ಆ ಈ ಅಂತ ಹೇಳುವ ದಲಿತ ಕವನ ಯಾಕೆ ಮುಖ್ಯ ಆಗೋದು, ಯಾಕೆ ಅಂತ ಹೇಳಿದ್ರೆ ಅವನು ಮನುಷ್ಯ ಅಂತ ಹೇಳುವುದನ್ನು ಕಲಿಸಿಕೊಡ್ತಾ ಇದೆ ನಮಗೆ. ಕರೆಕ್ಟ್. ನೀನು ಯಾರನ್ನ ಮುಟ್ಟಬಾರದು ಅಂತ ಹೇಳ್ತೀಯೋ ಅವನು ನಿನ್ನ ಹಾಗೆ ಮನುಷ್ಯ ಅಲ್ವಾ ಅಂತ ಹೇಳುವುದನ್ನ ಕಾರಂತರ ಚೋಮಂದುಡಿ ನಮಗೆ ಕಲಿಸಿಕೊಡೋದಲ್ವಾ. ನೀರಿನಲ್ಲಿ ಅವ ಬೆಳ್ಳಕ್ಕೆ ಹೋಗ್ತಾ ಇದ್ದಾನೆ, ನೀನು ಒಂದು ಈಜು ಗೊತ್ತಿದ್ದ ಹಾಗೆ ಅವನನ್ನು ಬದುಕಿಸೋದಿಲ್ಲ ಅಂದ್ರೆ ಯಾಕೆ ಅವನನ್ನು ಮುಟ್ಟಬಾರದು ಅಂತಲ್ಲ. ಅವನು ಸತ್ತರೆ ಸರಿಯ, ಯಾವುದು ನ್ಯಾಯ ಅಂತ ಕೇಳ್ತದೆ. ಮನುಷ್ಯರ ನಡುವೆ ಯಾವುದು ನ್ಯಾಯ? ಸಾಹಿತ್ಯ ಮಾಡಬೇಕಾಗುವುದು ಈ ಪ್ರಜ್ಞೆಯ ಉದ್ದೀಪನೆ. ಕರೆಕ್ಟ್. ಈ ಪ್ರಜ್ಞೆಯನ್ನು ಉದ್ದೀಪಿಸೋದೇ ಸಾಹಿತ್ಯದ ಕೆಲಸ. ಹಾಗಾದ್ರೆ ನಾವು ಓದು ಕಡಿಮೆ ಮಾಡಿದಷ್ಟು ನಮ್ಮಲ್ಲಿ ಪ್ರಜ್ಞೆಯೂ ಬೆಳೆಯುವುದಿಲ್ಲ, ನಮ್ಮಲ್ಲಿ ಸಂಸ್ಕಾರವೂ ಬೆಳೆಯುವುದಿಲ್ಲ. ಆ ಓದುದನ್ನು ಕಮ್ಮಿ ಮಾಡಿದ್ರೆ ಮಾತ್ರ, ಹೆಚ್ಚು ಓದಿದ್ರೆ ಮಾತ್ರ ಸಾಲದು. ಹೆಚ್ಚು ಓದಿದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಹೌದು, ಅಂದ್ರೆ ನಾನು ಹೇಳುದು ಸಂಸ್ಕಾರ ಮತ್ತು ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಇರುವ ದಾರಿ ಸಾಹಿತ್ಯ ಅಂತ ಅಲ್ವೇ? ಅದು ಒಂದು ದಾರಿ, ಅನೇಕ ದಾರಿಗಳಲ್ಲ ಅದು ಒಂದು. ಸರ್, ಈ ಯಾವುದೇ ಒಂದು ರಾಜಕೀಯ ಹಿತಾಸಕ್ತಿ ಅದು ಸಾಹಿತ್ಯ ಅಂತಲ್ಲ, ಕಲೆ ಸಂಸ್ಕೃತಿ ಯಾವುದಕ್ಕೆ ಆಗಲಿ ಅದು ಯಾವ ರೀತಿ ಉಪಕಾರಿ ಆಗ್ತದೆ? ನೋಡಿ, ರಾಜಕೀಯ ಹಿತಾಸಕ್ತಿ ಅಂತ ಹೇಳಿದಾಗ ಎರಡು ಅಂಶ ಬರ್ತದೆ. ಒಂದು, ಹಿಂದೆ ಸಾಹಿತ್ಯಕ್ಕೆ ರಾಜಕೀಯವಾದಂತಹ ಒಂದು ಆಶ್ರಯ ಇತ್ತು. ಕರೆಕ್ಟ್. ಆವಾಗ ಇವರಿಗೆ ಒಂದು ಗುರುಕುಲ ಅಥವಾ ಈ ರೀತಿಯ ಒಂದು ವ್ಯವಸ್ಥೆ ಇದ್ದಂತ ಅಂಶ ಅಲ್ಲ. ಅದು ಒಂದು ಹಂತದಲ್ಲಿ ಆಯ್ತು. ಅದು ರಾಜಾಶ್ರಯದಲ್ಲಿ ಸಾಹಿತಿಗಳು ಇದ್ದಿದ್ದು, ಬರೀತಾ ಇದ್ದದ್ದು, ರಾಜನ ಹೊಗಳ್ತಾ ಇದ್ದದ್ದು, ಅದೆಲ್ಲ ಒಂದು. ಈಗ ನಾವಿರುವುದು ಡೆಮೋಕ್ರಸಿಯ ಸಂದರ್ಭದಲ್ಲಿ. ಈಗ ನಾವು ಕೊಡುವ ಟ್ಯಾಕ್ಸಿನ ಹಣದಲ್ಲಿ ಈಗ ಪುಸ್ತಕಗಳು ಅಥವಾ ಇದು ಎಲ್ಲವೂ ಎಲ್ರಿಗೂ ಸಿಗಬೇಕಿದೆ. ಉತ್ತಮ ಲೈಬ್ರರಿಗಳು ಇರಬೇಕು, ಇದಿರಬೇಕು. ಇದೆಲ್ಲ ಏನು ಅಂದ್ರೆ ಈ ರಾಜಕೀಯ ಹಿತಾಸಕ್ತಿ ಅಂತ ಹೇಳುವುದು ಪ್ರಾಮಾಣಿಕವಾದ ಸಾಂಸ್ಕೃತಿಕ ಸಾಹಿತ್ಯಿಕ ಆಸಕ್ತಿಯಾಗಿ ಇರಬೇಕು. ಕರೆಕ್ಟ್. ಈಗ ಪ್ರಾಮಾಣಿಕ ಅಂತ ನಾನು ಹೇಳಿದ ಶಬ್ದ ಮುಖ್ಯ. ಪ್ರಾಮಾಣಿಕ ಅಂತ ಹೇಳಿದ್ರೆ ನನ್ನ ಪಕ್ಷದ್ದು ಮಾತ್ರ ಅಂತ ಹೇಳಿದ್ರೆ ಅದು ಪ್ರಾಮಾಣಿಕ ಅಲ್ಲ. ಹೌದು, ಕರೆಕ್ಟ್. ನನ್ನ ಇದಕ್ಕೆ ಜೈ ಅಂತ ಹೇಳುವವರಿಗೆ ಮಾತ್ರ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ಪ್ರಾಮಾಣಿಕ ಅಲ್ಲ.
ಪ್ರಾಮಾಣಿಕ ಅಂತ ಹೇಳೋದು ಎಲ್ರಿಗೂ ಸಂಬಂಧಪಟ್ಟದ್ದಾಗಿರ್ಬೇಕು. ಎಲ್ಲ ಜಾತಿ ಧರ್ಮ ಪ್ರತಿಯೊಬ್ಬರಿಗೂ ಅದು ಸಂಬಂಧಪಟ್ಟದ್ದಾಗಿರ್ಬೇಕು, ಒಬ್ಬನಿಗೆ ಅಲ್ಲ. ಆದ್ದರಿಂದ ರಾಜಕೀಯ ಹಿತಾಸಕ್ತಿ ಅಂತ ಹೇಳುವುದು ರಾಜಕೀಯ ಬೆಂಬಲ ಎಂಬ ಅರ್ಥದಲ್ಲಿ ನಾನು ಮಾತಾಡಿದ್ದೇನೆ. ಇನ್ನು ಹಿತಾಸಕ್ತಿ ಅಂತ ಹೇಳಿದ್ರೆ ಲೇಖಕನಲ್ಲಿ ಇರುವ ರಾಜಕೀಯ ಹಿತಾಸಕ್ತಿ ಅವನ ರಾಜಕೀಯ ಚಿಂತನೆಗೆ ಸಂಬಂಧಪಟ್ಟಂಥದ್ದು. ಈಗ ಒಬ್ಬನಿಗೆ ಒಂದು ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇರ್ಬೋದು, ಒಂದು ಬದ್ಧತೆ ಇರ್ಬೋದು, ಎಡಪಂಥೀಯ ಅಥವಾ ದಲಿತ ಅಥವಾ ದಲಿತೇತರ ಅಥವಾ ಬೇರೆ ಯಾವುದೋ ಒಂದು ರೀತಿಯ ಅಂಶ, ಅಥವಾ ನಾನು ಯಾವುದಕ್ಕೂ ಬದ್ಧನಾದಲ್ಲ, ನಾನು ಕೇವಲ ಮಾನವ ಅನುಭವಕ್ಕೆ ಮಾತ್ರ ಬದ್ಧನಾದವ. ಈ ರೀತಿಯ ಹಲವು ರೀತಿಯ ತತ್ವ ಸಿದ್ಧಾಂತಗಳಿರ್ತವೆ. ಒಂದು ತತ್ವ ಸಿದ್ಧಾಂತಕ್ಕೆ ಒಬ್ಬ ಇಷ್ಟಪಟ್ಟೋ ಇಷ್ಟಪಡದೆಯೋ ಆಗಿರ್ಬೋದು. ಹೌದು. ಅಥವಾ ಕೆಲವು ಸಲ ಒಂದು ಕಾಲದ ಮಹಿಮೆ ಅಂತ ಇರ್ತದೆ. ಈಗ ನೀವು ನವೋದಯವನ್ನು ನೋಡಿದ್ರೆ ನವೋದಯದಲ್ಲಿ ಒಂದು ಭಾವನೆಗಳಿಗೆ ಹೆಚ್ಚಿನ ಒಂದು ಅಂಶ, ಅಲ್ಲಿ ಭಾವವೇ ಮುಖ್ಯ, ಆಯ್ತಾ? ನೀವು ಅಂತಹ ಒಂದು ಬರಹಗಳನ್ನ ಅಲ್ಲಿ ನೋಡಿದ್ರೆ ಆ ಭಾವನೆಗಳ ಪ್ರಾದುರ್ಭಾವ ಅಲ್ಲಿ ಕಾತುಕೊಳ್ತದೆ. ಭಾವನೆಗಳು ಮುಖ್ಯವಾಗಿರುವುದು ಕಂಡುಕೊಳ್ತದೆ. ನವ್ಯಕ್ಕೆ ಬಂದ್ರೆ ವೈಚಾರಿಕ ಶಕ್ತಿಯೇ ಮುಖ್ಯ. ನಿಮಗೆ ಬೌದ್ಧಿಕತೆ ಮುಖ್ಯ ಆಗಿರುತ್ತೆ. ನೀವು ಪ್ರಗತಿಶೀಲರನ್ನು ನೋಡಿದ್ರೆ ನಿಮಗೆ ಅಲ್ಲಿ ಕಾರ್ಮಿಕರ ಸಂಕಷ್ಟಗಳು ಅಥವಾ ಶ್ರಮಜೀವಿಯ ಸಂಕಷ್ಟಗಳು ಮತ್ತು ಶೋಷಣೆಯ ವಿರುದ್ಧದ ಧ್ವನಿ ಮುಖ್ಯ ಆಗಿರ್ತದೆ. ದಲಿತರನ್ನು ನೋಡಿದ್ರೆ ಶೋಷಣೆ ಇಂಥ ಅಂಶಗಳು ದಲಿತ ಅನುಭವಗಳು ಮುಖ್ಯ ಆಗಿರ್ತವೆ. ಹೀಗೆ ಒಂದೊಂದರಲ್ಲಿ ಒಂದೊಂದು ರೀತಿಯ ಅಂಶಗಳಿರ್ತವೆ. ಆದ್ರಿಂದ ರಾಜಕೀಯವಿಲ್ಲದ ಬದುಕು ಇವತ್ತಿಲ್ಲ. ಹೌದು, ಪ್ರಜಾಪ್ರಭುತ್ವದಲ್ಲಿ. ಆದ್ರಿಂದ ಅದರನ್ನ ನಾವು ಬರಹದಲ್ಲಿ ಹೇಗೆ, ಯಾಕೆ, ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ತೇವೆ ಅಂತ ಹೇಳೋದ್ರ ಮೂಲಕ ಅದ್ರ ವಿಚಾರ ನಿರ್ಣಯ ಆಗುತ್ತೆ. ಈ ಓದುಗರ ಗುಣಮಟ್ಟ ಕುಸಿದಿದೆ ಅಂತ ನಿಮ್ಗೆ ಎಂದಾದ್ರೂ ಅನಿಸಿದೆಯಾ ಸರ್? ಈಗ ನೋಡಿ, ವಿಮರ್ಶೆಯನ್ನ ಓದುವವರ ಸಂಖ್ಯೆ ಇವತ್ತು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ನನಗನ್ಸೋದೇನು ಅಂದ್ರೆ, ಈಗ ನನ್ನ ಕಾಲದಲ್ಲಿ ನಾನು ನೋಡಿದ್ರೆ, ಈಗ ನನ್ನ ಒಂದು ತಿಳುವಳಿಕೆಗೆ ಅಥವಾ ನನಗೆ ಇದ್ದಂತ ಬುದ್ಧಿಶಕ್ತಿ ಅಥವಾ ನನ್ನ ಸಹೋದರಿ ನಮ್ಮ ಮನೆಯಲ್ಲಿದ್ದವರ ಬುದ್ಧಿಶಕ್ತಿಯನ್ನು ನಾನು ಯೋಚನೆ ಮಾಡಿದ್ರೆ, ನಾವು ಯಾರು ಬೇಕಾದ್ರೂ ಯಾವ ಉದ್ಯೋಗವನ್ನು ಮಾಡ್ಬೋದಾಗಿತ್ತು. ಕಲ್ತ್ರೆ ಡಾಕ್ಟರ್ ಆಗ್ಬೋದಾಗಿತ್ತು, ಲಾಯರ್ ಆಗ್ಬೋದಾಗಿತ್ತು, ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದಾಗಿತ್ತು, ಅಥವಾ ಬಯಸಿದ್ರೆ ವಿದೇಶದಲ್ಲೇ ಹೋಗಿ ನೆಲೆ ನಿಲ್ಬೋದಾಗಿತ್ತು. ಏನು ಬೇಕಾದ್ರೂ ನಮಗೆ ಇದ್ದಂತಹ ಒಂದು ಅಂಶದಲ್ಲಿ. ಆದ್ರೆ ನನಗೆ ಸಾಹಿತ್ಯ ಮುಖ್ಯ ಅಂತ ಅನ್ಸಿತ್ತು. ಆದ್ರಿಂದ ಸಾಹಿತ್ಯವನ್ನು ಪ್ರಧಾನವಾಗಿ ಓದಲಿಕ್ಕೆ ನಾನು ಬಂದೆ, ಆಯ್ತಲ್ಲ. ಈಗ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಸಾಹಿತ್ಯವನ್ನೇ ಪ್ರಧಾನವಾಗಿ ಓದಬೇಕು ಅಂತ ಹೇಳುವಂತಹ ವಿದ್ಯಾರ್ಥಿಗಳು ಮೊದಲು ಯಾರಿದ್ರು, ಆ ಮಟ್ಟದ ಅನೇಕ ವಿದ್ಯಾರ್ಥಿಗಳು ಇವತ್ತು ವಿಜ್ಞಾನ, ಇಂಜಿನಿಯರಿಂಗ್ ಇತ್ಯಾದಿ ಬೇರೆ ಉದ್ಯೋಗಗಳಿಗೆ ತುಂಬಾ ಜನ ಹೋಗ್ತಾರೆ. ಸಾಹಿತ್ಯವೇ ಮುಖ್ಯ ಅಂತ ಹೇಳುವ ನಂಬಿಕೆ, ಸಾಹಿತ್ಯದಿಂದ ಜೀವನ ನಾನು ಮಾಡಿಯೇನು ಅಂತ ಹೇಳುವ ನಂಬಿಕೆ ಇವತ್ತು ಕಮ್ಮಿಯಾಗಿದೆ. ಈಗ ನೋಡಿ, ಇದಕ್ಕೆ ಒಂದು ಕಾರಣ ನಮ್ಮ ಉದ್ಯೋಗವೂ ಹೌದು. ಈಗ ನಾನು ಸಾಹಿತ್ಯವನ್ನು ಓದಿದಾಗ ನನ್ನ ಮನಸ್ಸಿನಲ್ಲಿತ್ತು, ನಾನು MA ಮಾಡಿದ್ರೆ ಯಾವುದೋ ಒಂದು ಕಾಲೇಜ್ನಲ್ಲಿ ಲೆಕ್ಚರರ್ ಆಗ್ಬೋದು, ಅಥವಾ BA B.Ed ಮಾಡಿದ್ರೆ ಯಾವುದೋ ಒಂದು ಹೈಸ್ಕೂಲ್ನಲ್ಲಿ ನಾನು ಮೇಸ್ಟರ್ ಆಗ್ಬೋದು. ನನಗೆ ಒಂದು ಸರ್ಕಾರದ ಮಟ್ಟದ ಒಂದು ಸಂಬಳ ಸಿಗ್ತದೆ ಅಂತ ಹೇಳುವ ವಿಶ್ವಾಸ ನನಗೆ ಇತ್ತು. ನಾನು ಯೂನಿವರ್ಸಿಟಿಗೆ ಹೋಗದೇ ಇರ್ಬೋದು, ಆದ್ರೆ ಒಂದು ಊಟ ಮಾಡ್ಲಿಕ್ಕೆ, ಜೀವನ ಮಾಡ್ಲಿಕ್ಕೆ, ಅನುಕೂಲವಾಗಿ ಬದುಕಲಿಕ್ಕೆ ಇರುವಂತಹ ಒಂದು ಉದ್ಯೋಗವನ್ನು ನಾನು ಸಾಹಿತ್ಯ ಭಾಷೆಯ ಓದಿನಿಂದ ಪಡ್ಕೊಳ್ಬಲ್ಲೆ ಅಂತ ಹೇಳುವಂತ ಒಂದು ವಿಶ್ವಾಸ ಆ ಕಾಲಕ್ಕೆ ಇತ್ತು. ಇವತ್ತು ಆ ವಿಶ್ವಾಸ ಕನ್ನಡ MA ಮಾಡುವ ವಿದ್ಯಾರ್ಥಿಗಳಿಗೂ ಇಲ್ಲ. ಕರೆಕ್ಟ್. ಯಾಕಂತ ಹೇಳಿದ್ರೆ ನೋಡಿ, ನೀವು ಪ್ರೈವೇಟ್ ಕಾಲೇಜುಗಳನ್ನು ಪೂರಾ ಅದಕ್ಕೆ ಕೊಡ್ತಾ ಇದ್ದಂತ ಗ್ರಾಂಟ್ ಇನ್ ಏಡ್ ಅನ್ನ ತೆಗೆದುಹಾಕಿದ್ರು. ಬಹಳ ಕಮ್ಮಿ ಸಂಬಳ ಕೊಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ನೀವು ಒಂದು ಕಾಲೇಜಿನಲ್ಲಿ ಪಾಠ ಮಾಡುವವನಿಗೆ 25,000 ರೂಪಾಯಿ ಇಲ್ಲ ಅಂತ ಹೇಳುವ ರೀತಿಯ ಸಂಬಳವನ್ನ ಮಾಡುತ್ತಾರೆ ಒಬ್ಬ ಕನ್ನಡ ಅಥವಾ ಇಂಗ್ಲಿಷ್ ಅಥವಾ ಬೇರೆ ಯಾವುದೋ ಭಾಷೆಯನ್ನು ಮಾಡುವವರಿಗೆ. ಬದುಕೋದು ಹೇಗೆ ಅವರು? ಕರೆಕ್ಟ್. ಅವ್ರಿಗೆ ಪೆನ್ಷನ್ ಇಲ್ಲ, ಮತ್ತೊಂದಿಲ್ಲ. ಹೇಗೆ? ಹೌ ಡು ದೇ ಲಿವ್? ನೀವು ಸಾಹಿತ್ಯ ಓದಿದ್ರೆ, ಭಾಷೆಯನ್ನ ಕಲ್ತ್ರೆ, ಕನ್ನಡ ಭಾಷೆಯನ್ನ, ಕನ್ನಡ ಸಾಹಿತ್ಯವನ್ನ ಕಲ್ತ್ರೆ
ಇವತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ನಮ್ಮ ವಿದ್ಯಾಭ್ಯಾಸಕ್ಕೆ, ಸಾಹಿತ್ಯ ಸಂಸ್ಕೃತಿಗಳ ಅಧ್ಯಯನಕ್ಕೆ ಕೊಡಬೇಕಾದಂತ ಗಮನವನ್ನು ನಾವು ಕೊಡ್ತಾ ಇಲ್ಲ. ಓ, ಇದು ಮುಖ್ಯವಾದಂತ ಇದು ಮುಖ್ಯ ವಿಚಾರ. ಹೌದು. ಈಗ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಅಂತ ಹೇಳಿದ್ರೆ ನಾನು ಸರ್ಕಾರ ಹೇಳ್ತಾ ಇರೋದು, ನನಗೆ ಒಂದು ಇಂಜಿನಿಯರಿಂಗ್ ಕಾಲೇಜಿನಷ್ಟೇ ಒಂದು BA BSc BCom ಕಾಲೇಜು ಮುಖ್ಯ ಅಂತ ತಿಳಿದಿರಬೇಕು. ಕರೆಕ್ಟ್. ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಹೇಗೆ ಲೆಕ್ಚರರ್ಸು ಪ್ರೊಫೆಸರ್ಸು ಇವರೆಲ್ಲ ಇರಬೇಕೋ, ಮೆಡಿಕಲ್ ಕಾಲೇಜ್ನಲ್ಲಿ ಹೇಗೆ ಇರಬೇಕೋ ಹಾಗೆಯೇ BA BComಗಳಿಗೂ ಇರಬೇಕು, BScಗಳಿಗೂ ಇರಬೇಕು ಅಂತ ಹೇಳುವುದನ್ನು ನಾವು ತಿಳಿದಿರಬೇಕು. ನಾವು ಹೊಸ ಯೂನಿವರ್ಸಿಟಿ ಮಾಡ್ತೇವೆ, ಆ ಯೂನಿವರ್ಸಿಟಿಯಲ್ಲಿ ಅಪಾಯಿಂಟ್ಮೆಂಟ್ ಮಾಡೋದು. ಹಾಗಿದ್ರೆ ಏನ್ ಮಾಡಬೇಕು ಜನ? ನಮಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ಹೋದ್ರೆ ಅಂತ ಹೇಳುವಂತ ಒಂದು ಅಭಿಪ್ರಾಯ, ಒಂದು ಚಿಂತನೆ, ಒಂದು ರೀತಿಯ ನಂಬುಗೆ ಅಂತಲೇ ಹೇಳ್ಬೋದು, ಎಲ್ಲ ಕಡೆ ಬೆಳೀತಾ ಇದೆ. ಇವತ್ತು ನೀವು ಪ್ರೈವೇಟ್, ದೊಡ್ಡ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿ, ಹಿಂದೆ ಬಹಳ ಹೆಸರು ಮಾಡಿದಂತ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ, ಅಲ್ಲಿಗೆ ನೀವು ಗ್ರಾಂಟ್ ಇನ್ ಏಡ್ ಬಾರದೇ ಇದ್ರೆ ಅವರು ಎಲ್ಲಿಂದ ಕೊಡ್ತಾರೆ? ಕರೆಕ್ಟ್. ಅದೆಲ್ಲ ಸರ್ಕಾರದ ಜವಾಬ್ದಾರಿ, ಆ ಮ್ಯಾನೇಜ್ಮೆಂಟ್ ಅನ್ನು ಸರಿಯಾಗಿ ಕಂಟ್ರೋಲ್ ಮಾಡೋದು, ಒಳ್ಳೆಯ ಇವರು ಅಪಾಯಿಂಟ್ ಮಾಡೋ ಹಾಗೆ ಮಾಡೋದು. ನೀವು ಯಾವ ರೀತಿಯ ರೋಸ್ಟರ್ ಅನ್ನು ಬೇಕಾದ್ರೂ ಅಲ್ಲಿ ಅಪಾಯಿಂಟ್ ಮಾಡಿ. ಆದ್ರೆ ಸರ್ಕಾರಿ ಸಂಬಳ ಇಲ್ಲದೆ ಜನ ಬದುಕಬೇಕು ಅಂತ ಹೇಳಿದ್ರೆ ನೀವು ಹಾಗೆ ಪ್ರೈವೇಟ್ ಸೆಕ್ಟರ್ಗೆ ಆ ರೀತಿಯ ಒಂದು ಒತ್ತಡವನ್ನು ತನ್ನಿ. ನೀವು ಬರೇ ವ್ಯಾಪಾರ ಮಾಡಿದ್ರೆ ಸಾಲದು, ಸಂಸ್ಕೃತಿ ಸಮಾಜ ಕನ್ನಡಕ್ಕೆ ಕೊಡಿ. ನೀವು 1,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀಯಾ, ಎಷ್ಟು ಜನ ಕನ್ನಡ ಭಾಷಾ ಕಲಿಕೆಯ ಬೋಧಕರನ್ನೇ ಅಪಾಯಿಂಟ್ ಮಾಡ್ತೀವಿ? ವಾಟ್ ಈಸ್ ಯುವರ್ ಬಜೆಟ್? ಕೆಲಸ ಕೊಡಿ ಅಂತ ಹೇಳಿ ಒಂದು ಬರ್ದಾಕಿ ಶರ ಹಾಕಿ ಬಿಡುವುದಲ್ಲ. ಹೌದು. ಎಷ್ಟು ಕನ್ನಡ ಇದ್ ಮಾಡ್ತೀರಿ, ಎಷ್ಟು ಕನ್ನಡ ಲೈಬ್ರರಿಗಳಿಗೆ ಇದ್ ಮಾಡ್ತೀರಿ? ನಿಮ್ಮ ಸಂಸ್ಥೆಯಲ್ಲಿ ಅಲ್ಲಿ ಬಂದು ಕೆಲಸ ಮಾಡುವವರಿಗೆ ಕನ್ನಡ ಭಾಷೆಯನ್ನು ಕಲಿಸಲಿಕ್ಕೆ ಎಷ್ಟು ಜನರನ್ನ ಅಪಾಯಿಂಟ್ ಮಾಡ್ತೀರಿ ವರ್ಷಕ್ಕೆ? ಹೇಳಿ, ಅದರಲ್ಲಿ ಇಷ್ಟು ಕೊಡಿ. ನೀವು ಕನ್ನಡದವರನ್ನೇ ಇಂಜಿನಿಯರಿಂಗ್ ಮಾಡಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ ನಮಗೆ ಸ್ಕಿಲ್ ಇಲ್ಲ, ಸ್ಕಿಲ್ ಬೇಕಾದವ್ರು ಸಿಕ್ಕೋದಿಲ್ಲ, ಅದು ಒಪ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸರಿ, ನೀವು ಇಂಜಿನಿಯರಿಂಗ್ ನಿಮ್ಮದು ಕೋರ್ಸ್ ಸ್ಕಿಲ್ ಯಾರನ್ನು ಬೇಕಾದ್ರೂ ತಗೊಳ್ತೀರಾ? ಹಾಗಿದ್ರೆ ನಿಮ್ಮಲ್ಲಿ 1,000 ಜನ ಕೆಲಸ ಮಾಡ್ತೀರಾ? 1,000 ಜನಕ್ಕೆ ನೀವು 10 ಜನ ಕನ್ನಡ MA ಕನ್ನಡ PhD ಆದವರನ್ನ ಕನ್ನಡ ಟೀಚ್ ಮಾಡ್ಲಿಕ್ಕೆ ಹಾಕಿ, ಕನ್ನಡ ಅನುವಾದಕ್ಕೆ ಹಾಕಿ, ನಿಮ್ಮ ಮ್ಯಾಗಝಿನ್ಗಳನ್ನ ಕನ್ನಡದಲ್ಲಿ ಮಾಡಿ. ಮೊದಲು ಪಬ್ಲಿಕ್ ಸೆಕ್ಟರ್ ಮಾಡ್ತಾ ಇರ್ಲಿಲ್ವಾ? ಹಿಂದಿ ಆಫೀಸರ್ ಅಂತ ಇರ್ಲಿಲ್ವಾ? ಕನ್ನಡ ಆಫೀಸರ್ ಅಂತ ಇರ್ಲಿಲ್ವಾ? ಕನ್ನಡ ಟ್ರಾನ್ಸ್ಲೇಟರ್ ಅಂತ ಇರ್ಲಿಲ್ವಾ ಪಬ್ಲಿಕ್ ಸೆಕ್ಟರ್ ನಲ್ಲಿ? ಆ ರೂಲ್ ಅಂತ ತನ್ನಿ ಪ್ರೈವೇಟ್ ಸೆಕ್ಟರ್ಗೆ. ನೀವು ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಆಗದೆ ಹೋಗ್ಬೋದು ಯಾವುದು ನಿಮ್ಮ ಕೋರ್ ಸ್ಕಿಲ್ ನಲ್ಲಿ, ಬಟ್ ಕಲ್ಚರಲ್ ಸ್ಕಿಲ್ ಅನ್ನು ಹೇಗೆ ನೀವು ಬಿಡ್ತೀರಿ? ಅಪಾಯಿಂಟ್ ಕಲ್ಚರಲ್ ಸ್ಕಿಲ್ ಪೀಪಲ್. ಕರೆಕ್ಟ್. ಮೈಕ್ರೋಸಾಫ್ಟ್ ನಲ್ಲಿ 10 ಜನ ನಿಮ್ಮದು 5,000 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆದ್ರೆ 25 ಜನ ಅಥವಾ 50 ಜನ ನಿಮ್ಮ ಇಡೀ ಸಾಫ್ಟ್ವೇರ್ ಅನ್ನ ಕನ್ನಡದಲ್ಲಿ ಮಾಡ್ಲಿಕ್ಕೆ ಇರಬೇಕು. ಎನ್ಕ್ವೈರಿ ಮಾಡಿ ಅದನ್ನು ಇಲ್ಲ ಅಂತ. ಇದರನ್ನು ನಾವು ಇನ್ಸಿಸ್ಟ್ ಮಾಡೋದಿಲ್ಲ. ಇದಕ್ಕೆ ಪೊಲಿಟಿಕಲ್ ವಿಲ್ ಬೇಕು. ಕರೆಕ್ಟ್. ನಮಗೆ ಆ ಪೊಲಿಟಿಕಲ್ ವಿಲ್ಲೇ ಇಲ್ಲ. ನಮ್ಮ ಭಾಷೆ, ನಾನು ಜಗತ್ತಿನಲ್ಲಿ ಅನೇಕ ದೇಶಗಳನ್ನು ನೋಡಿದ್ದೇನೆ. ಈಗ ಇವರೊಟ್ಟಿಗೆ ಯಾರೊಟ್ಟಿಗೆ, ಇಸ್ರೇಲ್, ಚೀನಾ, ಐರ್ಲೆಂಡ್, ಜರ್ಮನಿ, ರಷ್ಯಾ ಮೊದಲಾದಂತಹ ಹಲವು ದೇಶಗಳ ಒಡನಾಟ, ಅಲ್ಲಿ ಹೋಗಿದ್ದು, ನೋಡಿದ್ದು, ಮಾಡಿದ್ದು ಇತ್ಯಾದಿ ನನಗೆ ಅನುಭವ ಇದೆ. ಇಂಗ್ಲಿಷ್ ಡಾಮಿನೆಂಟ್ ಆಗಿ ಇಲ್ಲದೆ ಇರುವ ಕೈಗಾರಿಕಾ ಪ್ರದೇಶಗಳು ಅವರ ಭಾಷೆಯಲ್ಲೇ ಅದನ್ನು ಮಾಡ್ತಾರೆ. ಜಪಾನ್ ಆಯ್ತು, ನಾವು ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ, ನಮಗೆ ಇಂಗ್ಲಿಷ್ ಬೇಕು ಅಂತಿದ್ರೆ ನಾವು ಯಾಕೆ ನಮ್ಮ ಭಾಷೆಯ ಜನಗಳನ್ನ ಸಾಂಸ್ಕೃತಿಕ ಅಗತ್ಯಕ್ಕೆ ನೇಮಿಸಿಕೊಳ್ಬಾರ್ದು? ವಾರದಲ್ಲಿ ನೀವು ಪ್ರತಿಯೊಬ್ಬ ಎಂಪ್ಲಾಯಿಗೂ 1 ಗಂಟೆ ಅಥವಾ 2 ಗಂಟೆ ಕನ್ನಡ ಕಲೀಲಿಕ್ಕೆ ಕೊಡಿ. ಕನ್ನಡ ಪರೀಕ್ಷಾ ಸೆಂಟರ್ಗಳನ್ನು ಮಾಡಿ. ಅಂತದ್ದು ಏನು ಮಾಡೋದಿಲ್ಲ. ಪಬ್ಲಿಕ್ ಸೆಕ್ಟರ್ ಮಾಡ್ಲಿಲ್ವಾ? ಹಿಂದಿ ಆಫೀಸರ್, ಕನ್ನಡ ಆಫೀಸರ್, ಮತ್ತೊಂದು ಆಫೀಸರ್, ಇದು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ ನೀವು? ಮೊದಲು ಸರ್ಕಾರದ ದುಡ್ಡು, ಟ್ಯಾಕ್ಸ್ ದುಡ್ಡು. ಪ್ರೈವೇಟ್ ಸೆಕ್ಟರ್ಗೆ ಅದನ್ನು ಮಾಡುವುದಿಲ್ಲ ಅಂದ್ರೆ
ನಿಮಗೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಇದನ್ನು ತರಲಿಕ್ಕೆ. ಅದು ನಮ್ಮಲ್ಲಿ ಇಲ್ಲ. ಈಗ ನಾನು ಕನ್ನಡದಲ್ಲಿ ಇಷ್ಟು ಬರಿತಾ ಇದ್ದೇನಲ್ಲ, ಇಂಡಸ್ಟ್ರಿಯಲ್ಲಿ 32 ವರ್ಷ ಕೆಲಸ ಮಾಡಿದ್ದೇನೆ. ಇಂಡಸ್ಟ್ರಿಯಲ್ ಪಾಲಿಸಿಯ ಬಗ್ಗೆ ಸಾಹಿತ್ಯ ಪರಿಷತ್ತು, ಈಗ ಮನು ಬಳಿಗಾರರು ಬಂದ ಮೇಲೆ ನನ್ನನ್ನು ಅವರ ಟೆಕ್ನಿಕಲ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡಿ ಒಂದು ಕೈಗಾರಿಕೆ ಮತ್ತು ಟೆಕ್ನಾಲಜಿಯನ್ನು ಹತ್ರ ತರಲಿಕ್ಕೆ ಆಯ್ತು. ನಾವು ಎಷ್ಟೋ ಕೆಲಸ ಮಾಡಿದ್ದೇವೆ ಅಲ್ಲಿ, ವೆಬ್ನಲ್ಲಿ ಡಿಕ್ಷನರಿ ಅದು ಇದು. ಶ್ರೀಧರ್ ಅಂತ ನನ್ನೊಬ್ರು ಸ್ನೇಹಿತರೆಲ್ಲ ಇದ್ರು, ಅವರೆಲ್ಲ ತುಂಬಾ ಕೆಲಸ ಮಾಡಿದ್ರು ಅದಕ್ಕೆ, ಇದಕ್ಕೆ. ಈಗ ನಮ್ಮ ಸರ್ಕಾರಕ್ಕೆ ನಾನು ಒಬ್ಬನೇ ಅಂತಲ್ಲ, ನನ್ನ ಹಾಗೆ ಕೆಲಸ ಮಾಡುವ ಅನೇಕರಿದ್ದೇವೆ ಅದರಲ್ಲಿ. ನಾನಿದ್ದೇನೆ, ವಿವೇಕ್ ಶಾನುಭಾಗ್ ಇದ್ದಾನೆ, ವಸುಧೇಂದ್ರ ಇದ್ದಾರೆ ಅದರಲ್ಲಿ ಕೆಲಸ ಮಾಡಿದಂಥವ್ರು. ಹೀಗೆ ನಮ್ಮ ಹಾಗೆ ನನ್ನ ಹಾಗೆ ಬೇರೆ ಬೇರೆ ಉದ್ಯೋಗದಲ್ಲಿ ಕೆಲಸ ಮಾಡುವ ಅನೇಕರಿದ್ದೇವೆ. ಈಗ ನೀವು ವಕಾಲತ್ತು ಈ ತರದ ಉದ್ಯೋಗದಲ್ಲಿ ಇರುವಂತಹ ಅನೇಕ ಜನ ರೈಟರ್ಸ್ ಇದ್ದಾರೆ. ನನಗೆ ಪಕ್ಕನೆ ನೆನಪಾಗ್ತಾ ಇದೆ ಕಂಜರ್ಪಣೆ ಅಂತವ್ರು, ಕೃಷಿ ಮೂಲದಲ್ಲಿ ಹೋದಂತ KP ಸುರೇಶನ್ ಅಂತವ್ರು, ಅಥವಾ ಹೀಗೆ ಇರುವಂತಹ ಹಲವು ರೀತಿಯ ಜನಗಳಿದ್ದಾರಲ್ಲ, ಇವರನ್ನೆಲ್ಲ ನೀವು ಯಾಕೆ ನಮ್ಮ ಅಭಿಪ್ರಾಯವನ್ನಾದ್ರೂ ಕೇಳುವ ಒಂದು ಕಮಿಟಿ ಮೀಟಿಂಗ್ ಮಾಡೋದಿಲ್ಲ? ನಮಗೆ ಕಮಿಟಿ ಸದಸ್ಯತ್ವ ಬೇಡಪ್ಪ, ಕರೆಕ್ಟ್, ನಮಗೇನು ಬೇಡ. ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೇವಲ್ಲ ಕತ್ತೆಗಳಾಗಿ 30-32 ವರ್ಷ, ನಮ್ಮ ಅನುಭವ ಇದೆ ಅಲ್ಲ, ಅಲ್ಲಿ ಇದ್ದುಕೊಂಡು ನಾವು ಕನ್ನಡವನ್ನು ಓದಿದ್ದೇವೆ ಬರೆದಿದ್ದೇವಲ್ಲ, ನಮ್ಮ ಅನುಭವ ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ಸರ್ಕಾರಕ್ಕೆ ಕೇಳೋ ಪ್ರಶ್ನೆ ನಾನು ಅದು. ನಮ್ಮನ್ನು ದೊಡ್ಡ ಕಮಿಟಿ ಸದಸ್ಯರನ್ನಾಗಿ ಮಾಡಿ ನಮಗೆ ಇದೇನು ಕೊಡಿ ಅಂತಿಲ್ಲ. ನಿಮಗೆ ಬೇಕಾದ ಪೊಲಿಟಿಕಲ್ ಇನ್ಕ್ಲಿನೇಷನ್ ಅವರನ್ನು ತರುವುದಲ್ಲಿ ಹಾಕುವುದು. ಆಮೇಲೆ ಅಲ್ಲಿ ಒಂದು ಸರಿಯಾದ ಐಡಿಯಾವೇ ಬರುವುದಿಲ್ಲಲ್ಲ. ಇಂಡಸ್ಟ್ರಿಗೆ ಸರಿಯಾದ ಒಂದು ಐಡಿಯಾ ಬರುವಂತ ಒಂದು 4 ಜನ ಕರೆದು ಡಿಸ್ಕಷನ್ ಮಾಡ್ಬೋದಲ್ಲ. ನಿಮಗೆ ಇಷ್ಟು ಸುಮ್ಮನೆ ತಿರುಗುತ್ತೀರಾ ನೀವು ಊಟದ ಕಾರ್ಗಳಲ್ಲಿ? ನಿಮಗೆ ವಿಧಾನಸೌಧ ಇದೆ, ಅಲ್ಲಿ ಕಾನ್ಫರೆನ್ಸ್ ಹಾಲ್ಗಳಿದೆ, ಅಧಿಕಾರ ಇದೆ. ಏನು ನಾವೇನಾದ್ರು ಕೇಳ್ತೇವ ನಿಮ್ಮ ಹತ್ರ? ಏನು ಇಲ್ಲಲ್ಲ. ನಮ್ಮ ಅನುಭವದಿಂದ ನೀವು ಇಂಡಸ್ಟ್ರಿಯ ಒಳಗೆ ಒಂದು ಭಾಷೆಗೆ ಸಂಸ್ಕೃತಿಗೆ ಏನು ಮಾಡಬಹುದು ಅಂತ ಹೇಳುವುದನ್ನ ಒಂದು ಕೇಳುವಷ್ಟು ನಿಮಗೆ ಬೇಡ ಅಂತ. ಹೌದು, ನಿಮಗೆ ಸಾಂಸ್ಕೃತಿಕ ಕಾಳಜಿ ಇಲ್ಲ. ಅದು ಯಡಿಯೂರಪ್ಪನಿಂದ ಆಗೋದಲ್ಲ, ಅಥವಾ ಸಿದ್ದರಾಮಯ್ಯನವರಿಂದ ಆಗೋ ಕೆಲಸ ಅಲ್ಲ. ಕನ್ನಡ ಪ್ರಾಧಿಕಾರ ಅದು ಇದು ಅಂತ 25 ಮಾಡ್ತಾರಲ್ಲ, ಅವರ ಮುಖ್ಯಸ್ಥರು ಮಾಡ್ಬೇಕಾದರನ್ನ ಅವ್ರೇನ್ ಮಾಡ್ತಾರಂತೆ ಕೂತ್ಕೊಂಡಲ್ಲಿ? ಸುಮ್ಮನೆ ಅಲ್ಲಿ ವಿಧಾನಸೌಧದ ಒಳಗೆ ಹೋಗಿ ಅಧಿಕಾರವನ್ನು ಅನುಭವಿಸಿಕೊಂಡು ಆರಾಮಕ್ಕೆ ಇದ್ರೆ ಆಯ್ತಾ? ಹೌದು, ಅಷ್ಟೇ ಮಾಡುದು. ಪಾಲಿಸಿ ಡಿಸಿಷನ್ ನೀವು ಮಾಡುವಾಗ ಪಾಲಿಸಿಗೆ ಸಂಬಂಧಪಟ್ಟ ಅನುಭವ ಉಳ್ಳವರು ಇದ್ದಾರಲ್ಲ, ನೀವು ಅವರನ್ನು ಕರೆದು ಅನುಭವ ಕೇಳಬೇಕು ಅಂತ ನಿಮ್ಗೆ ಕಾಣುವುದಿಲ್ಲ ಅಲ್ಲ ಮಾರ್ರೆ. ಇದರಿಂದ ನಷ್ಟ ಆಗೋದು ಕನ್ನಡ. ಹೌದು, ಅದು ಎಲ್ಲ ಸರ್ಕಾರದ ಏನು ಸುಪರ್ದಿಯಲ್ಲಿರೋ ಎಲ್ಲ ಸಂಸ್ಥೆಗಳದ್ದು ಅವಸ್ಥೆ ಇದುವೆ. ಯಾಕಂದ್ರೆ ನಾನು ಅದನ್ನ ಚೀಫ್ ಮಿನಿಸ್ಟರ್ ಇವತ್ತು ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದು ಕಲ್ಚರಲ್ ಮಿನಿಸ್ಟ್ರಿಗೆ, ಕಲ್ಚರ್ ಸಂಸ್ಕೃತಿ ಮಂತ್ರಿಗೆ ಇದು ಅರ್ಥ ಆದ್ರೆ ಒಳ್ಳೇದು. ಆದ್ರೆ ಅದು ಅರ್ಥ ಆಗುವ ಸ್ಥಿತಿಯಲ್ಲಿ ಇಲ್ಲ ನಾವಿವತ್ತು. ಹಾಗಾಗಿ ಅಟ್ಲೀಸ್ಟ್ ಅವರು ನೇಮಿಸಿದಂತ ಅನೇಕ ಅಧಿಕಾರವನ್ನು ಪಡೆದಂತ ಕನ್ನಡ ಸಂಸ್ಥೆಗಳವರು ಇದ್ದಾರಲ್ಲ, ಅವರಾದ್ರೂ ಕರೆದದನ್ನ ಮಾಡಬೇಕಲ್ಲ. ಅದು ಮಾಡುವುದಿಲ್ಲ. ಈ ವರ್ತಮಾನ ಕಾಲದಲ್ಲಿ ಭಾಷೆ, ಸಾಹಿತ್ಯ, ಅದರ ಉಳಿವು ಮತ್ತು ಭವಿಷ್ಯದ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಸಾಹಿತ್ಯ ಮತ್ತೆ ಭಾಷೆ ಎಲ್ಲ ಅಷ್ಟು ಬೇಗ ಎಲ್ಲ ಸತ್ತು ಹೋಗುದಿಲ್ಲ. ನಾನು ಕನ್ನಡ ಸಾಹಿತ್ಯ ಸಾಹಿತ್ಯದ ಅಂತೆಲ್ಲ ನನಗೆ ಇಲ್ವೇ ಇಲ್ಲ, ಆಯ್ತಾ? ನನಗೆ ಏನಂತ ಕನ್ನಡ ಸಾಹಿತ್ಯದಲ್ಲಿ ಮೇಲೆ ಹೋದಾಗೆ, ಒಂದು ತೆರೆ ಹೋದಾಗೆ ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಈ ಕನ್ನಡ ಭಾಷೆ ಉಳಿತದೆ, ಅದೇನು ಸತ್ತು ಹೋಗುದಿಲ್ಲ. ಆದ್ರೆ ಅದು ಕೆಳಗೆ ಇಳಿತಾ ಇರುವಾಗ ಅದರನ್ನ ಮೇಲೆ ತೆಕ್ಕೊಂಡು ಹೋಗ್ಲಿಕ್ಕೆ ನಮ್ಮಾಗಿರೋರು ಕೆಲಸ ಮಾಡ್ಬೇಕು, ಬೊಬ್ಬೆ ಹಾಕಬೇಕು. ಈಗ ನಿಮ್ಮ ಹತ್ರ ಸಂದರ್ಶನದಲ್ಲಿ ಯಾಕೆ ಇಷ್ಟು ಸಿಟ್ಟಿನಲ್ಲಿ ಮಾತಾಡೋದು ಹೇಳಿ? ಆ ತೆರೆ ಮತ್ತೆ ಪುನಃ ಮೇಲೆ ಹೋಗ್ಲಿ ಅಂತ. ಹೌದು, ಅಂತದ್ದನ್ನು ಮಾಡಬೇಕು. ಸಾಹಿತ್ಯ ಎಲ್ಲ ಇಲ್ಲದೆ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಾಹಿತ್ಯದ ಕ್ವಾಲಿಟಿ, ಗುಣಮಟ್ಟ ಕೆಳಗೆ ಹೋಗ್ಬೋದು, ಮೇಲೆ ಹೋಗ್ಬೋದು. ಇವತ್ತು ಪುಸ್ತಕ ಮಾರಾಟ ಆಗ್ಲಿಲ್ಲ ಅಂತ ಯಾರು ಹೇಳುದು? ಇದೆಲ್ಲ ಸುಮ್ಮನೆ ಸುಳ್ಳು. ಕೆಲವು ಪುಸ್ತಕಗಳು ನಾನು ಕೇಳ್ತೇನೆ, ನಮ್ಮ ಮಹಾ ಪ್ರಕಾಂಡ ಪಂಡಿತರಾದಂತ ಮತ್ತು ಬಹಳ ಪ್ರಸಿದ್ಧರಾದಂತಹ ಇವರಿದ್ದಾರಲ್ಲ, ನಮ್ಮ ಪಬ್ಲಿಷರ್ಸ್ ಇದ್ದಾರಲ್ಲ. ಈಗ ಉದಾಹರಣೆಗೆ ನಮ್ಮ ಸ್ವಪ್ನದ ದೊಡ್ಡೇಗೌಡರು, ಅಥವಾ ಅಂಕಿತ ಪ್ರಕಾಶನದ ಕಂಬತ್ತಳ್ಳಿ ಅಂತವರು, ಅಥವಾ ನಮ್ಮ ಪ್ರಸಿದ್ಧವಾದಂತಹ ಮನೋಹರ ಗ್ರಂಥಮಾಲೆಯ ಈಗ ಸಮೀರ್ ಜೋಶಿ ಅವರು ನಡೀತಾರೆ. ಮಾರ್ಕೆಟಿಂಗಿನ ದೃಷ್ಟಿಯಿಂದ 2,000 ಕಾಪಿಯನ್ನು ಮಾರ್ಲಿಕ್ಕೆ ಏನು ಕೈಗೊಂಡಿದ್ದೀರಿ ನೀವು ಕಾರ್ಯಕ್ರಮ?
ಇವತ್ತು ಎಲ್ಲ ಪಬ್ಲಿಷರ್ಗಳಿಗೂ ಬಹಳ ಮುಖ್ಯ ಆದವರಿಗೆ ತಮ್ಮದೊಂದು ಅಂಗಡಿ ಎತ್ತಲೋ ಅಥವಾ ಸೆಂಟರ್ ಇರ್ತದೆ, ಅಲ್ಲಿ ಬಂದ್ರೆ ಮಾರಾಟ ಆದ್ರೆ ಆಯ್ತು, ಜನ ಅಲ್ಲಿಗೆ ಹೋಗಿ ತಕೊಂಡ್ರೆ. ಇಲ್ಲ ಅಂದ್ರೆ ಲೈಬ್ರರಿಯೋ ಮತ್ತೊಂದು ಮಾರಾಟ ಮಾಡಿದ್ರೆ ಆಯ್ತು. ಅದು ಬಿಟ್ರೆ ನೀವು ಒಂದು ಮಾರ್ಕೆಟಿಂಗ್ ಅಂತ ಹೇಳುವಂತಹ ವಿಚಾರಕ್ಕೆ ಜನರು ಇರುವಲ್ಲಿಗೆ ಪುಸ್ತಕವನ್ನು ತಲುಪಿಸಲಿಕ್ಕೆ ಏನು ಕೆಲಸ ಮಾಡಿದ್ದೀರಿ? ನವ ಕರ್ನಾಟಕದವರು ಮೊದಲು ಮಾಡ್ತಾ ಇದ್ರು, ಊರೂರಿನಲ್ಲಿ ಮಾಡಿ. ಇವತ್ತು ನಿಮಗೆ ಕಾಂಪಿಟಿಷನ್ ಇಂದ ಇದರಿಂದ ಅಲ್ಲಿ ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಜಾಗವೂ ಸಿಗ್ತಾ ಇಲ್ಲ. ಊರಿನಲ್ಲಿ ಆ ಪುಸ್ತಕದ ಮಳಿಗೆಯನ್ನು ಹಾಕಿ ಮಾಡ್ತಾ ಇರುವಂತ. ಇವತ್ತು 2200 ಕಾಲೇಜುಗಳಿದ್ದಾವೆ ಕರ್ನಾಟಕದಲ್ಲಿ, 20ರಿಂದ ಹೆಚ್ಚು ಯೂನಿವರ್ಸಿಟಿಗಳಿದ್ದಾವೆ, ಯೂನಿವರ್ಸಿಟಿ ಲೈಬ್ರರಿಗಳಿದ್ದಾವೆ, ಇನ್ನೆಷ್ಟೋ ಸಾವಿರಾರು ಹೈಸ್ಕೂಲ್ಗಳಿದ್ದಾವೆ, ಎಲಿಮೆಂಟರಿ ಶಾಲೆಗಳಿದ್ದಾವೆ, ಗ್ರಾಮದ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಲೈಬ್ರರಿಗಳಿದ್ದಾವೆ. ಇನ್ನು ಎಷ್ಟೋ ಸಭೆ ಸಮಾರಂಭಗಳು ನಡೀತಾ ಇರ್ತವೆ. ಪುತ್ತೂರು ಕನ್ನಡ ಸಂಘದಲ್ಲಿ ಬೋಳಂತಗೂಡಿ ಈಶ್ವರ ಭಟ್ರು ಅವರೇ ಸ್ವತಃ ಒಂದು ಮದುವೆಗೆ ಹೋದ್ರೆ ಮತ್ತೊಂದು ಕಡೆಗೆ ಹೋದ್ರೆ ಅವರ ಪುಸ್ತಕ ಪಬ್ಲಿಕೇಶನ್ ಅನ್ನ ಹೊರಗಿಟ್ಟು ಮಾರಾಟ ಮಾಡ್ತಾ ಇದ್ರು. ನೀವು ಈ ಪುಸ್ತಕ ಓದುವ ಅಭಿರುಚಿಯನ್ನ ಬೆಳೆಸುವ ದೃಷ್ಟಿಯಿಂದ, ಉತ್ತಮ ಪುಸ್ತಕದ ಅಭಿರುಚಿಯನ್ನು ಬೆಳೆಸುವ ದೃಷ್ಟಿಯಿಂದ ಇವತ್ತು ನಮ್ಮ ಪ್ರಕಾಶಕರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ? ಯಾರು ಏನು ಕೂತಲ್ಲಿಗೆ ಆಗುವ ಕೆಲಸವನ್ನು ನೋಡ್ತಾರೆ, ಸರ್ಕಾರದಿಂದ ಏನು ಸಿಕ್ಕಿದ್ರೆ ಮಾರಾಟ ಮಾಡಬಹುದು ಅಂತ ನೋಡ್ತಾರೆ ಅಷ್ಟೇ ಹೊರತು, ಒಂದು ಇಂಗ್ಲಿಷ್ ಪಬ್ಲಿಕೇಶನ್ ಒಂದು ವ್ಯವಸ್ಥಿತವಾಗಿ ಮಾರಾಟ ಜಾಲವನ್ನು ಸ್ಥಾಪಿಸಿದ ಹಾಗೆ, ಅದರನ್ನ ಮಾರಾಟಕ್ಕೆ ವ್ಯವಸ್ಥೆ ಮಾಡಿದ ಹಾಗೆ ನಮ್ಮವರೇನಾರು ಮಾಡಿದಾರಾ? ಸುಮ್ಮನೆ ಹೇಳುವುದಲ್ವ ಇದೆಲ್ಲ, ಮಾರಾಟ ಮಾಡುವುದಿಲ್ಲ ಅಂತ ಹೇಳಿ. ಈಗ 5 ಕೋಟಿ 6 ಕೋಟಿ ಜನಸಂಖ್ಯೆಯಲ್ಲಿ ಇರ್ತಾರೆ ಮಾರಾರೆ, ಒಂದು 5-6 ಸಾವಿರ ಪುಸ್ತಕಗಳನ್ನು ಮಾರ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಇದೆಲ್ಲ ನಂಬುವ ಮಾತಾ? ಕರೆಕ್ಟ್. ನಾನು ನಿಮಗೆ ಹೇಳ್ತೇನೆ, ಈಗ ಇದೊಂದು ಪುಸ್ತಕ ನೋಡಿ, ಇದು ಯಾವುದು? ಸಮರಚನವಾದ ಪ್ರಾಚ್ಯ ಕಾವ್ಯ ಮೀಮಾಂಸೆ. ಇದು ಗೋಪಿಚಂದ್ ನಾರಂಗ ಬರೆದಿರೋದು, ಅನುವಾದ ತಿಪ್ಪೇಸ್ವಾಮಿಯವರು ಮಾಡಿರೋದು. ಎಷ್ಟು ಪುಸ್ತಕ, ಎಷ್ಟು ಅಂಗಡಿಗಳಲ್ಲಿ, ಎಷ್ಟು ಕಡೆ ಇದು ಸಿಗ್ತದೆ? ಈಗ ನಾನು ನಮ್ಮ ಅಮ್ಮಣ್ಣಿ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರ ಹತ್ರ ಕೇಳಿದ್ರೆ, ಸರ್ ಈ ಪುಸ್ತಕ ಬೇಕು, 5 ಕಾಪಿ ಹಾಕಿ ಅಂತ ಹೇಳ್ತಾರೆ. ಯಾರು? ಪ್ರೊಫೆಸರ್ ಡಾಕ್ಟರ್ ಹರೀಶ್, ಏನು ಅನ್ನದಾನೀಶ್, ಇದು 5 ಕಾಪಿ ಬೇಕು ಅಂತ ಹೇಳ್ತಾರೆ. ಅವರಿಗೆ ತಲುಪುವ ವ್ಯವಸ್ಥೆ ಇದೆಯಾ? ಇದೆಲ್ಲ ಈಗ ನೋಡಿ, ಮೊನ್ನೆ ಹಳತಿಗೆ ಹೊಸತು ಅಂತ ಒಂದು ಪುಸ್ತಕ ಬಂತು, ಅದ್ರಲ್ಲಿ ಪ್ರಜಾವಾಣಿಯಲ್ಲಿ ವಿಮರ್ಶೆ ಇತ್ಯಾದಿಗಳು ಬಂತು, ನವ ಕರ್ನಾಟಕದ ಒಂದು ಇದು. ಮಂಗಳೂರಿನಿಂದ ಒಬ್ರು ಫೋನ್ ಮಾಡ್ತಾರೆ, ಇಲ್ಲಿ ಸಿಕ್ಕುದಿಲ್ಲ, ನಿಮಗೆ ಅದು ಎಲ್ಲಿ ಸಿಗ್ತದೆ ಅಂತ ಗೊತ್ತುಂಟ, ನೀವು ಹೇಳ್ಬೋದಾ? ಅಲ್ಲಿ ಮುಗಿದಿದೆ ಕಾಪಿ, ಯಾರು ಮೊದಲು ಬಂದವ 4 ಕಾಪಿ ತಕೊಂಡು ಹೋಗಿ, ಅದೇನೋ ಅವರ ಅಂಗಡಿ ಆದ್ರಿಂದ ನವ ಕರ್ನಾಟಕದವರು ಕಳಿಸ್ಬೋದು. ಇನ್ಯಾವುದೋ ಈಗ ವಿಮರ್ಶೆ ಪುಸ್ತಕಗಳೆಲ್ಲ ಬರೆದದ್ದು, ಅದು ಕಾಪಿ 5 ಹೋದ್ರೆ ಅದು ಮುಗಿದ್ರೆ ಮತ್ತೆ ಹೋಗೋ ಪ್ರಶ್ನೆ ಇಲ್ಲ, ಅಲ್ಲಿಗೆ ಕಳಿಸೋದೇ ಇಲ್ಲ ಅಂತ ಹೇಳಿದ್ರೆ, ಒಂದು ವಿಚಾರ ಸಾಹಿತ್ಯವನ್ನ, ವಿಮರ್ಶಾ ಸಾಹಿತ್ಯವನ್ನ, ಒಂದು ಉತ್ತಮ ಮಟ್ಟದ ಒಂದು ಸಾಹಿತ್ಯ ಕೃತಿಯನ್ನ ಒಂದು ಪ್ರಚುರಪಡಿಸುವ, ಜನರ ಅಭಿರುಚಿಯನ್ನು ಬೆಳೆಸುವ ಜವಾಬ್ದಾರಿ ತನಗೆ ಇದೆ ಅಂತ ಹೇಳುವುದನ್ನು ನಮ್ಮ ಪಬ್ಲಿಷರ್ಸ್ ಇವತ್ತು ತಿಳ್ಕೊಂಡಿಲ್ಲ. ನನ್ನ ತಂದೆಯವರ ಹತ್ರ ಇದ್ದ ಲೈಬ್ರರಿಯಲ್ಲಿ ಎಷ್ಟೋ ಪುಸ್ತಕಗಳನ್ನು ಅವರು ದಾಬಾ ಕುಲಕರ್ಣಿಯವರಿಂದ ಪರ್ಚೇಸ್ ಮಾಡಿದ್ರು. ದಾಬಾ ಕುಲಕರ್ಣಿಯವರು ಆವಾಗ ಪುಸ್ತಕಗಳನ್ನು ಹಾಕಿಕೊಂಡು ಬೇರೆ ಬೇರೆ ಕಡೆಗೆ ಹೋಗಿ ಅದನ್ನು ಮಾರ್ತಾ ಇದ್ರು. ಅಲ್ಲ, ನಾನು ಹೇಳಿದ್ದು ಇವತ್ತು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿರ್ಬೋದು, ಚೀಲಗಳಲ್ಲಿ ಪುಸ್ತಕವನ್ನು ತಗೊಂಡು ಹೋಗಿ. ಆದ್ರೆ ಇವತ್ತು ಆಧುನಿಕ ಮಾರ್ಕೆಟಿಂಗ್ ವಿಧಾನವನ್ನ ಎಲ್ಲ ಕನ್ಸ್ಯೂಮರ್ ಇವರು ಸ್ಥಾಪಿಸಿದ್ದಾರೆ. ಪುಸ್ತಕಕ್ಕೆ ಇದು ಅನ್ವಯ ಆಗೋದಿಲ್ಲ ಅಂತ ಯಾಕೆ ಅನಿಸ್ತದೆ? ಅಮೆರಿಕದಲ್ಲಿ ಅದು ಅನ್ವಯ ಆಗೋದು, ಇಂಗ್ಲೆಂಡ್ನಲ್ಲಿ ಅದು ಅನ್ವಯ ಆಗುವಂಥದ್ದು ಮಾರಾಟದ್ದು. ಅದೇ ವಿದ್ಯಾಭ್ಯಾಸದ ಹಿನ್ನೆಲೆಯಿಂದ ಒಂದು ವಿದ್ಯಾಭ್ಯಾಸವನ್ನು ಪಡೆದಂತ ಕರ್ನಾಟಕದಲ್ಲಿ ಯಾಕೆ ಆಗೋದಿಲ್ಲ? ಹಿಂದಿಯಲ್ಲಿ ಮಾರಾಟ ಆಗುವಂಥದ್ದು ಇಲ್ಲಿ ನಮ್ಮಲ್ಲಿ ಯಾಕೆ ಆಗೋದಿಲ್ಲ? ತಮಿಳಿನಲ್ಲಿ ಬೇಡಪ್ಪ, ನಾವು ಹೊರದೇಶಗಳ ವಿಷಯವೇ ಬೇಡ, ಪುಸ್ತಕಗಳು ಕೇರಳದಲ್ಲಿ ಹೋಗಿ ನೋಡಿ ಎಷ್ಟು ಮಾರಾಟ ಆಗ್ತದೆ ಅಂತ. ಕೇರಳದಲ್ಲಿ ಪುಸ್ತಕಗಳು ಮಾರಾಟ ಆಗುವ ವ್ಯವಸ್ಥೆಯನ್ನು ನೋಡಿದ್ರೆ ನಮ್ಮಲ್ಲಿ ಯಾಕೆ ಆಗೋದಿಲ್ಲ? ಇದಕ್ಕೆ ನಮ್ಮ ಪ್ರಕಾಶಕರು ಎಷ್ಟು ಹೊಣೆ ಅಂತ ನಾವು ಯೋಚನೆ ಮಾಡಬೇಕು. ಬರೇ ಲೇಖಕರಲ್ಲ, ಪ್ರಕಾಶಕರು ಎಷ್ಟು ಹೊಣೆ. ದೊಡ್ಡ 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 ಪ್ರಕಾಶಕರು ಇರ್ತಿರಲ್ಲ, ಪ್ರಕಾಶಕರ ಅವಾರ್ಡು, ಇದು ಅದು ಇದು, ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಕೊಡ್ತಿರಲ್ಲ ನೀವು. ಯಾರು, ಎಷ್ಟು ಜನ ತಮ್ಮ ಈ ಜವಾಬ್ದಾರಿಯನ್ನು, ಈ ಸಾಮಾಜಿಕ ಜವಾಬ್ದಾರಿಯನ್ನು, ಈ ಸಾಂಸ್ಕೃತಿಕ ಜವಾಬ್ದಾರಿಯನ್ನ ಪ್ರಕಾಶಕರಾಗಿ ಹೊತ್ಕೊಂಡಿದ್ದಾರೆ? ಯಾವ ಪ್ರಕಾಶಕನ ಹತ್ರ ಬೇಕಾದ್ರೂ ನಾನು ಕೇಳ್ಕೊಳ್ತೇನೆ, ಕೇಳಲಿಕ್ಕೆ ತಯಾರಿದ್ದೇನೆ.
ನಂದು ಸಾಕಷ್ಟು ಪುಸ್ತಕಗಳು ಪ್ರಕಟ ಆಗಿದ್ದಾವೆ, ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಈ ಜವಾಬ್ದಾರಿಯನ್ನು ಯಾರು ಹೊತ್ತುಕೊಳ್ತಾರೆ? ಈ ಮಾರ್ಕೆಟಿಂಗಿನ ಜವಾಬ್ದಾರಿ ಆಗ್ತದ ಎಲ್ರಿಗೂ ಹೋಗಿ ಹುಡುಕ್ಲಿಕ್ಕೆ ಪುಸ್ತಕ? ನನ್ನ ಪುಸ್ತಕಗಳು, ಈಗ ನನ್ನ ಹೂಬೆರಳು ಪುಸ್ತಕ ಅಥವಾ ಅಪ್ರಮೇಯ ಪುಸ್ತಕ ಸಿಕ್ಕುದಿಲ್ಲ ಅಂತ ಒಂದು ತಿಂಗಳಿಗೆ ಒಂದಾದ್ರೂ ಫೋನ್ ನನಗೆ ಬರ್ತದೆ. ಒಂದು ಫೋನ್ ಆದ್ರೂ ಒಬ್ಬ ಲೇಖಕನಿಗೆ ಬರ್ತಾ ಇದ್ರೆ ಇದಕ್ಕೆ ಅರ್ಥ ಏನು? ಗಂಭೀರವಾದ ಪುಸ್ತಕಗಳನ್ನು ಓದುವುದಿಲ್ಲ ಅಂತ ಯಾರು ಹೇಳಿದ್ರು? ಬಳುವಾರ ಮೊಹಮ್ಮದ್ ಗುಂಜಿಯ ಸ್ವಾತಂತ್ರ್ಯದ ಓಟ, ಇಷ್ಟು ದಪ್ಪ ಪುಸ್ತಕ ಅಲ್ವಾ, 1000 ಉಂಟು. ಅದ ರೀಪ್ರಿಂಟ್ ಆಗ್ಲಿಲ್ಲ, ಆಗಿದೆ. ಈಗ ಗೋಪಾಲಕೃಷ್ಣ ಪೈಗರ ಸ್ವಪ್ನ ಸಾರಸ್ವತ ದೊಡ್ಡ ಪುಸ್ತಕ, 10-11ನೇ ಪ್ರಿಂಟ್ ಆಯ್ತದ. ಜನ ಓದುದಿಲ್ಲ ಅಂತ ಯಾರು ಹೇಳಿ? ಇದೆಲ್ಲ ಸುಮ್ಮನೆ ರೀ, ಓದುದಿಲ್ಲ ಅಂತ. ಓದುತ್ತಾರೆ, ಓದುವ ಹಾಗೆ ಮಾಡುವ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡಿದ್ದೇವೆ. ಅನೇಕ ಕಾರಣಗಳಿಂದ ಓದು ಡೌನ್ ಆಗಿದೆ. ಟಿವಿ ಬಂದಿದೆ, ವಾಟ್ಸಪ್ ಬಂದಿದೆ, ಇಂಟರ್ನೆಟ್ ಬಂದಿದೆ. ಇವತ್ತು ಎಷ್ಟು ಪುಸ್ತಕಗಳು ಈ ಬುಕ್ ಆಗಿ ಸಿಗ್ತಾ ಇದೆ ನನಗೆ ಹೇಳ್ತಾ ಇದ್ದೇನೆ. ಈಗ ಈ ಬುಕ್ ನಲ್ಲಿ ಒಂದಷ್ಟು ಪುಸ್ತಕಗಳು ಹೋಗ್ತವೆ ಅಂತ ನಾವು ಅದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದೇವೆ? ಈಗ ನವ ಕರ್ನಾಟಕದವರು 1,000 ಪುಸ್ತಕಗಳನ್ನು ಈ ಬುಕ್ ಆಗಿ ಇಡ್ತವೆ ಅಲ್ಲಿ ಅಂತ ಹೇಳ್ತಾರೆ. ಇವತ್ತಿನ ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಬೇಕು, ಹೊಸ ಮಾರಾಟ ವಿಭಾಗಗಳನ್ನು ಯೂಸ್ ಮಾಡಬೇಕು, ಜನ ಇರುವಲ್ಲಿಗೂ ಹೋಗಿ ಕೊಡ್ಬೇಕು. ಹೌದು, ಅದೇ ಕಿಂಡಲ್ ಅಂತ ಒಂದು ಬಂದಿದೆ, ಅದರಲ್ಲಿ ಕನ್ನಡ ಪುಸ್ತಕಗಳ ಸಂಖ್ಯೆ ಭಯಂಕರ ಕಡಿಮೆ. ಈಗ ನನಗೆ ತಿಳಿದ ಹಾಗೆ, ನನ್ನ ಪ್ರಕಾಶಕ ಮಿತ್ರರು ನನಗೆ ಹೇಳಿದ ಹಾಗೆ, ಈಗ ನಮ್ಮಲ್ಲಿ ವಸಂತ ಶೆಟ್ಟಿ ಇದ್ದಾರೆ, ವಸುಧೇಂದ್ರ ಅಂತ ಲೇಖಕರಿದ್ದಾರೆ, ಪ್ರಕಾಶಕರು ಲೇಖಕರು ಇಬ್ರು, ಹೌದು, ವಿವಿಧ ಲಿಪಿ ಇತ್ಯಾದಿಗಳ ಅನೇಕ ಇದ್ದಾರೆ. ಈಗ ವಸುಧೇಂದ್ರ ಲೇಖಕ, ವಸುಧೇಂದ್ರ, ಆಮೇಲೆ ವಸಂತ ಶೆಟ್ಟಿ, ಇವರೆಲ್ಲ ಯಾವ ಪ್ರಕಾಶಕರು ಹೋಗಿ ಕೇಳಿದ್ರು ಅವರಿಗೆ ಸಲಹೆ ಕೊಡ್ತಾರೆ, ಹೇಗೆ ಮಾಡಬೇಕು, ಯಾವ ರೀತಿ ಮಾಡ್ಬೋದು, ನಿಮ್ಮ ಪುಸ್ತಕವನ್ನು ಹೇಗೆ ಮಾರ್ಬೋದು. ಯಾರು ಕೇಳಿದ್ರು ನನಗೆ ತಿಳಿದ ಪ್ರಕಾರ ವಸುಧೇಂದ್ರರು ಎಲ್ರಿಗೂ ಸಲಹೆ ಕೊಡ್ತಾರೆ. ಮತ್ತು ಅವರು ಸಲಹೆಗೆ ಏನು ದುಡ್ಡನ್ನು ಚಾರ್ಜ್ ಮಾಡೋದಿಲ್ಲ, ಫ್ರೀಯಾಗಿ ಕೊಡ್ತಾರೆ ಅವರು. ವಸಂತ ಶೆಟ್ಟಿ ಎಲ್ರಿಗೂ ಸಲಹೆ ಕೊಡ್ತಾರೆ, ನೀವು ಟೆಕ್ನಾಲಜಿಯನ್ನ ನಿಮ್ಮ ಪುಸ್ತಕಗಳಿಗೆ ಹೇಗೆ ಉಪಯೋಗಿಸಬಹುದು ಅಂತ. ಇವನ್ನೆಲ್ಲ ನಾವು ಯಾಕೆ ಉಪಯೋಗ ಮಾಡೋದಿಲ್ಲ? ಈಗ ನನ್ನ ಹತ್ರ ಕೇಳಿದ್ರೆ ನನಗೆ ಅಷ್ಟು ಟೆಕ್ನಾಲಜಿ ಗೊತ್ತಿಲ್ಲ. ನಾನು ಟೆಕ್ನಾಲಜಿ ಕಂಪನಿಯಲ್ಲೇ ಕೆಲಸ ಮಾಡಿದ್ದು ಹೌದಾದ್ರು, ಈಗ ವಸುಧೇಂದ್ರರಿಗಾಗ್ಲಿ, ವಸಂತ ಶೆಟ್ಟಿ ಇಂಥವರಿಗೆ ಅಥವಾ ವಿವಿಧ ಲಿಪಿಯವರಿಗೆ ಎಲ್ಲ ಗೊತ್ತಿರುವಷ್ಟು ಟೆಕ್ನಾಲಜಿ ನನಗೆ ಗೊತ್ತಿಲ್ಲ. ಆದ್ರೆ ಟೆಕ್ನಾಲಜಿ ಏನು ಅಂತ ಗೊತ್ತಿದೆ ನನಗೆ, ಆದ್ರೆ ಅಷ್ಟು ಗೊತ್ತಿಲ್ಲ, ಆಯ್ತಾ? ಆದ್ರೆ ಅವರು ಕನ್ನಡದ ಮೇಲಿನ ಅಭಿಮಾನದಿಂದ ಇವರೆಲ್ಲ ಹೇಳ್ತಾರಲ್ಲ, ಅಡ್ವೈಸ್ ಕೊಡ್ತಾರಲ್ಲ ಫ್ರೀಯಾಗಿ. ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಅವರ ಸಲಹೆಯನ್ನು ಪಡ್ಕೊಂಡು ಅವರೆಲ್ಲ ಮಾಡ್ಕೊಂಡಿದ್ದಾರೆ, ಉತ್ತಮ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಪುಸ್ತಕಗಳು ಬಂದಿದ್ದಾವೆ ನಮ್ಮ ಅಕಾಡೆಮಿಗಳಲ್ಲಿ, ಇದರಲ್ಲಿ ಅವೆಲ್ಲ ಹೋಗ್ಬೇಡ್ವೆ? ಕರೆಕ್ಟ್. ಈಗ ನನ್ನದೇ ಒಂದು ಪುಸ್ತಕದ ಬಗ್ಗೆ ಹೇಳ್ತಿದ್ದೆ, ಕೀರ್ತಿನಾಥ ಕುರ್ತಕೋಟಿ ಅವರ ಬಗ್ಗೆ ನಾನು ಒಂದು ಪುಸ್ತಕವನ್ನು ಬರೆದೆ. ಆ ಪುಸ್ತಕವನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಕಟ ಮಾಡಿದೆ, 1,000 ಕಾಪಿ ಹಾಕಿದೆ. ನನಗೆ ನಿನ್ನೆ ಅವರು ಹೇಳಿದ್ರು ಈಗಾಗಲೇ ಸುಮಾರು 700 ಕಾಪಿ ಇದಾಯ್ತು ಅಂತ. ಕಳೆದ ಒಂದು 7-8 ತಿಂಗಳಲ್ಲಿ 700 ಕಾಪಿ ಮಾರಾಟ ಆಗಿದೆ. ನನಗೆ ಒಬ್ರು ಹೇಳಿದ್ರು, ನಿಮ್ಮ ಕಾಪಿ ಈಗ ಇದು ಕೊರೋನಾ ಪ್ರಾರಂಭ ಆಗುವ ಮೊದಲು ಮೈಸೂರಿನಲ್ಲಿ ಒಂದು ಸೆಮಿನಾರ್ ಆಯಿತು. ಆ ಸೆಮಿನಾರ್ ಆದಾಗ ನಾವು ನಿಮ್ಮ ಪುಸ್ತಕ ಕುರ್ತಕೋಟಿದಲ್ಲಿ ಇದೆ ಅಂತ ತಿಳಿಯಿತು. ಅಲ್ಲಿ ಹೋದಾಗ ಪುಸ್ತಕ ಇರಲಿಲ್ಲ, ಮುಗಿದೋಗಿತ್ತು. ನಾನು ಕೇಳಿದೆ ನಮ್ಮ ಸಾಹಿತ್ಯ ಅಕಾಡೆಮಿ, ನನಗೂ ಗೊತ್ತಲ್ಲ, ಅಲ್ಲಿ ಇರೋರ ಹತ್ರ ಕೇಳಿದೆ, ಯಾಕಪ್ಪ ಮುಗಿದು ಹೋಯ್ತಂತ ಹೇಳಿದ್ರಲ್ಲ, ಏನ್ ಕತೆ? ಸರ್, ನಾವು 30 ಪುಸ್ತಕ ತಗೊಂಡು ಹೋಗಿದ್ವು, ಅದರಿಂದ ಹೆಚ್ಚು ಬೇಕಾಗ್ಲಿಕ್ಕಿಲ್ಲ, 2 ದಿನದ ಸೆಮಿನಾರ್ ಅಂತ ಗ್ರಹಿಸಿದ್ವು. ಅದೇ ಫಸ್ಟ್ ಡೇ ಮಧ್ಯಾಹ್ನ ಆಗ್ಬೇಕಾದ್ರೆ 30 ಪುಸ್ತಕಗಳು ಕುರ್ತಕೋಟಿದ್ದು ಖರ್ಚಾಗೋಯ್ತು ಸರ್. ತಗೊಂಡೋದ ಎಲ್ಲ ಪುಸ್ತಕ ಮುಗೀತು, ಏನ್ ಮಾಡ್ಲಿ ಅಂತ ಅವರು ಹೇಳಿದ್ರು. ಅಂದ್ರೆ ಕುರ್ತಕೋಟಿಯ ಮೇಲೆ ಒಂದು ಪುಸ್ತಕ ಬರೆದ್ರೆ ಯಾವ ರೀತಿಯ ಪ್ರಚಾರವೂ ಇಲ್ಲದೆ, ಈಗ ನೋಡಿ ಅದರ ಮೇಲೆ ಒಂದು ಲೇಖನವನ್ನು ಜನಾರ್ದನ ಭಟ್ರು ಹೊಸದಿಂಗಂತದಲ್ಲಿ ಒಂದು ಸಣ್ಣ ಪುಸ್ತಕ ವಿಮರ್ಶೆ ಬರೋದು. ಆಮೇಲೆ ವಿಜಯ ಕರ್ನಾಟಕ ಈ ಪುಸ್ತಕ ಬಂದಿದೆ ಅಂತ ಒಂದು ಸಣ್ಣ ಇಷ್ಟು ದೊಡ್ಡ ಒಂದು ನೋಟ್ ಹಾಕಿದ್ರು, ಆಯ್ತಾ? ಈಗ ಕುರ್ತಕೋಟಿ ಇದರ ಮೇಲೆ ಪ್ರಜಾವಾಣಿ ಬರೀಲಿಲ್ಲ. ಈ 2 ಪತ್ರಿಕೆಗಳು ಬಿಟ್ರೆ ಇನ್ಯಾವ ಪತ್ರಿಕೆ ನನಗೆ ಬರೆದದ್ದು ಗೊತ್ತು. ಬರಿಬೇಕು ಅಂತ ನಾನು ಹೇಳ್ತಾ ಇರೋದಲ್ಲ, ಕುರ್ತಕೋಟಿ ಬಗ್ಗೆ ಬರೆದು ಏನು ಆಗುದು ಬೇಡ, ಅವರು ದೊಡ್ಡವರು, ಅವರನ್ನು ಓದ್ತಾರೆ. ಇಷ್ಟು ಏನು ಇಲ್ಲದೆ ಕುರ್ತಕೋಟಿಯ ಪುಸ್ತಕ
ಒಂದು 8-9 ತಿಂಗಳಲ್ಲಿ 700 ಕಾಪಿ ಮುಗಿಯಿತು ಅಂತ ಹೇಳಿದ್ರೆ ಏನೂ ಇಲ್ಲದೆ, ಕರೆಕ್ಟ್, ಯಾವುದೇ ಪ್ರಚಾರ ಇಲ್ಲದೆ, ಯಾವುದೇ ಮಾರಾಟ ಮಳಿಗೆಯಲ್ಲಿ ನೀವು ಹೋಗಿ ಕೇಳಿ, ಅಂಕಿತದಲ್ಲಿ, ಸ್ವಪ್ನದಲ್ಲಿ ಕುರ್ತಕೋಟಿ ಪುಸ್ತಕ ಸಿಗ್ತದ ಕೇಳಿ. ನನಗೆ 4-6 ಜನ ಫೋನ್ ಮಾಡಿದ್ದಾರೆ, ಇಲ್ಲ ಅಂತ, ಸಿಕ್ಕುದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ನಾವು ಗಂಭೀರ ಸಾಹಿತ್ಯದ ಬಗ್ಗೆ ಮಾಡಲಿಲ್ಲ. ನಮ್ಮ ಪ್ರಕಾಶಕರು 1000 ಕಾಪಿ ಆಗಲಿ, ಒಂದು ವಿಮರ್ಶೆಯನ್ನಾಗಲಿ, ವಿಚಾರ ಸಾಹಿತ್ಯವನ್ನಾಗಲಿ ಪ್ರಕಟ ಮಾಡುವುದು ಮತ್ತು ಅದರನ್ನು ಮಾರಾಟ ಮಾಡುವುದು ನನ್ನ ಸಾಮಾಜಿಕ ಜವಾಬ್ದಾರಿ ಅಂತ ಅವ್ರು ತಿಳಿಬೇಕು. ಕರೆಕ್ಟ್. ಭಾಷೆಗೆ ನಾನು ಕೊಡುವ ಕೆಲಸ ಅಂತ ನಮ್ಮ ಪ್ರಕಾಶಕರು ತಿಳಿಬೇಕು. ಪ್ರಕಾಶಕರು ಈ ಭಾಷೆ ಮತ್ತು ಈ ಪುಸ್ತಕಗಳು ಮತ್ತು ಈ ಲೇಖಕರು ಇರೋದು ನನಗೆ ದುಡ್ಡು ಮಾಡಲಿಕ್ಕೆ ಮಾತ್ರ ಅಂತ ತಿಳಿಬಾರ್ದು. ದುಡ್ಡು ಮಾಡಿ, ನೀವು ಬೇಡ ಅಂತ ಹೇಳುವುದಿಲ್ಲ. ಕಾರ್ ತೆಗೆದು ಓಡಾಡಿ, ಬೇಡ ಅಂತ ಹೇಳುವುದಿಲ್ಲ. 4 ಜನನ ಕೆಲಸಕ್ಕೆ ಇಟ್ಟುಕೊಳ್ಳಿ, ದೊಡ್ಡ ಮಳಿಗೆ ಕಟ್ಟಿ, ದೊಡ್ಡ ಜನ ಆಗಿ, ನಾವೇನು ಬೇಡ ಅಂತ ಹೇಳುವುದಿಲ್ಲ. ದುಡ್ಡು ಮಾಡಿ, ಪುಸ್ತಕ ವ್ಯಾಪಾರದಿಂದ ಸಾಕಷ್ಟು ದುಡ್ಡು ಮಾಡಿ. ಆದರೆ ಈ ಭಾಷೆಗೆ ಮತ್ತು ಈ ಸಂಸ್ಕೃತಿಗೆ ಮತ್ತು ಈ ಸಾಹಿತ್ಯಕ್ಕೆ ನಿಮ್ಮ ಜವಾಬ್ದಾರಿ ಇದೆ ಅಂತ ಹೇಳುವುದನ್ನು ಮರಿಬೇಡಿ. ಬರೇ ದುಡ್ಡು ಮಾಡ್ಲಿಕ್ಕೆ ಹೊರಡಬೇಡಿ ಅಂತ ಹೇಳುದು ನಾನು ನಮ್ಮ ಪ್ರಕಾಶಕರಿಗೆ. ನೋಡಿ, ಒಟ್ಟಿನಲ್ಲಿ ನಾನು ಸಾಹಿತ್ಯ ಮತ್ತು ಸಂಸ್ಕೃತಿ ಮತ್ತು ಭಾಷೆ ಇವುಗಳನ್ನು ಇಟ್ಟುಕೊಂಡು ಹೇಳುವುದೇನು ಅಂತ ಹೇಳಿದ್ರೆ, ಸಾಹಿತ್ಯ ಮತ್ತು ಸಂಸ್ಕೃತಿ ನಮ್ಮನ್ನು ಚಿಂತನೆಗೆ ಹಚ್ಚಬೇಕು. ಇವತ್ತು ನಾವು ವಿಚಾರ ಮತ್ತು ವಿಮರ್ಶೆ ಬೇಡ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮನುಷ್ಯ ಬೆಳೆದದ್ದೇ ಅವನ ವಿಚಾರ ಶಕ್ತಿಯಿಂದ. ಕರೆಕ್ಟ್. ಆ ವಿಚಾರ ಶಕ್ತಿ ಇಲ್ಲದೆ ಮನುಷ್ಯನ ಬೆಳವಣಿಗೆ ಆಗುವುದಿಲ್ಲ. ವಿಜ್ಞಾನ ಇರಲಿ, ಸಾಮಾನ್ಯ ಜ್ಞಾನ ಇರಲಿ, ಅಥವಾ ಸಾಹಿತ್ಯ ಜ್ಞಾನ ಇರಲಿ, ಎಲ್ಲವೂ ಅದು ಜ್ಞಾನದ ಒಂದೊಂದು ರೂಪಗಳೇ. ಅದು ಮೂಲತಃ ಒಂದು ಜ್ಞಾನ ಮೂಲದಿಂದ ಪ್ರತ್ಯೇಕ ಕವಲುಗಳಾಗಿ, ಜ್ಞಾನ ಶಾಖೆಗಳಾಗಿ ಹರಡಿ ವಿಶೇಷವಾದ ಜ್ಞಾನವನ್ನು ಪಡಿತಾ ಹೋದಷ್ಟೇ ಹೊರತು ಈ ಜ್ಞಾನದಲ್ಲಿ ಎಲ್ಲವೂ ಜ್ಞಾನವೇ. ನಮಗೆ ವೈಜ್ಞಾನಿಕ ಚಿಂತನೆಯೂ ಬೇಕು, ವಿಚಾರ ಚಿಂತನೆಯೂ ಬೇಕು. ವಿಜ್ಞಾನವು ಕಲ್ಪನಾ ಶಕ್ತಿಯಿಂದ ಬೆಳಿಬೇಕಾಗ್ತದೆ. ಯಾಕಂದ್ರೆ ಈ ಹೈಪೋಥಿಸಿಸ್ ಅಂತ ನಾವು ಹೇಳ್ತೇವಲ್ಲ, ಈಗ ನೋಡಿ, ಒಂದು ಸಂಶೋಧನೆ ಯಾವಾಗಲೂ ಹೇಗಾಗುತ್ತೆ, ಯಾವುದೇ ಸಂಶೋಧನೆ, ಒಂದು ವಿಚಾರ ಇರುತ್ತೆ, ಅದನ್ನು ನೀವು ಅಬ್ಸರ್ವ್ ಮಾಡ್ತೀರಿ, ಅದನ್ನು ಗಮನಿಸ್ತೀರಿ, ಅದರ ಮೇಲೆ ಒಂದು ಹೈಪೋಥಿಸಿಸ್ ಅನ್ನ ಡೆವಲಪ್ ಮಾಡ್ತೀರಿ. ಅಂದ್ರೆ ಅದು ಥೀಸಿಸ್ ಅಲ್ಲ, ಹೈಪೋಥಿಸಿಸ್. ಅದು ಅಂದ್ರೆ ಒಂದು ಹೀಗೆ ಇರಬಹುದು ಅಂತ ಒಂದು ಊಹನೆ. ಆ ಊಹನೆಯಲ್ಲಿ ಕಲ್ಪನೆ ಸೇರುತ್ತದೆ. ಅಲ್ಲಿ ನಿಮಗೆ ಆಧಾರಗಳು ಸ್ವಲ್ಪ ಇರ್ತದೆ, ಯಾವುದೋ ಒಂದು ಆಧಾರದಿಂದ ನೀವು ಆ ಒಂದು ಊಹನೆಯನ್ನ ಅಥವಾ ಒಂದು ಕಲ್ಪನೆಯನ್ನ ಮಾಡ್ತೀರಿ. ಅದು ಇದೆಯೋ ಇಲ್ವೋ, ಅದು ಸಾಧ್ಯವೋ ಅಲ್ವೋ ಅಂತ ಹೇಳೋದನ್ನ ನೀವು ಹುಡುಕುತ್ತಾ ಹೋಗ್ತೀರಿ. ಆ ಹುಡುಕಾಟವೇ ಸಂಶೋಧನೆ. ಆ ಕಲ್ಪನೆ ಅಂತ ಹೇಳೋದ್ರಿಂದ ನೀವೊಂದು ಸಾಹಿತ್ಯ ಕೃತಿಯನ್ನ ನಿರ್ಮಾಣ ಮಾಡ್ತೀರಿ. ಅದರ ಒಳಗಿರುವಂತ ಸತ್ಯ ಏನು ಅಂತ ಹುಡುಕುವುದೇ ವಿಮರ್ಶೆ. ಆಯ್ತಲ್ಲ? ಆದ್ದರಿಂದ ಈ ಜ್ಞಾನ, ಮನುಷ್ಯ ವಿಮರ್ಶೆ ಬೇಡ ಅಂತ ಹೇಳಿದ್ರೆ ಆಗುದಿಲ್ಲ. ಈಗ ನೀವೊಂದು ವಿಜ್ಞಾನದಲ್ಲೇ ಆಗಲಿ ಒಂದು ಸಂಶೋಧನೆ ಮಾಡಿ ಒಂದು ನಿರ್ಣಯಕ್ಕೆ ಬಂದ್ರೆ ಅದನ್ನ ವಿಮರ್ಶಾತ್ಮಕವಾಗಿ ಪರೀಕ್ಷಿಸಬೇಕಾಗ್ತದೆ. ಅದು ಸರಿಯೋ ತಪ್ಪೋ ಅಂತ. ವಿಮರ್ಶೆ ಅಂತ ಹೇಳೋದು ಬರೇ ಸಾಹಿತ್ಯಕ್ಕೆ ಇರುವುದಲ್ಲ, ರಾಜಕೀಯಕ್ಕೂ ವಿಮರ್ಶೆ ಬೇಕು, ಪತ್ರಿಕೆಗಳಿಗೂ ವಿಮರ್ಶೆ ಬೇಕು, ಸಾಹಿತ್ಯಕ್ಕೂ ವಿಮರ್ಶೆ ಬೇಕು, ವಿಜ್ಞಾನಕ್ಕೂ ವಿಮರ್ಶೆ ಬೇಕು, ಸಾಮಾಜಿಕ ತಿಳುವಳಿಕೆಗೂ ವಿಮರ್ಶೆ ಬೇಕು. ಆದ್ರಿಂದ ಈ ಸಾಹಿತ್ಯ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನಗಳೆಲ್ಲ ಇದ್ದಾವಲ್ಲ, ಇವೆಲ್ಲ ಒಂದಕ್ಕೊಂದು ಪೂರಕವಾದಂತಹ ಜ್ಞಾನ. ಇವುಗಳ ನಡುವೆ ಒಂದು ಕೊಡುಕೊಳೆಯ ಒಂದು ಸಂಪರ್ಕ ಇರಬೇಕು. ಈಗ ಉದಾಹರಣೆಗೆ ನೀವು ಒಂದು ವೆಬ್ಸೈಟ್ ಮಾಡುವ ಒಂದು ತಂತ್ರಜ್ಞಾನ ನೋಡಿ, ಅಲ್ಲಿ ಒಂದು ಹ್ಯೂಮನ್ ಫ್ಯಾಕ್ಟರ್ ಅಂತ ಇರುತ್ತೆ. ಕರೆಕ್ಟ್. ಅದೇ ರೀತಿ ನೀವು ಒಂದು ಒಳ್ಳೆ ಕಾರ್ನ ಡಿಸೈನ್ ಮಾಡೋದು ಇರ್ಬೋದು, ಅಥವಾ ಒಂದು ಮನೆಯ ಡಿಸೈನ್ ಮಾಡಬಹುದು. ಅಲ್ಲಿ ನಿಮಗೊಂದು ಸೌಂದರ್ಯ ಪ್ರಜ್ಞೆ ಬೇಕಾಗುತ್ತೆ, ಹಾಗೆ ವಿಜ್ಞಾನ ಪ್ರಜ್ಞೆಯೂ ಬೇಕಾಗುತ್ತೆ. ಅದೆರಡೂ ಇಲ್ಲದೆ ನಿಮಗೆ ಮಾಡ್ಲಿಕ್ಕೆ ಆಗುತ್ತೆ. ಕರೆಕ್ಟ್. ಯಾವುದನ್ನೇ ನೀವು ಮಾಡ್ತಾ ಇದ್ರು, ಈ ಜ್ಞಾನ, ನಾವು ಇವತ್ತು ಮಾಡಿದಂತ ದೊಡ್ಡ ತಪ್ಪು ಏನು ಅಂದ್ರೆ ಜ್ಞಾನ ಮತ್ತು ವಿಜ್ಞಾನ ಬೇರೆ ಅಂತ ತಿಳ್ಕೊಂಡದ್ದು. ಜ್ಞಾನ, ವಿಜ್ಞಾನ, ತತ್ವಜ್ಞಾನಗಳು ಪ್ರತ್ಯೇಕವಾದ ಅಂತ ತಿಳ್ಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಸಾಹಿತ್ಯಕ್ಕೂ ವಿಜ್ಞಾನಕ್ಕೂ, ಸಾಹಿತ್ಯಕ್ಕೂ ತಂತ್ರಜ್ಞಾನಕ್ಕೂ, ಸಾಹಿತ್ಯಕ್ಕೂ ಮನುಷ್ಯನ ಚಿಂತನೆಗೂ ಸಂಬಂಧವೇ ಇಲ್ಲ ಅಂತ ಹೇಳುವಾಗ ತಿಳ್ಕೊಂಡಿತ್ತು. ಇದು ಯಾವುದು ಅಲ್ಲ, ಇವೆಲ್ಲ ಪರಸ್ಪರ ಸಂಪರ್ಕ ಇರುವಂತಹ ಒಂದು ಜ್ಞಾನ ಶಾಖೆಗಳು. ಆ ಪರಸ್ಪರ ಸಂಪರ್ಕವನ್ನ ನಾವು ಇವತ್ತು ವಿಮರ್ಶೆ ಮತ್ತು ಸಾಹಿತ್ಯ ತೋರಿಸಿಕೊಡಬೇಕಾದ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕಾಗಿದೆ. ಇಷ್ಟೇ ನಾನು ಸಾಹಿತ್ಯದ ಜವಾಬ್ದಾರಿ ದೃಷ್ಟಿಯಿಂದ ಹೇಳ್ತಾ ಇರುವಂತ.
ಸರ್, ಈಗ ನಾವು ಸಾಹಿತ್ಯ ಅದರ ಬಗ್ಗೆ ನಾವು ಒಂದಷ್ಟು ಚರ್ಚೆ ಮಾಡಿ ಆಯಿತು. ಈ ಯಕ್ಷಗಾನಕ್ಕೆ ಬರುವುದಿದ್ರೆ, ಯಕ್ಷಗಾನ ಅಂತಂದರೆ ನೀವು ಅದೇ ಒಂದು ಆ ಯಕ್ಷಗಾನ ಇರುವಂಥ ಕ್ಷೇತ್ರದಲ್ಲಿ ನೀವು ಹುಟ್ಟಿ ಬೆಳೆದಿದ್ರಿಂದ ನಿಮಗೆ ಯಕ್ಷಗಾನದ ಒಂದು ಪ್ರವೇಶ ಅದು ಹೇಗೆ ಆಯಿತು? ನೋಡಿ, ಯಕ್ಷಗಾನದ ಪ್ರವೇಶ ಅಂತ ಹೇಳಿದ್ರೆ ನಾನು ಹುಟ್ಟಿದ್ದೇ ಯಕ್ಷಗಾನ ಸುತ್ತಮುತ್ತಲು ಆಗುವಂತ ಜಾಗದಲ್ಲಿ. ಕರೆಕ್ಟ್. ಯಕ್ಷಗಾನವನ್ನು ನೋಡುವುದು, ತಾಳಮದ್ದಳೆ ಅರ್ಥವನ್ನು ಕೇಳುವುದಿತ್ತು. ನನ್ನ ತಂದೆಯವರಿಗೆ ದೇರಾಜ ಸೀತಾರಾಮಯ್ಯನವರು ಬಹು ಆಪ್ತರು. ಅವರ ಮನೆಗೆ ಹೋಗೋದು ಬರೋದೆಲ್ಲ ಇತ್ತು. ಅವರು ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇದ್ರು, ಆಯ್ತಾ. ಆಮೇಲೆ ದೇರಾಜೆಯ ಒಂದು ಸನ್ಮಾನ ಗ್ರಂಥವನ್ನು ಕೂಡ ನನ್ನ ತಂದೆಯವರು ಎಡಿಟ್ ಮಾಡಿದ್ರು. ಇದು ಒಂದು ಪ್ರಾರಂಭದ ಅಂಶ. ಆಮೇಲೆ ನನ್ನ ತಂದೆಯವರಿಗೆ ಪುತ್ತೂರಿನಲ್ಲಿ ಮನೆ ಮತ್ತೆ ಆಫೀಸ್ ಇತ್ತು, ಲಾಯರ್ ಆಫೀಸ್. ಅವರು ವಕೀಲರಾಗಿದ್ರಲ್ಲ. ಅನೇಕ ಜನ ಯಕ್ಷಗಾನ ಕಲಾವಿದರು ಅವರ ಕಕ್ಷಿಗಾರರಾಗಿದ್ರು. ನೋಡಿ, ಹಲವು ಯಕ್ಷಗಾನದವರಿಗೆ ಸಣ್ಣ ಸಣ್ಣ ಆಸ್ತಿ ಭೂಮಿಯಲ್ಲಿ ಇರ್ತದೆ. ಹೌದು. ಕೆಲವರೆಲ್ಲ ಒಕ್ಕಲುಗಳಾಗಿದ್ರು. ಹೀಗೆಲ್ಲ ಅನೇಕರು ನಮ್ಮ ಮನೆಗೆ ಕುರಿಯ ವಿಠಲ ಶಾಸ್ತ್ರಿಗಳು ಬರ್ತಾ ಇದ್ರು ಯಾವಾಗ, ಅಥವಾ ಪುತ್ತೂರಿಗೆ ಬಂದಾಗೆಲ್ಲ ಬಂದು ತಂದೆಯವರ ಹತ್ರ ಮಾತಾಡಿ ಹೋಗುದು, ಇದು ಎಲ್ಲ ಇತ್ತು. ಕುರಿಯದವರ ಮನೆಗೂ ನಾವು ಹೋಗಿದ್ವು. ಅಲ್ಲಿ ಆಟ ಆಗುವಾಗ ಅವರು ಬರ್ಲಿಕ್ಕೆ ಹೇಳ್ತಿದ್ರು, ವಕೀಲರೇ ಬರಬೇಕು ಅಂತ. ಹಾಗೆ ಹೋಗುದು, ಇದು ಎಲ್ಲ ಇತ್ತು. ಈ ರೀತಿ ಯಕ್ಷಗಾನದ ತಾಳಮದ್ದಳೆ ಮತ್ತೆ ಯಕ್ಷಗಾನ ನೋಡುದು ಎರಡೂ ಇತ್ತು. ಆಮೇಲೆ ನಾನು ನಮ್ಮ ತಂದೆಯವರ ಊರಾದಂತಹ ಸರವಿಗೆ ಬಂದೆ. ಸರವ್ ಅಂದ್ರೆ ಅದು ಕೋಡಪದವು, ವಿಟ್ಲ ಪಟ್ನೂರು ಗ್ರಾಮ. ವಿಟ್ಲ ಹೈಸ್ಕೂಲ್ನಲ್ಲಿ ನಾನು ಓದಿದ್ದು. ಅಲ್ಲಿ ಒಂದು ವೀರಾಂಜನೇಯ ಯಕ್ಷಗಾನ ಸಭಾ ಅಂತ ಒಂದು ಇತ್ತು. ಅದರಲ್ಲಿ ಏನು ಅಂತ ಹೇಳಿದ್ರೆ, ಕುಕ್ಕಿಲ ಕೃಷ್ಣ ಭಟ್ರ ಮಗ ನಾರಾಯಣ ಭಟ್ರು ಅದರ ಮುಖ್ಯಸ್ಥರು. ಅಲ್ಲಿ ನಾವೆಲ್ಲ ವೇಷ ಆಗ್ತಾ ಇದ್ವಿ. ನಮ್ಮ ಎಲಿಮೆಂಟರಿ ಶಾಲೆಯಲ್ಲಿ ಯಕ್ಷಗಾನದ ನಾಟಕ ಸ್ಕೂಲ್ ಡೇಗೆ ವೇಷ ಆಗ್ತಾ ಇದ್ವು. ವಿಟ್ಲ ಹೈಸ್ಕೂಲ್ಗೆ ಹೋದಾಗ ಕರ್ಗಲ್ ಸುಬ್ಬಣ್ಣ ಭಟ್ರು ಪ್ರತಿ ವರ್ಷ ಒಂದು 2-3 ತಿಂಗಳು ಒಂದು ಗುರುಕುಲದ ರೀತಿ ರಾತ್ರಿ 11-12 ಗಂಟೆಯವರೆಗೆ ಯಕ್ಷಗಾನ ನೃತ್ಯ ಸ್ಟೆಪ್ಸ್ ಎಲ್ಲ ಕಲಿಸ್ತಾ ಇದ್ರು. ನಾನು ಯಕ್ಷಗಾನದ ತೆಂಕುಮಟ್ಟಿನ ಯಕ್ಷಗಾನದ ನೃತ್ಯಗಳನ್ನೆಲ್ಲ ಅವರ ಕೈಯಲ್ಲಿ ಕಲ್ತಿದ್ದೆ ಅವಾಗ. ಅವರ ಮಗ ವಿಶ್ವೇಶ್ವರ ಭಟ್ರು ಈಗ ಗುರು ಅವರು ಯಕ್ಷಗಾನದ. ಅವರು ನಾನು ಕ್ಲಾಸ್ಮೇಟ್ಸ್. ನಾವು ಎಷ್ಟು ಜನ ಅದರಲ್ಲಿ ಎಲ್ಲ ಇದ್ದೇವೆ ಅಂತ, ನೀಲಕಂಠ ಶಾಸ್ತ್ರಿ, ನಾನು, ಶಂಕರನಾರಾಯಣ, ಹೀಗೆ ನಾವು ತುಂಬಾ ಜನ ಇದ್ದು ನಾವೆಲ್ಲ ಯಕ್ಷಗಾನವನ್ನ ಮಾಡ್ತಾ ಇದ್ದು. ನಮ್ಮ ಮೇಷ್ಟ್ರುಗಳು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಮತ್ತೆ ಕುಂಜಿ ಭಾಗವತರು ಅಂತ ನಾವು ಹೇಳೋದು, ಗಣಪತಿ ಭಟ್ ಅಂತ, ಅವರು CPCRI ಅಲ್ಲಿ ಉದ್ಯೋಗ ಮಾಡ್ತಾ ಇದ್ರು. ಭಾಗವತರನ್ನು ಮಾಡ್ತಿದ್ರು. ಅವರೆಲ್ಲ ನಮಗೆ ಬಂದು ಭಾಗವತಿಗೆ ಕಲಿಯುವಾಗಲೇ ಎಲ್ಲ ಅದನ್ನು ಮಾಡಿಕೊಡ್ತಾ ಇದ್ರು. ಈ ರೀತಿ ನಮಗೆ ಒಂದು ಯಕ್ಷಗಾನದ ಒಂದು ಬಳಕೆ ಇತ್ತು. ಆಮೇಲೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಕೃತಿಗಳನ್ನೆಲ್ಲ ನಾನು ಓದ್ತಾ ಇದ್ದೆ. ಯಕ್ಷಗಾನ ಎಲ್ಲಿದ್ರೂ ಹೋಗಿ ನೋಡುದು, ಇದರಿಂದಲೇ ಒಂದು ಆಸಕ್ತಿ ಬೆಳೆದದ್ದು. ಇವತ್ತೇನಾಗಿದೆ ಅಂದ್ರೆ ಯಕ್ಷಗಾನ ಎಲ್ಲಿದ್ರೂ ಕಿವಿ ಗೊತ್ತಾಗ್ತದೆ. ಯಕ್ಷಗಾನ ಪಾರ್ಟ್ ಆಫ್ ಅವರ್ ರಕ್ತಕ್ಕೆ ಸೇರಿ ಹೋಗಿದೆ. ಕರೆಕ್ಟ್. ಈಗ ನೋಡಿ ಸರ್, ನಾಟಕ ರಂಗ ಮತ್ತು ಸಿನಿಮಾ ಇರುವಾಗ ಯಕ್ಷಗಾನವನ್ನು ನಾವು ಯಾವ ರೀತಿಯಲ್ಲಿ ಗ್ರಹಿಸಬಹುದು ಮತ್ತು ಬೆಲೆ ಕಟ್ಟಬಹುದು? ಯಕ್ಷಗಾನ ಒಂದು ಕಲೆ ಮಾತ್ರ ಅಲ್ಲ, ಅದರಲ್ಲಿ ನಮ್ಮ ಸಂಸ್ಕಾರಕ್ಕೆ ಬೇಕಾದಂತ ಹಲವು ಅಂಶಗಳು ಉಂಟು. ನಾನೀಗ ದಕ್ಷಿಣ ಕನ್ನಡ ದೃಷ್ಟಿಯಿಂದ ಮಾತಾಡೋದು. ನೋಡಿ, ನಮಗೆ ಅದರಲ್ಲಿ ನೃತ್ಯ, ಸಂಗೀತ, ಬಣ್ಣ, ಮತ್ತೆ ವಸ್ತ್ರ ಅಂದ್ರೆ ಆಹಾರ್ಯ, ಕರೆಕ್ಟ್, ಹಲವು ಲಯ, ಭಾಷೆ, ಪುರಾಣ ಜ್ಞಾನ, ಪೌರಾಣಿಕ ಜ್ಞಾನ, ಹಾಗೆ ಅಂತೇಳಿ ರಸಜ್ಞಾನಗಳು ಎಲ್ಲವೂ ನಮಗೆ ಅದರಲ್ಲಿ ಸಿಗ್ತದೆ. ಆದ್ರಿಂದ ಅದೊಂದು ಸರ್ವತೋಮುಖವಾದ ಕಲೆ. ಈ ಸರ್ವತೋಮುಖವಾದ ಕಲೆಯನ್ನ ಒಬ್ಬ ಅನುಭವಿಸಿಬಿಟ್ರೆ ಬಾಲ್ಯದಲ್ಲಿ, ಅದು ನಮ್ಮ ರಕ್ತದಲ್ಲಿ ಅದು ನಮಗೆ ಸೇರಿಕೊಂಡ್ರೆ, ಆ ಸರ್ವತೋಮುಖತೆಯ ಆ ಒಂದು ಸಾಂಸ್ಕೃತಿಕ ಮತ್ತೆ ಆ ಒಂದು ಸೌಂದರ್ಯಾತ್ಮಕ ಮತ್ತೊಂದು ರಸಾತ್ಮಕ ಅನುಭವವನ್ನು ಪಡೆಯದೆ ಇರ್ಲಿಕ್ಕೆ ನಮಗೆ ಆಗುದಿಲ್ಲ. ಅದೊಂದು ರಸಾನುಭವ. ನಮಗೆ ಯಕ್ಷಗಾನ ಅಂತ ಹೇಳಿದ್ರೆ ನಮಗೊಂದು ರಸಾನುಭವ. ರಸಾನುಭವದ ಶಕ್ತಿ ಏನು ಅಂತ ಹೇಳಿದ್ರೆ, ರಸಾನುಭವಕ್ಕೆ ಒಗ್ಗಿಕೊಂಡ ಮನಸ್ಸಿಗೆ ರಸಾನುಭವವನ್ನು ಪಡಿತಾ ಇರಬೇಕು. ಯಾಕಂದ್ರೆ ಒಂದು ಹಂತಕ್ಕೆ ಏಳಿದಾಗ ಅದು ಬ್ರಹ್ಮಾನಂದ ಸಹೋದರ. ಕರೆಕ್ಟ್. ಆದ್ರಿಂದ ಈ ರಸಾನುಭವದ ರುಚಿ ಸಿಕ್ಕಿದವ ಇದೆ ಅಲ್ಲ, ಅದರನ್ನು ಇನ್ನಿನ್ನು ಉತ್ತಮ ಮಾಡಿಕೊಳ್ಳಿಕ್ಕೆ ನೋಡ್ತಾನೆ. ಆದ್ರಿಂದ ಕೆಟ್ಟ ಯಕ್ಷಗಾನ ನೋಡಿದಾಗ ನಮಗೆ ಸಿಟ್ಟು ಬರ್ತದೆ ನೋಡಿ. ಕಾರಂತರು ಬಹಳ ದೊಡ್ಡ ಸಾಹಿತಿಯಾಗಿದ್ದು ಕೂಡ ಅವರನ್ನು ಯಕ್ಷಗಾನ ಆಕರ್ಷಿಸಿದೆ. ಅವರು ಅನೇಕ ಯಕ್ಷಗಾನಕ್ಕೆ ಬಹಳ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ನೋಡಿ. ಕಾರಂತರ ಯಕ್ಷಗಾನ, ಅವರ ಯಕ್ಷಗಾನ ರಂಗ ಇವನ್ನೆಲ್ಲ ನಾನು ಉಡುಪಿಯಲ್ಲಿ ಎಲ್ಲ ನೋಡಿದ್ದೇನೆ. ಮತ್ತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅವರು ಮಾಡಿದಂತ ಯಕ್ಷಗಾನ ಶೋಗಳನ್ನ ಅವನ್ನೆಲ್ಲ ನಾನು ನೋಡಿದ್ದೇನೆ. ಈಗ ನಮ್ಮ ಕರ್ಗಲ್ ಸುಬ್ಬಣ್ಣ ಭಟ್ರು
ಕಾರಂತರ ಕಿನ್ನರ ನೃತ್ಯವನ್ನು ಒಪ್ಪುತ್ತಾನೆ ಇರಲಿಲ್ಲ. ಅದು ಒಂದು ನೃತ್ಯವೇ ಅಲ್ಲ ಅಂತ ಅದರನ್ನೆಲ್ಲ ಹಾಸ್ಯ ಮಾಡಿ ತೋರಿಸ್ತಾ ಇತ್ತು, ಸಿಟ್ಟಿನಲ್ಲಿ ಮಾತಾಡ್ತಾ ಇತ್ತು. ನಮಗೆ ಯಕ್ಷಗಾನ ಸ್ಟೆಪ್ಸ್ ಅನ್ನು ಹೇಳು, ಇದು ಒಂದು ಯಕ್ಷಗಾನ ಅಂತ ಅವ್ರು ಕುಣಿದು ತೋರಿಸ್ತಾ ಇದ್ರು. ಹೌದು. ಈ ಕಿನ್ನರ ನೃತ್ಯ ಎಂತ ನೃತ್ಯ ಅಂತೆಲ್ಲ ಹೇಳಿ ಅದು ಯಕ್ಷಗಾನ ಅಲ್ಲ ಅಂತ. ಈಗ ಕಾರಂತರಿಗೆ ಏನು ಅಂತ ಹೇಳಿದ್ರೆ, ಯಕ್ಷಗಾನವನ್ನು ಹೊಸ ಕಾಲಕ್ಕೆ ಹೊಸ ರೀತಿಯಲ್ಲಿ ಒಂದು ಹೊಸ ರಸಾನುಭವವಾಗಿ ಮಾಡುವಂಥದ್ದು ಇತ್ತು. ಕಾರಂತರು ಮಾಡಿದ ಎಷ್ಟೋ ವಿಷಯಗಳನ್ನು ಇವತ್ತು ಯಕ್ಷಗಾನ ಒಪ್ಕೊಂಡಿದೆ ನೋಡಿ. ಆಹಾರ್ಯದಲ್ಲಿ ನೋಡಿ, ಕಾರಂತರು ತಂದಂತಹ ಸ್ತ್ರೀ ಹೊಸ ವೇಷ ಇದೆ, ಹೌದು, ಅದು ಬರೇ ತೆಂಕುತಿಟ್ಟಿನಲ್ಲಿ ಅಲ್ಲ. ಇವತ್ತು ನಾನು ಕೆಲವು ಕಡೆ ನೋಡಿದ್ರೆ ಬಡಗು ತಿಟ್ಟಿನಲ್ಲಿ ಬಂದಿದೆ. ಆ ಕೇದಗ ಮುಂಡಲ ಕಿರೀಟ ಮೊದಲು ಸ್ತ್ರೀ ವೇಷಕ್ಕೆ ಇರಲಿಲ್ಲ. ಇವತ್ತು ಕಾರಂತರ ಪ್ರಭಾವ ನೋಡಿ. ಅದು ಕಾರಂತರು ಒಂದು ವೈಜ್ಞಾನಿಕವಾಗಿ ಮತ್ತೊಂದು ರಸಾತ್ಮಕವಾಗಿ ರಸಾತ್ಮಕ ಅಂತ ಹೇಳೋದ್ರಲ್ಲಿ ಕಲಾತ್ಮಕ ಅಂತ ನಾವು ಆ ಪದವನ್ನು ಉಪಯೋಗಿಸ್ಬೋದು. ಆ ಕಲಾತ್ಮಕವಾಗಿ ಅದನ್ನು ಹೊಸದಾಗಿ ಕಟ್ಟಿ ಕಾರಂತರು ಇದನ್ನೆಲ್ಲ ಮಾಡ್ತಾ ಇದ್ದಂತ ಕಾಲದಲ್ಲಿ ಹಳತು ಹೊಸತಾಗುವ, ಹಳತಿನ ಶಕ್ತಿಯನ್ನ ಹೊಳಪನ್ನ ಮತ್ತೆ ಹೊಸದಾಗಿ ತೋರಿಸುವ ಪ್ರಯತ್ನ ನಡೀತಾ ಇತ್ತು. ಅಂದ್ರೆ ಇದೊಂದು ಪುನರುಜ್ಜೀವನ, ನವೋದಯ, ಹೊಸ ಹುಟ್ಟು. ಆ ಹೊಸ ಹುಟ್ಟಿನ ಭಾಗವಾಗಿ ಅವರು ಯಕ್ಷಗಾನವನ್ನು ತೋರಿಸಿದ್ರು. ಇವತ್ತು ಅದು ಮುಂದುವರಿತಾ ಇದೆ ಅದೇ ರೀತಿಯಲ್ಲಿ. ಈಗ ಶಂಭು ಹೆಗ್ಡೆ ಅಂತ ಒಬ್ಬ ದೊಡ್ಡ ಕಲಾವಿದ, ನಾವು ಯಾವ ಕಾಲಕ್ಕೂ ಮರೀಲಿಕ್ಕೆ ಸಾಧ್ಯವಿಲ್ಲದಂತ ಒಬ್ಬ ಕಲಾವಿದ, ಕಾರಂತರಿಂದ ಪ್ರಭಾವಿತರಾಗಿದ್ದಾರೆ. ಅದೇ ರೀತಿ ನೀವು ಶಂಭು ಹೆಗ್ಡೆ ಮತ್ತು ಮಹಾಬಲ ಹೆಗ್ಡೆ ಅವರನ್ನು ಒಟ್ಟಿಗೆ ನೋಡಿದ್ರೆ ಎರಡು ವೈವಿಧ್ಯಗಳು ನಮಗೆ ಕಾಣ್ತಾ ಇರ್ತವೆ. ಈಗ ಉದಾಹರಣೆಗೆ ಕಾರಂತರ ಅನೇಕ ವಿಚಾರಗಳನ್ನ ಗಜಾನನ ಹೆಗಡೆಯವರು ಸ್ತ್ರೀವೇಷ ಮಾಡುವಾಗ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇತ್ತು. ನನ್ನ ಬಾಲ್ಯದಲ್ಲಿ ನಾನು ಗಜಾನನ ಹೆಗಡೆಯವರ ಸ್ತ್ರೀವೇಷ ನೋಡಿದ್ದೇನೆ. ಅದನ್ನು ನೋಡಿದವರಿಗೆ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಆ ರೀತಿಯ ಹಲವು ವಿಚಾರಗಳಿದ್ದಾವೆ. ಕಾರಂತರ ಹಲವು ಆಸಕ್ತಿಗಳಲ್ಲಿ ಇದು ಒಂದು. ನಿಮ್ಮ ಕಾಲದಲ್ಲಿ ಅಂದ್ರೆ ನೀವು ಬೆಳೆದು ಬಂದ ದಾರಿಯಲ್ಲಿ ಯಕ್ಷಗಾನದ ಸ್ವರೂಪ ಹೇಗಿತ್ತು ಮತ್ತು ನೀವು ಬೆಳೆಯುತ್ತಾ ಬಂದಂತೆಲ್ಲ ಏನೆಲ್ಲ ಬದಲಾವಣೆ ಆಯಿತು? ನೋಡಿ, ನನ್ನ ಯಕ್ಷಗಾನದ ಬದಲಾವಣೆಯನ್ನು ನಾನು ಹೇಳ್ತಾ ಇದ್ರೆ ಅದು ಕೇವಲ ಕಳೆದ 50 ವರ್ಷಗಳ ಬದಲಾವಣೆ. ಯಾಕಂದ್ರೆ ನನಗೀಗ 60 ವರ್ಷ ಆಯಿತು. 10ನೇ ವರ್ಷದಿಂದ ನಾನು ಅದನ್ನು ನೋಡ್ತಾ ನೆನಪಿಟ್ಟುಕೊಳ್ತಾ ಬಂದರೂ ಕೂಡ ನಮ್ಮ ಹೈಸ್ಕೂಲ್ನಿಂದ ಅಂದ್ರೆ 70ನೇ ಇಸುವಿಂದ 2020ನೇ ಇಸು, ಕರೆಕ್ಟ್, 1970ರಿಂದ 2020 ಈ 50 ವರ್ಷಗಳಲ್ಲಾದ ಬದಲಾವಣೆಯನ್ನು ಮಾತ್ರ ನಾನು ನಿಮಗೆ ಗಮನಿಸಬಲ್ಲೆ. ಅನೇಕ ರೀತಿಯ ಬದಲಾವಣೆ ಆಗಿದೆ. ಈಗ ಉದಾಹರಣೆಗೆ ನಾನು ಒಂದು ಬದಲಾವಣೆಯನ್ನ ಹೇಳ್ತೇನೆ. ಈಗ ಋತುಪರ್ಣ ಯಾವುದಲ್ಲಿ ಬಾಹುಕ ಮತ್ತು ಋತುಪರ್ಣ ನಿಮಗೆ ಗೊತ್ತು. ಹೌದು, ಪುನಃ ಸ್ವಯಂವರದಲ್ಲಿ ಈಗ ಋತುಪರ್ಣದ ವೇಷ ಅಂತ ಹೇಳಿದ್ರೆ ನನಗೆ ನೆನಪಿರುವುದು ಮತ್ತು ನನಗೊಂದು ಆದರ್ಶವಾದಂತ ವೇಷ ಅಂತ ನನಗೆ ಇವತ್ತಿಗೂ ಕಾಣುವುದು ಅಳಿಕೆ ರಾಮಯ್ಯ ರೈಗಳ ಋತುಪರ್ಣ. ಅದೊಂದು ಒಂದು ಒಂದು ಚಿಗುರು ಬಣ್ಣದ ಸಂಪೂರ್ಣ ಕೆಂಪು ಅಲ್ಲದ ಅವರ ಎದುರಿನ ಇದು ಏನು ಅದಕ್ಕೆ ಹೇಳ್ತಾ ಇರೋದು ನಾವು, ಅದಕ್ಕೊಂದು ಶಬ್ದ ಸೋಗೆ. ಆ ಎದುರಿನ 2 ಶಾಲುಗಳು ಅವರ ಇಡೀ ಆಹಾರ್ಯ ಅಂದ್ರೆ ಇದು ಆ ಒಂದು ಚಿಗುರು ಕೆಂಪಿನ ಒಂದು ಕೆಂಪು, ಅವರ ಕೈಯ ಕರವಸ್ತ್ರವೂ ಹಾಗೆ. ಅವರು ಬಂದು ಒಂದು ರಂಗಸ್ಥಳದಲ್ಲಿ ಒಂದು ಸುತ್ತು ಕುಣಿದ್ರು ಅಂದ್ರೆ ಅದು ಒಂದು ಇಡೀ ತಾವರೆ ಹೂ ನರ್ತನ ಮಾಡಿದ ಹಾಗೆ, ಇಡೀ ಒಂದು ತಾವರೆ ಹೂ ನರ್ತನ ಮಾಡಿದ ಹಾಗೆ. ಅದನ್ನು ಅವರು ಅಳಕೆ ರಾಮಯ್ಯ ರೈಗಳು ಒಂದು ಋತುಪರ್ಣ ಕುಣಿದ್ರು ಅಂದ್ರೆ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಆಯ್ತಾ? ಇವತ್ತು ನಮ್ಮ ಗೋವಿಂದ ಭಟ್ರು ಅದೇ ರೀತಿಯ ಸಾಮರ್ಥ್ಯ ಉಳ್ಳವರು, ಇಲ್ಲ ಅಂತ ನಾನು ಹೇಳುವುದಿಲ್ಲ, ಸೂರ್ಯಕುಮಾರಿ ಗೋವಿಂದ ಭಟ್ರು. ಆದ್ರೆ ಕೆಲವು ಹಂತದಲ್ಲಿ ನಾವು ಆ ಬದಲಾವಣೆಯನ್ನು ನೋಡುತ್ತದೆ. ಈಗ ಅಳಕೆ ರಾಮಯ್ಯ ರೈಗಳು ಎಂದು ಬಾವುಕನಿಗೆ ತುಳಿಯುವುದಿಲ್ಲ. ಅವರು ಬರುವಾಗ ಒಮ್ಮೆ ಜಗ್ಗನೆ ಎದ್ದು ನಿಲ್ತಾನೆ ನೋಡಿ, ಬಾವುಕ ಬರುವಾಗ. ಯಾಕಂದ್ರೆ ಚಕ್ರವರ್ತಿ ಬಾವುಕನಾದ್ರು ಆ ಇದರಿಂದ ಟಕ್ ಅಂತ ಎದ್ದು ನಿಲ್ತಾನೆ, ಆಮೇಲೆ ಕೂತ್ಕೊಳ್ತಾನೆ ಸಿಂಹಾಸನದಲ್ಲಿ. ಅಳಕೆ ರಾಮಯ್ಯ ರೈಗಳು ಅದರನ್ನೆಲ್ಲ ಮಾಡುವ ಒಂದು ಗತ್ತು ಉಂಟಲ್ಲ, ಅದು ಟಕ್ ಅಂತ ಹೇಳುದು. ಆಮೇಲೆ ನಾನು ರಾಜ ಅವ ಯಾರೋ ಬಾವುಕ ಅಂತ ಗೊತ್ತಾಗಿ ಕೂತ್ಕೊಳ್ಳುವುದು, ಅವನ ಕಥೆಯನ್ನು ಕೇಳುವುದು. ಅವನಿಗೆ ನಾನು ನಳ ಮಹಾರಾಜನಲ್ಲಿ ಕುದುರೆಯನ್ನು ಸಾಕ್ತಾ ಇದ್ದೆ ಅಂತ ಹೇಳಿದ್ರೆ ಏನು ಅಂತ ಕೇಳುವುದು, ಅದೆಲ್ಲ ಉಂಟಲ್ಲ. ಆಮೇಲೆ ಅವನು ಇದು ಯಾರು ದಮಯಂತಿಯ ಸ್ವಯಂವರ ಆಯ್ತು ಅಂತ ಆಗುವಾಗ ಅವನಿಗೆ ಬರುವ ಕೋಪ, ಅದು ಸಾತ್ವಿಕ ಸಿಟ್ಟು. ಯಾರಿಗೆ? ಋತುಪರ್ಣನಿಗೆ. ಏನು ಸಾತ್ವಿಕ ಸಿಟ್ಟು ಅಂದ್ರೆ ಚಕ್ರವರ್ತಿಯ ಪತ್ನಿಗೆ, ಚಕ್ರವರ್ತಿನಿಗೆ ಇಂತಹ ಪುನಃ ಸ್ವಯಂವರ ಅಂದ್ರೆ ಇದರ ಅರ್ಥ ಏನು?
ನಾನು ಹೋಗಬೇಕಾದ್ದು ಅಲ್ಲಿ ಅವಳನ್ನ ಮದುವೆ ಆಗ್ಲಿಕ್ಕಲ್ಲ, ಅದರನ್ನು ನಿಲ್ಲಿಸ್ಲಿಕ್ಕೆ ಅಂತ. ಕರೆಕ್ಟ್. ಆ ಸಾತ್ವಿಕವಾದ ಸಿಟ್ಟು ಬರುವುದು ಅವನಿಗೆ, ಯಾರಿಗೆ? ಋತುಪರ್ಣನಿಗೆ. ಆವಾಗ ಬರುವವ ನೋಡಿ ಅವ ಬಾಹುಕ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳುವಂಥದ್ದು. ಆವಾಗ ಕೋಪದಲ್ಲಿ ಬಾಹುಕನಿಗೆ ತುಳಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಇತ್ತೀಚೆಗೆ ಒಮ್ಮೆ ಕೇಳಿದೆ, ನಮ್ಮ ಊರಿನಲ್ಲಿ ಒಬ್ಬರ ಹತ್ರ ಯಕ್ಷಗಾನ ವಿಮರ್ಶಕರು, ಅವರು ಹಾಲಿನ ಸೊಸೈಟಿಯಲ್ಲಿ ಕೆಲಸ ಮಾಡೋದು. ಅವ್ರ ಹತ್ರ ನಾನು ಕೇಳಿದೆ, ಈಗ ಈ ಸಲ ಯಾರದ್ದು ನೋಡ್ಬೋದು ಅಂತ. ನನಗೊಮ್ಮೆ ಹೋಗಿ ನೋಡ್ಬೇಕಾಯ್ತು, ಸೂರ್ಯಕುಮಾರ್ ಗೋವಿಂದ ಭಟ್ರ ಒಂದು ಋತುಪರ್ಣೆಯಲ್ಲಿ ಇದ್ರೆ ಅವರು ಸಹ ಅದರನ್ನೇ ಹೇಳಿದ್ರು ನನಗೆ. ಏನು ಅಂತ ಹೇಳಿದ್ರೆ, ಗೋವಿಂದಣ್ಣ ಒಂದು ಬಾವುಕಂಗೆ ತೊಳಿತ ಅಂತ. ಯಾಕೆ ಅಂತ ಕೇಳಿದೆ. ನನಗೆ ತಡಿಯಲಾರದೆ ಅವ್ರು ಹೇಳಿದ್ದು ನನಗೆ. ನಾನು ಗೋವಿಂದ ಭಟ್ರ ಹತ್ರ ಕೇಳಿದ್ದಲ್ಲ, ಅವರ ಬಗ್ಗೆ ನನಗೆ ಗೌರವ ಇದೆ, ಗೌರವದಿಂದಲೇ ಈ ಮಾತು ಹೇಳುದು. ಅವ್ರು ಹೇಳಿದಂತೆ ಅದು ಯಾವುದೋ ಕಟೀಲ್ ಮೇಳದಲ್ಲಿ ಎಲ್ಲ ತೊಳಿಲಿಕ್ಕೆ ಶುರು ಮಾಡಿದ್ರು, ಹಾಗಾಗಿ ನಾವು ಸಹ ಅದನ್ನು ಮಾಡುದು. ಈಗ ತುಳಿಯುವುದೊಂದು ಅಭ್ಯಾಸ ಆಗಿದೆ ಅಂತ. ಬಾಹುಕನ ಪಾತ್ರದ ಒಂದು ಘನತೆಗೆ, ಅವನು ಹೊರಗೆ ಆ ರೂಪ ಇದ್ರು ಒಳಗೆ ಅವ ಚಕ್ರವರ್ತಿಯ ಸತ್ವ ಅವನಲ್ಲಿ ಇರುವುದೇ ಹೌದು ಅಂತ ಆಗುತ್ತೆ. ಅವನು ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಬದಲಾವಣೆಗಳೆಲ್ಲ ಕೆಲವೆಲ್ಲ ಆಗಿದೆ ಅಲ್ಲಿ ಇಲ್ಲಿ ಇದರಲ್ಲಿ ಆಗುದು. ಅದಕ್ಕೇನೋ ಕಾರಣ ಇರ್ಬೋದು, ನಮಗೆ ಗೊತ್ತಿಲ್ಲ. ಈಗ ದೊಡ್ಡ ಕಲಾವಿದರೆ, ನಾನು ಅಲ್ಲ ಅಂತ ಹೇಳುದಿಲ್ಲ. ಇಂಥ ಬದಲಾವಣೆಗಳಾದಾಗ ಯಾಕೆ ಏನು ಅಂತ ಹೇಳುದು ನಮಗೆ ಗೊತ್ತಿಲ್ಲ. ಈಗ ಹೊಸ ರೀತಿಯ ಕೆಲವು ಅಭಿನಯಗಳನ್ನು ಸೇರಿಸಿಕೊಳ್ಳಿಕ್ಕೆ ಸಾಧ್ಯವೋ ಅಂದ್ರೆ, ಅಭಿನಯ ಮತ್ತು ನೃತ್ಯವನ್ನು ಒಟ್ಟಿಗೆ ಮಾಡಿಕೊಂಡು ಕೆಲವು ಹನುಮಂತನ ಪಾತ್ರಕ್ಕಾಗಲಿ ಮತ್ತೊಂದಕ್ಕಾಗಲಿ ಎಲ್ಲ ಸೇರಿಸಬಹುದು. ಆದ್ರೆ ಅಷ್ಟು ವೃದ್ಧಿಯಾದ್ದು ಕಾಣಲಿಲ್ಲ. ಈಗ ನನಗೆ ಅತ್ರಿ ಅಶೋಕವರ್ಧನ್ ಇದ್ದಾರಲ್ಲ, ಅವರ ವಿಮರ್ಶೆ ಹಿಡಿಸ್ತದೆ ನನಗೆ, ಅವರ ಹತ್ರ ಒಪ್ಪಿಕೊಂಡು. ನನಗೆ ವೈಯಕ್ತಿಕವಾಗಿ ನನಗೆ ಎಂ ಪ್ರಭಾಕರ ಜೋಶಿ ಅವರು ಯಕ್ಷಗಾನದ ಬಗ್ಗೆ ಹೇಳುವ ವಿಚಾರಗಳು, ಮತ್ತೆ ರಾಘವನ್ ನಂಬಿಯಾರ್ ಅವರು ಯಕ್ಷಗಾನದ ಬಗ್ಗೆ ಹೇಳುವ ವಿಚಾರಗಳು, ಇದೆಲ್ಲ ನನಗೆ ತುಂಬಾ ಒಪ್ಪಿಗೆ ಆಗ್ತದೆ. ಅವರು ಹೇಳುದು ನನಗೆ ಹೌದು ಅಂತ ಕಾಣ್ತದೆ. ನನ್ನ ಮನಸ್ಸಿಗೆ ಅದು ಹೇಳುದು ಸರಿ ಇದ್ಲೇ ನನ್ನ ಮನಸ್ಸಿಗೆ ಕಾಣ್ತದೆ. ಈಗ ಅಭಿನಯ ಮತ್ತು ನೃತ್ಯವನ್ನ ಹನುಮಂತನಂತ ಪಾತ್ರದಲ್ಲಿ ಹೇಗೆ ಒಟ್ಟಿಗೆ ತಕೊಂಡು ಹೋಗ್ಬೋದು ಅಂತ ಅಶೋಕವರ್ಧನ್ ಹೇಳ್ತಾರೆ. ವಿಚಾರದ ಹಿನ್ನೆಲೆಯಲ್ಲಿ ಯಾವ ರೀತಿ ಹೊಸ್ತ ಆಗ್ಬೋದು ಅಂತ ಹೇಳುವುದನ್ನ ಇವ್ರು ಹೇಳ್ತಾರೆ. ಈಗ ಉದಾಹರಣೆಗೆ ಜೋಶಿ ಅವರೊಮ್ಮೆ ಹೇಳಿದ್ರು, ಒಮ್ಮೆ ಮಾತಾಡ್ತಾ, ಏನು ಅಂದ್ರೆ, ನೋಡಿ, ಯಕ್ಷಗಾನದಲ್ಲಿ ಒಂದು ಸ್ತ್ರೀ ಪಾತ್ರವನ್ನ ಮುದ್ದು ಮಾಡುವಾಗ ನೀವು ನಾಟಕದ ಹಾಗೆ ಅಥವಾ ಸಿನಿಮಾದ ಹಾಗೆ ಗಲ್ಲವನ್ನೆಲ್ಲ ಮುಟ್ಟಿ ಮಾಡಬೇಕು ಅಂತಿಲ್ಲ. ಅಲ್ಲಿ ಬೆವರಿಕೊಂಡಿರ್ತದೆ, ಬಣ್ಣ ಅಂಟುದಿಲ್ಲ ನಿಮ್ಮ ಕೈಗೆ. ಅದರಲ್ಲಿ ಮುಖದಲ್ಲಿ ಹಾಕಿದ ಬಣ್ಣ ಹೋಗುದು. ಹತ್ತಿರ ಬಂದು ಹೀಗೆ ಒಂದು ಸಂಜ್ಞೆ ಮಾಡಿದ್ರೆ ಸಾಕಾಗ್ತದೆ ಅದರಲ್ಲಿ ಅಂತ ಅವರು ಹೇಳ್ತಾರೆ. ಒಂದು ಸಂಜ್ಞೆ ಹತ್ತಿರ ಬಂದು, ಈಗ ಅದರನ್ನೆಲ್ಲ ನಾವು ಕಲಿಬೇಕಾದ್ದು ಯಾರ ಕೈಯಿಂದ? ನಾವು ಶಂಭು ಹೆಗಡೆಯವರ ಕೈಯಿಂದ, ಮಹಾಬಲ ಹೆಗಡೆಯವರ ಕೈಯಿಂದ, ಚಿತ್ತಾಣಿಯವರ ಕೈಯಿಂದ, ಕೆಲವು ಸಲ ಗೋಡೆ ನಾರಾಯಣ ಹೆಗಡೆಯವರ ಕೈಯಿಂದ. ಅಲ್ಲೆಲ್ಲ ಕಾಣ್ತದೆ ನಮಗೆ ಅದು ಅಂತವನ್ನೆಲ್ಲ ಮಾಡುವಂಥದ್ದು. ಆ ರೀತಿಯ ವಿಮರ್ಶೆ ಎಲ್ಲ ನನಗೆ ಸರಿ ಅಂತ ಕಾಣ್ತದೆ. ಬಟ್ ನಾನೇನು ಯಕ್ಷಗಾನದ ವಿಮರ್ಶಕನಲ್ವಲ್ಲ, ನೋಡುವ ಅಷ್ಟೇ. ಕರೆಕ್ಟ್. ನಾನು ಸಾಹಿತ್ಯ ವಿಮರ್ಶೆ ಬರೆಯೋದ್ರಿಂದ, ನೀವು ಕೇಳಿದ್ರಿಂದ ಹೇಳಿದ್ದಷ್ಟೇ. ಈಗ ತಾಳಮದ್ದಳೆಯ ವಿಕಾಸ ಕ್ರಮವನ್ನು ನೀವು ಹೇಗೆ ಗುರುತಿಸ್ತೀರಿ ಸರ್? ಈಗ ತಾಳಮದ್ದಳೆಯಲ್ಲಿ ನಮಗೆ ಕೆಲವು ಬಹಳ ದೊಡ್ಡವರೆಲ್ಲ ಬಂದು ಹೋಗಿದ್ದಾರೆ ನಮ್ಮಲ್ಲಿ. ಅದರಲ್ಲಿ ಮೊದಲನೇದಾಗಿ ನೆನಪಾಗೋದೇ ಶ್ರೇಣಿಯವರು. ಕರೆಕ್ಟ್. ಆಯ್ತಲ್ಲ. ಹಾಗೆ ಅಂತ ಹೇಳಿ ಪೆರ್ಲ ಕೃಷ್ಣ ಭಟ್ರು ಸಣ್ಣವರೇ, ಅಥವಾ ಮೂಡಂಬೈಲು ಶಾಸ್ತ್ರಿಗಳು ಸಣ್ಣವರೇ, ಅಥವಾ ನಾವು ಹಿಂದೆಗೆ ಹೋದ್ರೆ ಶೆಟ್ರು ಇದ್ದಾರೆ ನಮ್ಮ ಇದರಲ್ಲಿ, ಅವರದ್ದನ್ನೆಲ್ಲ ನಾವು ಕೇಳಿದ್ರೆ, ಅವರ ಎನೆಕ್ಡೋಟ್ಸ್ ಅನ್ನೆಲ್ಲ ನಾನು ಕೇಳಿದ್ರೆ ಅದೆಲ್ಲ ಸಣ್ಣ ವಿಚಾರವೇ? ಅಥವಾ ನಮ್ಮ ಸುಳ್ಯದ ಇದಕ್ಕೆ ಹೋದ್ರೆ ಕೊಳಂಬೆ ಅವರು ಸಹ ಅರ್ಥ ಹೇಳ್ತಾ ಇದ್ರು. ಅಂಥವೆಲ್ಲ ಸಣ್ಣ ಇದು ಅಂತ ನಾನು ಹೇಳುವುದಲ್ಲ ಅವರ ಇದರಲ್ಲಿ. ಬಟ್ ಒಂದು ದೊಡ್ಡ ಪ್ರತಿಭೆ ಬಂದಾಗ, ಈಗ ಶ್ರೇಣಿ ಅಂತ ಒಂದು ದೊಡ್ಡ ಪ್ರತಿಭೆ ಬಂದಾಗ ಅದರ ಮಿಂಚು ಉಳಿದವರ ಕಣ್ಣು ಕೋರೈಸ್ತದೆ. ಹಾಗೆ ಅದು ಮಿಂಚುತ್ತಾ ಇದ್ದಾಗ ನಿಮಗೆ ಪಕ್ಕನೆ ಕಾಣುವುದಿಲ್ಲ, ಮಿಂಚಿಗೆ ಕಣ್ಣು ಕುರುಡಾಗ್ತದೆ. ಆ ಮಿಂಚಿನಿಂದ ನಾವು ಕುರುಡಾಗಿದ್ದೇವೆ. ಇವತ್ತು ನೋಡಿ, ನಮ್ಮ ಮೇಲುಕೋಟೆಯಲ್ಲಿದ್ದಂತಹ ಉಮಾಕಾಂತ ಭಟ್ ಅವರು ಕೂಡ ಒಳ್ಳೆ ಪಾತ್ರ ಕಲ್ಪನೆ. ಜೋಶಿ ಅವರದ್ದನ್ನ ಕೆಲವು ಸಲ ನಾವು ತುಂಬಾ ಮಿಸ್ಲೀಡ್ ಮಾಡಿಕೊಳ್ತೇವೆ. ಕೆಲವು ಸಲ ಅವರೆಲ್ಲ ಸಣ್ಣ ಪಾತ್ರದಲ್ಲಿ ಅವರು ಹಾಸ್ಯದ ಹಾಗೆ ಹೇಳಿಬಿಡ್ತಾನೆ. ಈಗ ರಾವಣನ ಎದುರು ಕೂತು, ಈಗ ರಾವಣನ ಗುರುಗಳಾಗಿ ಇದು ಇದೆ, ಅದ್ರಲ್ಲಿ ಕೂತವರು ನೋಡಿ ಆ ಬ್ರಾಹ್ಮಣ ಇದ್ದಾನಲ್ಲ, ಅವ
ಕಾಣುವ ಹಾಗೆ ಅಲ್ಲ, ಅವನು ಬೇರೆ, ಕಾಣುವುದು ಬೇರೆ, ಅವನು ಬೇರೆ ಅಂತೆಲ್ಲ ಹೇಳ್ತಾರೆ. ಅವರು ಹೇಳಿದಾಗ ಅದರ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ತಾತ್ವಿಕ ಭಿತ್ತಿ ಇರ್ತದೆ. ನಮಗೆ ಕೆಲವು ಸಲ ಗ್ರಹಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಮ್ಮೊಮ್ಮೆ ಏನಾಗ್ತದೆ, ನಮ್ಮ ಜೋಶಿ ಅಂತವರಿಗೆ ಎಷ್ಟು ಅವರ ಮಟ್ಟ ಎಷ್ಟು ಮೇಲೆ ಉಂಟು ಅಂತ ಹೇಳಿದ್ರೆ ಇತ್ತೀಚೆಗೆ, ನಾನು ಹಳೆಯ ಜೋಶಿ ಅಲ್ಲ, ಇತ್ತೀಚೆಗಿನ ಜೋಶಿ ಅವರಿಗೆ ತಾಳ್ಮೆ ಕೆಡುತ್ತದೆ ಮಾರ್ರೆ ಒಮ್ಮೊಮ್ಮೆ. ಯಾಕಂದ್ರೆ ಅವರು ಅಷ್ಟು ಬೆಳೆದಿದ್ದಾರೆ. ಅವರು ಆ ಎತ್ತರಕ್ಕೆ ಎತ್ತಿ ಮಾತಾಡ್ಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಇನ್ನೊಬ್ಬ ಎದುರಿನ ಪಾತ್ರಕ್ಕೆ ಅವರಿಗೆ ಒಂದು ತಾಳ್ಮೆ ಕೆಟ್ಟು ಹೋಗ್ತದೆ. ಒಮ್ಮೊಮ್ಮೆ ಆಲಸ್ಯ ಬಂದು ಬಿಡ್ತದೆ, ಸಾಕು ಅಂತ ಆಗಿಬಿಡ್ತದೆ. ಯಾಕಂದ್ರೆ ನೀವು ಆ ಎತ್ತರಕ್ಕೆ ಏರ್ಬೇಕಾದ್ರೆ ಎದುರಿನ ಪಾತ್ರದವನು ಅಷ್ಟೇ ಎತ್ತರಕ್ಕೆ ಏರ್ಬೇಕಲ್ಲ. ಕರೆಕ್ಟ್. ಈಗ ನೀವು ಹಾಗೆ ಹೇಳ್ಬೇಕಾಗ್ತದೆ. ಲೋಕಲ್ ಆಗಿ ಕೆಲವು ವಿಚಾರಗಳನ್ನ ಹೇಳ್ತಾರೆ. ಈಗ ಪಾತ್ರ ಕಲ್ಪನೆಯಲ್ಲಿ ದುರ್ಯೋಧನ ಆಗಿ ಈಗ ನಮ್ಮ ವಿಟ್ಲದ ಶಂಭು ಶರ್ಮರು ಅಥವಾ ಜೋಶಿಯವರು, ಈ ತರದ ವ್ಯಕ್ತಿಗಳು ಆ ಪಾತ್ರವನ್ನು ಕಟ್ಟುವ ಕ್ರಮದಲ್ಲಿ ನಿಮಗೆ ಎರಡು ಬೇರೆ ಸಾಧ್ಯತೆಗಳು ಕಾಣ್ತವೆ, ಎರಡು ಬೇರೆ. ಕರೆಕ್ಟ್. ಆದ್ರೆ ಕೆಲವು ಸಲ ಈಗ ನಮ್ಮ ಜೋಶಿಯವರು ಆ ಖಳನಾಯಕ ಪಾತ್ರಗಳಿಗೆ ಹೊಸ ಅರ್ಥವನ್ನು ತುಂಬಿದ ಹಾಗೆ, ದುರ್ಯೋಧನ, ರಾವಣ ಇತ್ಯಾದಿ. ಈ ಉಡುಗೆ ಕೋಡೆಯವರು ರಾವಣ ಮಾಡುದು, ಇವರು ಜೋಶಿಯವರು ರಾವಣ ಮಾಡುದು ಬೇರೆ. ಎರಡು ಬೇರೆ ಬೇರೆ ಕಲ್ಪನೆಗಳೇ. ಕರೆಕ್ಟ್. ಈಗ ನೀವು ಮೂಲದ ಕಲ್ಪನೆ ಏನು ಎಂಥದ್ದು ಅಂತೆಲ್ಲ ಹೇಳುವುದೆಲ್ಲ ಎಲ್ಲ ಎಲ್ಲ ಬೇರೆ ವಿಷಯ. ಈಗ ಜೋಶಿಯವರು ಸಾತ್ವಿಕ ಪಾತ್ರಗಳಲ್ಲಿಯೂ ಯಶಸ್ವಿಯಾಗಿ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳುವುದಲ್ಲ. ಆದ್ರೆ ಅವರು ಈ ಖಳ ಪಾತ್ರಗಳಿಗೆ ಉಂಟಲ್ಲ, ಅದಕ್ಕೆ ಹೆಚ್ಚಿನ ಅರ್ಥವನ್ನು ತುಂಬಿದ್ದಾರೆ. ಅದು ನಿಜ. ಈಗ ನನಗೆ ನನ್ನ ಮಟ್ಟಿಗೆ ನಾನು ಹೇಳುದು, ನನ್ನ ಲಿಮಿಟೆಡ್ ತಾಳಮದ್ದಳೆಯ ಮಟ್ಟಿಗೆ ಮಾತ್ರ ನಾನು ಹೇಳ್ತಾ ಇರೋದು. ನನಗೆ ನಮ್ಮ ಪ್ರಭಾಕರ ಜೋಶಿ ಅವರು ದೊಡ್ಡ ಕಲಾವಿದರು ಅಂತಲೇ ಕಾಣ್ತಾರೆ. ಅವರು ದೊಡ್ಡ ಕಲಾವಿದರು. ಉಮಾಕಾಂತ ಭಟ್ರು ಕೂಡ ಬಹಳ ದೊಡ್ಡ ಕಲಾವಿದರು. ಜಬ್ಬರ್ ಸಮ ಕೂಡ ನನಗೆ ಒಳ್ಳೆಯ ರೀತಿಯಲ್ಲಿ ಅವರ ಸ್ವರ ಇದು ಮತ್ತೆ ಅವರ ಪುರಾಣ ಜ್ಞಾನ ಎಲ್ಲ ನನ್ನ ಮಟ್ಟಿಗೆ ದೊಡ್ಡದು. ಹಾಗೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು, ಉಜಿರೆ ಅವರೆಲ್ಲ ಹೊಸ ರೀತಿಯಲ್ಲಿ, ಸುಣ್ಣಂಬಳದವರು ಅನೇಕ ರೀತಿಯ ಹೊಸ ವಿಚಾರಗಳನ್ನು ಹೇಳ್ತಾರೆ. ಕೆಲವು ಹೊಸ ಹೊಳಹುಗಳನ್ನೆಲ್ಲ ಕೊಟ್ಟು ಬಿಡ್ತಾರೆ, ಭಾಷೆಯನ್ನೆಲ್ಲ ಬಹಳ ಇದು ನನಗೆ ಒಂದು ಕಾಣುವಂತ ಒಂದು ವಿಚಾರ. ಈಗ ನೋಡಿ ಸರ್, ಅರ್ಥಗಾರಿಕೆಯನ್ನು ಸಾಹಿತ್ಯದ ಪ್ರಕಾರವಾಗಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ಸಾಹಿತ್ಯದಲ್ಲಿ ಈಗ ಯಕ್ಷಗಾನದ ಅರ್ಥ ಅಂತ ಹೇಳಿದ್ರೆ, ಈಗ ದೇರಾಜೆಯವರು ನಮಗೆ ರಸಕಲ್ಪನೆಯಲ್ಲಿ ಅದರನ್ನ ಅವರು ಒಂದು ರಸ ನೆಲೆಯಲ್ಲಿ ಅದರನ್ನ ಕಲಾತ್ಮಕವಾಗಿ ಕಟ್ಟಿಕೊಟ್ಟಂತ ಇದು. ಕರೆಕ್ಟ್. ಆ ರೀತಿ ಕಟ್ಟಿಕೊಟ್ಟಾಗ ಅದಕ್ಕೆ ಒಂದು ಸಾಹಿತ್ಯದ ಮೌಲ್ಯ ದತ್ತ ಆಗಬಹುದು. ಆದ್ರೆ ಎಲ್ಲ ಸಂದರ್ಭದಲ್ಲಿ ಎಲ್ಲ ಕಲಾವಿದರು ಹಾಗೆ ಮಾಡುವುದಿಲ್ಲ, ಅಂತ ಒಂದು ರಸಸಿದ್ಧಿಗೆ ಹೋಗುವುದಿಲ್ಲ. ಅದು ಇವತ್ತಿನ ಸಮಸ್ಯೆ. ನೋಡಿ, ದೇರಾಜಿ ಅವರೇ ಎದುರು ಕೂತಾಗ ಇವರೇ ಹೇಳ್ಬೇಕಾಗಿ ಬರ್ತಿತ್ತಂತೆ. ಯಾರು? ನಮ್ಮ ಶ್ರೇಣಿಯವರೇ ಹೇಳ್ತಿದ್ರಂತೆ. ನಾನು ಕೇಳಿದ್ದು, ಅವರಿಬ್ರು ಎದುರು ಹೇಳಿದ್ದನ್ನು ನಾನು ಅರ್ಥ ಕೇಳಲಿಲ್ಲ, ಬಟ್ ಹೇಳಿದ್ದನ್ನು ಕೇಳಿದ್ದೇನೆ. ಏನು ಅಂತ ಹೇಳಿದ್ರೆ, ಅವರು ಎದುರು ಕೂತ್ರೆ ಬಹಳ ಜಾಗ್ರತೆ ಬೇಕು, ಮತ್ತೆ ಅವ ಏನಾದ್ರು ಹೇಳಿದ್ರೆ ಅದನ್ನು ಸರಿ ಮಾಡ್ಲಿಕ್ಕೆ ನಮಗೆ 1 ಗಂಟೆ ಬೇಕು ಅಂತ. ಒಮ್ಮೆ ದೇರಾಜಿ ಅವರ ಎದುರು ಅರ್ಥ ಹೇಳ್ತಾ ಇದ್ದು ದೇರಾಜಿ ಅವರು ಸುಗ್ರೀವ, ಇವರು ರಾಮ ಹೇಳ್ತಾ ಇದ್ರಂತೆ ನಮ್ಮ ಶ್ರೇಣಿಯವರು. ಇದು ನಾನು ಕತೆ ಕೇಳಿದ್ದು, ಆಯ್ತಲ್ಲ. ಅವರು ರಾಮನಾಗಿ ಹೇಳಿದ್ರಂತೆ, ಈಗ ಸಂಧಾನಕ್ಕೆ ಒಬ್ಬ ಮಂಗನನ್ನ ಕಳಿಸಬೇಕಲ್ಲ ಅಂತ. ಯಾವ ಅಂಗದ ಸಂಧಾನ ಪ್ರಸಂಗದ, ಈಗ ಸಂಧಾನಕ್ಕೆ ಒಬ್ಬ ಮಂಗನನ್ನ ಕಳಿಸಬೇಕಲ್ಲ ಅಂತ. ಅದು ಇವರ ಒಂದು ಸ್ಟೈಲ್, ಅದು ಯಾರದ್ದು? ನಮ್ಮ ಶ್ರೇಣಿಯವರು. ಕೂಡಲೇ ಇವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಅದು ಪ್ರತ್ಯುತ್ಪನ್ನ ಮತ್ತಿತ್ವ ನೋಡಿ. ಅದು ದೇರಾಜಿಯವರ ಒಂದೇ ಪ್ರಶ್ನೆ, ಬಹಳ ತಗ್ಗು ವಿನಯದಿಂದ, ಸುಗ್ರೀವನ ಸ್ಥಾನವನ್ನ ಮೇಯಿರದೆ, ರಾಮನ ಸ್ಥಾನಕ್ಕೆ ಏನು ಎದುರು ಚಾಲೆಂಜ್ ಮಾಡದೆ, ಸ್ವಾಮಿ ಲಕ್ಷ್ಮಣ ಆಗ್ಲಿಕ್ಕಿಲ್ವೋ ಅಂತ ಕೇಳಿದ್ರಂತೆ ಅವರು. ಇನ್ನು ಅದರನ್ನ ಸರಿ ಮಾಡ್ಲಿಕ್ಕೆ ಯಾಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಶ್ರೇಣಿಯವರಿಗೆ 1 ಗಂಟೆ ಬೇಕಾಯ್ತು. ಅದು ಒಂದು ರಸ ನಿರ್ಮಿತಿಯನ್ನ ಮೀರದೆ, ಆ ಸ್ಥಾನ ಕಲ್ಪನೆಯನ್ನ ಮೀರದೆ ಸುಗ್ರೀವ ಹೇಳುವಂತ ಆ ರೀತಿಯ ಇವರು. ಇನ್ನೊಂದು ಸಂದರ್ಭದಲ್ಲಿ ಅವರು ಮಾಯಾಸೀತೆಯಾಗಿ ಮಾಡಿ ರಾಮನ ಎದುರು ಬಹಳ ಸರಳವಾದ, ಇದನ್ನು ಲಕ್ಷ್ಮೀಶ ತೋಡ್ಪಾಡಿಯವರು ಅನೇಕ ಕಡೆ ಹೇಳಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು.
ನೋಡಿ ಲಕ್ಷ್ಮೀಶ ತೋಳ್ಪಾಡಿಯವರು ಒಬ್ಬ ದೊಡ್ಡ ಕಲಾವಿದನೇ, ಬಹಳ ವೈಚಾರಿಕವಾಗಿ ಅದರನ್ನ ಹೇಳುವಂತ ದೊಡ್ಡ ಕಲಾವಿದ. ನನಗೆ ಅವರದ್ದು ತುಂಬಾ ಇಷ್ಟ ಆಗ್ತದೆ. ಅವರು ಹೇಳಿದಾಗ ಇತ್ತೀಚೆಗೆ ತುಂಬಾ ಕಮ್ಮಿ ಹೇಳುದು ಯಕ್ಷಗಾನದ ಅರ್ಥ. ಮೊದಲು ನೋಡಿ ಅವರು ದೇರಾಜಿ ಅವರು ಹೇಳಿದ್ದಂತೆ ರಾಮನಿಗೆ, ರಾಮ ನೀನು ಒಂದು ಬೆಟ್ಟದಲ್ಲಿ 2 ಲತೆಯನ್ನು ನೋಡಿದ್ಯೋ, ಬೇಕಾದಷ್ಟು. ಒಂದು ಲತೆಯಲ್ಲಿ 2 ಬೆಟ್ಟಗಳನ್ನು ನೋಡಿದ್ಯಾ? ರಾಮ ಕಕ್ಕಬಿಕ್ಕಿ, ಅದು ಒಂದು ಲತೆಯಲ್ಲಿ 2 ಬೆಟ್ಟಗಳಂದ್ರೆ ಎಂತ ನೀವು ಹೇಳುದು, ಎಂತ ನೀನು? ಹಾಗಾದ್ರೆ ಒಮ್ಮೆ ನನ್ನನ್ನು ನೋಡು ರಾಮ ಅಂತ. ನೋಡಿ ಇದು ಒಂದು ಸೌಂದರ್ಯ ಪ್ರಜ್ಞೆಯನ್ನ ಒಂದು ಸೃಷ್ಟಿ ಮಾಡುವ ಕ್ರಮ. ಅವರು ನೋಡಿ ಅಲ್ಲಿ ಒಂದು ಹೊಸ ಅರ್ಥಧಾರಣೆಯನ್ನ ದೇರಾಜಿ ಅವರು ಮಾಡ್ತಾ ಇದ್ರು. ಎಂತದು ರಾಮನಿಗೆ ನರಪತೆ ಎಂತ ಎಂತದು ರಾಘವ ನರಪತೆ ಶೃಣು ಮಮ ವಚನಂ. ಪಾರ್ಥಿಸುಬ್ಬನಲ್ಲ, ರಾಘವ ನರಪತೆ ಶೃಣು ಮಮ ವಚನಂ, ಶೃಣು ಮಮ ವಚನಂ, ಶೃಣು ಮಮ ವಚನಂ. ನೀವು ತುಟಿಯನ್ನು ಗಮನಿಸಿ ನೋಡಿ, ಪಾರ್ಥಿಸುಬ್ಬನಲ್ಲಿ ಸಂಸ್ಕೃತ ಬಹಳ ಕಮ್ಮಿ. ರಾಘವ ನರಪತೆ ಶೃಣು ಮಮ ವಚನ ಅಂತ ಹೇಳಿದಾಗ ಅವ್ರು ಹೇಳುದಂತೆ, ಯಾರು ದೇರಾಜ ಮಾಯಾಸೂರ್ಪಣಕ್ಕೆ ರಾಮ ನೀನು ಅದನ್ನು ಕಿವಿಯಲ್ಲಿ ಕೇಳಬೇಡ, ನನ್ನ ತುಟಿಯನ್ನು ನೋಡು, ನಾನು ಶೃಣು ಮಮ ವಚನಂ ಅಂತ ಹೇಳುವಾಗ ಅದಕ್ಕೆ ಒಂದು ಸೌಂದರ್ಯ ನೋಡಿ. ಇಡೀ ತುಟಿ ಉರುಟುರುಟಾಗಿ ಬರ್ತದೆ ಅದರಲ್ಲಿ ಹೇಳುವಾಗ. ಇವನ್ನೆಲ್ಲ ಒಂದು ರೀತಿಯಲ್ಲಿ ಈ ರಸಕಲ್ಪನೆಯನ್ನ ತರುವಷ್ಟು ಶಕ್ತಿ ಒಬ್ಬ ಕಲಾವಿದನಿಗೆ ಇದ್ದರೆ ಆವಾಗ ಅದರ ಸಾಹಿತ್ಯದ ಸೌಂದರ್ಯ ಹೆಚ್ಚಾಗುವುದು. ಇಲ್ಲದಿದ್ರೆ ಪುರಾಣ ಪ್ರಜ್ಞೆ, ಪುರಾಣ ತರ್ಕ ಮತ್ತು ಯಕ್ಷಗಾನದಲ್ಲಿ ಏನು ಹೆಚ್ಚಾಗುವುದು ಅಂತ ಹೇಳಿದ್ರೆ ನೋಡಿ, ಆ ಪುರಾಣಕ್ಕೆ ಯಾವಾಗಲೂ ವರ್ತಮಾನ ಮತ್ತು ಪುರಾಣಕ್ಕೆ ಸಂಚರಿಸುವ ಶಕ್ತಿ ಇರ್ತದೆ. ಅವ ಭೀಮನಾಗಿ ತಿಂತಾನೆ ಅಂತ ನಾವು ಇವತ್ತು ಹೇಳುವುದಿಲ್ಲ. ಅವ ಭೀಮನಾಗಿ ತಿಂತ ಅಂತ ಹೇಳಿದ್ರೆ ಪುರಾಣಕ್ಕೆ ವರ್ತಮಾನವನ್ನು ಸಂಪರ್ಕ ಮಾಡುವ ಶಕ್ತಿ ಇರ್ತದೆ. ನಮ್ಮ ಶ್ರೇಣಿಯವರು ಯಾವಾಗಲೂ ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇಂದ್ರನನ್ನು ದೇವರಾಜ ಅಂತ ಹೇಳುದು, ವೀರೇಂದ್ರ ಪಾಟೀಲ್ ಇದ್ದಾಗ ಹಾಗೆ ವೀರೇಂದ್ರ ಅಂತ ಹೇಳುದು. ಹೀಗೆ ನಮ್ಮಲ್ಲಿ ಬಹಳ ಸೈಲೆಂಟ್ ಆದ ಅನೇಕ ಕಲಾವಿದರು. ಈಗ ಉದಾಹರಣೆ ಗುಡ್ಡಪ್ಪು ಅಂತ ಒಬ್ಬರಿತ್ತು, ಅವರು ದೇವಿ ಮಾತ್ಮೆಯಲ್ಲಿ ದೇವೇಂದ್ರನ್ನ ಮಾಡ್ತಾ ಇದ್ರು, ಚಂದದ ಕುಣಿತ. ಆದ್ರೆ ಅವರ ಮೇಲೆ ತುಂಬಾ ಡಿಸ್ಕಷನ್ ಆಗ್ಲಿಲ್ಲ. ಹೀಗೆ ನಮ್ಮಲ್ಲಿ ಹಲವು ರೀತಿಯ ಕಲಾತ್ಮಕವಾದ ಸಾಹಿತ್ಯ ಮೂಲದ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ. ಅವರನ್ನು ನಾವು ಮುನ್ನೆಲೆಗೆ ಬಂದು ಚರ್ಚೆಗೆ ಇಟ್ಟುಕೊಂಡ್ರೆ ಆವಾಗ ಏನಾದ್ರೂ ಹೊಸ ರೀತಿಯ ಇದಾಗ್ಬೋದು. ಇಲ್ಲದಿದ್ರೆ ಅಲ್ಲಿ ಪುರಾಣ ಪ್ರಜ್ಞೆ ಮತ್ತು ವಾದ ವಿವಾದ, ತಾರ್ಕಿಕ ತರ್ಕದಲ್ಲಿ ಕಟ್ಟುವ ಹೆಚ್ಚು ಇದು ಬರ್ತದೆ, ಜ್ಞಾನ ಪ್ರದರ್ಶನ ಇಂಥವೆಲ್ಲ. ಆವಾಗ ಸಾಹಿತ್ಯದ ಸಂಪೂರ್ಣ ಚಿತ್ರ, ನಾನಾಗ ಹೇಳಿದ 360 ಡಿಗ್ರಿ, ಹೌದು, ಅದರನ್ನು ತರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಕೆಲವು ಸಲ ಆಗ್ತದೆ. ಆದ್ರೆ ನಮಗೆ ಯಕ್ಷಗಾನ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ತಾಳಮದ್ದಳೆ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಮುಖ್ಯವಾದ. ಈಗ ನೋಡಿ ಸರ್, ಯಕ್ಷಗಾನ ಪ್ರಸಂಗ ಪದ್ಯ ರೂಪದಲ್ಲಿ ಉಂಟು, ಇನ್ನೊಂದು ಬಗೆಯಲ್ಲಿ ಇದು ನಾಟಕ ಕೃತಿ ಕೂಡ ಹೌದು. ಪದ್ಯ ಸಾಹಿತ್ಯವಾಗಿ ಯಕ್ಷಗಾನ ಪ್ರಸಂಗಗಳನ್ನು ಯಾವ ನೆಲೆಯಲ್ಲಿ ಪರಿಗಣಿಸಬಹುದು? ಅಂದ್ರೆ ಪ್ರಸಂಗದ ಪದ್ಯಗಳನ್ನು. ಈಗ ಪದ್ಯಗಳಿಗೆ ಸಾಹಿತ್ಯ ನೋಡಿ, ನಮ್ಮ ಅನೇಕ ಪ್ರಸಂಗ ಕರ್ತರು ಇದ್ದಾರೆ. ಈಗ ನಮ್ಮ ಕಬ್ಬಿನಾಲೆ ವಸಂತ ಭಾರದ್ವಾಜರು ಅವುಗಳ ಬಗ್ಗೆ ಬರೆದಿದ್ದಾರೆ. ಕಬ್ಬಿನಾಲೆ ವಸಂತ ಭಾರದ್ವಾಜರು ಇವತ್ತು ಯಕ್ಷಗಾನದ ಮಟ್ಟಿಗೆ ನಮ್ಮ ದೊಡ್ಡ ವಿದ್ವಾಂಸರಲ್ಲಿ ಒಬ್ಬರು. ಈಗ ಹೊಸ ರೀತಿಯಲ್ಲಿ ಹೇಳ್ತಿದ್ರೆ ಕಬ್ಬಿನಾಲೆ ವಸಂತ ಭಾರದ್ವಾಜರು ದೊಡ್ಡ ವಿದ್ವಾಂಸರಲ್ಲಿ ಒಬ್ಬರು. ಈಗ ಯಕ್ಷಗಾನ ಪ್ರಸಂಗಗಳ ಬಗ್ಗೆ ಅದರ ಸಾಹಿತ್ಯ ಚರಿತ್ರೆಯ ಬಗ್ಗೆ ಅವರಷ್ಟು ಬೇರೆಯವರು ಕೆಲಸ ಮಾಡಲಿಲ್ಲ. ಈಗ GS ಭಟ್ರೆಲ್ಲ ಕೆಲವು ಪುಸ್ತಕಗಳನ್ನು ಸಂಪಾದನೆ ಮಾಡಿದ್ದಾರೆ, ಇನ್ನೂ ಕೆಲವರು ಇದ್ದಾರೆ ಬೇರೆಯವರು, ಇಲ್ಲ ಅಂತ ನಾನು ಹೇಳುದಲ್ಲ. ನಾ ಪಕ್ಕನೆ ನೆನಪು ಬಂದದ್ದನ್ನು ಹೇಳ್ತಾ ಇರೋದು ಅಷ್ಟೇ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನೋಡಿದ್ರೆ ಪಾರ್ಥಿಸುಬ್ಬನ ಬಗ್ಗೆ ಬರೆದವರಲ್ಲಿ ನನಗೆ ಸಿಕ್ಕುವುದು ಮರಿಯಪ್ಪಟ್ರ ಸಾಹಿತ್ಯ ಚರಿತ್ರೆಯಲ್ಲಿ ಮಾತ್ರ. ಇತ್ತೀಚೆಗೆ ಹಳತ್ತು ಈಗ ನರಸಿಂಹಾಚಾರ್ಯರು ಇಂಥದ್ರಲ್ಲೆಲ್ಲ ನಿಮಗೆ ಬೇರೆ ಬೇರೆ ರೀತಿದು ಸಿಗ್ಬೋದು, ಅದಲ್ಲ. ಇತ್ತೀಚೆಗಿನ ಇದರಲ್ಲಿ ನಮಗೆ ನೀವು ಮರಿಯಪ್ಪಟ್ರ ಸಂಕ್ಷಿಪ್ತ ಸಾಹಿತ್ಯ ಚರಿತ್ರೆಯಲ್ಲಿ ಪಾರ್ಥಿಸುಬ್ಬನ ಮೇಲೆ 2 ಪುಟ ಉಂಟು. ಅದು ಬಿಟ್ಟು ನಿಮಗೆ ಬೇರೆ ಎಲ್ಲಿ ಹುಡುಕಿದ್ರು ಸಿಕ್ಕುವುದಿಲ್ಲ. ಹಾಗೆ ಎಷ್ಟೋ ಸಾಹಿತ್ಯ ಚರಿತ್ರೆಯಲ್ಲಿ ಅದನ್ನು ತರಲಿಕ್ಕೆ ಆಗುದಿಲ್ಲ. ಇತ್ತೀಚೆಗಿನ ಈಗ
ರಮಶ್ರೀ ಮುಗುಳಿಯವರ ವಿವರವಾದ ಸಾಹಿತ್ಯ ಚರಿತ್ರೆಯಲ್ಲಿ ಇದೆ. ಅದೇ ಎಬ್ರಿಡ್ಜ್ಡ್ ವರ್ಷನ್ ನಲ್ಲಿ ನಿಮಗೆ ಇದು ಸಿಕ್ಕುವುದಿಲ್ಲ ನೋಡಿ. ಯಾವುದು ನಿಮಗೆ ತೊರವೆ ರಾಮಾಯಣವು ಕೂಡ ಸಿಕ್ಕುವುದಿಲ್ಲ, ಅದರ ವಿವರಗಳು ಸಿಕ್ಕುವುದಿಲ್ಲ. ಹಾಗಾಗಿ ಅದಕ್ಕೆ ಒಂದು ಸಾಹಿತ್ಯದ ಮೌಲ್ಯಮಾಪನ ಇದೆ, ಇಲ್ಲ ಅಂತಲ್ಲ. ಸಾಹಿತ್ಯ ಪ್ರಸಂಗಗಳ ಪ್ರಾಮುಖ್ಯತೆ ಇದೆ. ಆದ್ರೆ ಅದರ ದೃಷ್ಟಿಕೋನ ಸಾಹಿತ್ಯ ಅಲ್ಲ, ಅದರ ದೃಷ್ಟಿಕೋನ ರಂಗ, ಸ್ಟೇಜಿನಲ್ಲಿ ಕುಣಿಸುವುದು, ಅವರಿಗೆ ಅರ್ಥಕ್ಕೆ ಬೇಕಾದ ಪೂರಕವಾದ ಮಾತುಗಳನ್ನ ಕಟ್ಟಿಕೊಡುವುದು, ಅದರ ಬಗ್ಗೆ ಅದಕ್ಕೆ ಗಮನ ಇದೆ ಅಷ್ಟೇ ಹೊರತು ಸಾಹಿತ್ಯದ ಬಗ್ಗೆ ಅದಕ್ಕೆ ಗಮನ. ಅಂದ್ರೆ ಸಾಹಿತ್ಯದ ಬಗ್ಗೆ ಅಂದ್ರೆ ಆಗ ನೀವು ಹೇಳಿದ್ದು ಏನು, ನಮ್ಮಲ್ಲಿ ಅದು ಹೊಸ ಚಿಂತನೆಯನ್ನು ಮೂಡಿಸಿ ನಮ್ಮಲ್ಲಿ ಒಂದು ಸಂಸ್ಕಾರವನ್ನು ಹುಟ್ಟಿಸುವಂತದ್ದು ಅದು ಇಲ್ಲ ಅದರಲ್ಲಿ. ಅಲ್ಲ, ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಮಟ್ಟ ಇದೆ ಅಲ್ಲ ಸಾಹಿತ್ಯದಲ್ಲಿ. ಈಗ ಉದಾಹರಣೆಗೆ ನೀವು ರಾಮಾಶ್ವಮೇಧ ಅಥವಾ ನೀವು ಅದೇ ಕುಮಾರ ವಾಲ್ಮೀಕಿ ಅಥವಾ ಪಂಪ ರಾಮಾಯಣ, ಇವುಗಳನ್ನೆಲ್ಲ ನೀವು ಹೋಲಿಸಿಕೊಂಡು ನೋಡಿದ್ರೆ, ಅಥವಾ ರಾಮಾಯಣ ದರ್ಶನಂ, ಇವನ್ನೆಲ್ಲ ನೀವು ಹೋಲಿಸಿಕೊಂಡು ನೋಡಿದರೆ ಆ ಮಟ್ಟದಲ್ಲಿ ಎದ್ದು ನಿಲ್ಲುವಂತ ಒಂದು ಪ್ರಸಂಗ ಸಿಕ್ಕುವುದಿಲ್ಲ ನಮಗೆ. ನೀವು ಹುಡುಕಿದ್ರೆ ಉಂಟೀಗ ಪಾರ್ಥಿಸುಬ್ಬನಲ್ಲಿ ಈಗ ದಶರಥನನ್ನ ಒಂದು ಚಂದ್ರನ ಕಲ್ಪನೆ ಅಂತ ಹೇಳ್ತಾನೆ ಕವಿ. ಯಾಕಂದ್ರೆ ಒಂದು ಪ್ರತಿಚಂದ್ರನ ಒಂದು ಕಲ್ಪನೆಯಲ್ಲಿ ಪ್ರಜೆಗಳ ಮನೋಭಾವಕ್ಕೆ ಅವ ವಂಶ ಒಂದು ಸೂರ್ಯವಂಶ, ಪ್ರತಿಚಂದ್ರ ಒಂದು ಕಲ್ಪನೆ ದಶರಥನ ಸಂದರ್ಭದಲ್ಲಿ ಇರುತ್ತೆ ಪಟ್ಟಾಭಿಷೇಕದಲ್ಲಿ. ಕರೆಕ್ಟ್. ವೀರ ದಶರಥ ನೃಪತಿ ಅಂತ ಉಂಟು. ಆ ನೃಪತಿಯಲ್ಲಿ ಅಲ್ಲಿ ಒಂದು ಪ್ರತಿಚಂದ್ರ ಕಲ್ಪನೆ ಬರ್ತದಲ್ಲ ಈ ಪ್ರಸಂಗದಲ್ಲಿ. ಈಗ ನೋಡಿ ಅದರನ್ನ ಭರತನಿಗೆ ಮತ್ತೆ ಅನ್ವಯ ಮಾಡ್ತಾನೆ ನೋಡಿ. ಯಾವಾಗ ಅವನು ಭರತಾಗಮನದಲ್ಲಿ ಅವನು ರಾಮನ ಹತ್ರ ಬರುವಾಗ ರಾಮ ಅವನನ್ನು ಕರೆಯುವುದು ಹೇಗೆ? ಬಾರಯ್ಯ ಇನವಂಶವಾರಿಧಿ ಚಂದ್ರ ಅಂತ. ಹೌದು, ಬಂದೆಯ ಇನವಂಶವಾರಿಧಿ ಬಂದೆಯ ಇನವಂಶವಾರಿಧಿ ಚಂದ್ರ ಅಂತ ಹೇಳ್ತಾನೆ. ಬಂದೆಯ ಇನವಂಶವಾರಿಧಿ ಚಂದ್ರ. ನೋಡಿ ಅವನು ಬರುವುದು ಅಷ್ಟು ಮೃದುವಾಗಿ ಬರ್ತಾನೆ ಚಂದ್ರನ ಹೋಲಿಕೆ. ಆದ್ರೆ ಅವ ಇನವಂಶದ, ಅವ ಸೂರ್ಯ, ಆ ಪ್ರಕೃತೆ. ರಾಮನು ಇಲ್ಲಿ ಬಿಹೇವ್ ಮಾಡುವುದು ತಮ್ಮನ ಹತ್ರ ಚಂದ್ರನ ಶಾಂತತೆಯಲ್ಲಿ. ಆದ್ರೆ ಅದು ಆ ಚಂದ್ರನನ್ನ ಈ ಸೂರ್ಯ ವಂಶದವರಿಬ್ಬರು ತರಬೇಕು. ಹೇಗೆ ತರುವುದು? ಇನವಂಶ ವಾರಿಧಿ ಚಂದ್ರ ಅಂತ ಹೇಳಿಬಿಟ್ರು. ಇನವಂಶದ ವಾರಿಧಿಯನ್ನು ಎತ್ತಿ ಎತ್ತಿ ಹಾಕ್ತದೆ ಅದು. ಆ ಸಮುದ್ರದ ಅಲ್ಲೋಲ ಕಲ್ಲೋಲ ಇದೆ, ಇಬ್ಬರ ಮನಸ್ಸಿನಲ್ಲೂ ಇದೆ ಬೇರೆ ಬೇರೆ ರೀತಿಯಲ್ಲಿ. ಲಕ್ಷ್ಮಣ ಆಲ್ರೆಡಿ ಹೇಳಿಬಿಟ್ಟಿದ್ದಾನೆ, ಮರಕ್ಕೆ ಹತ್ತಿ ನೋಡಿ ಅವನನ್ನು ನಾನು ಹೊಡಿಲ ಈ ಬಾಣದಿಂದ ಅಂತ ಕೇಳ್ತಾನೆ. ಅವನು ಸಮಾಧಾನ ಮಾಡು. ಅಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಸಮುದ್ರಕ್ಕೆ ಬರುವಾಗ. ಆದ್ರೆ ಬಂದದ್ದು ಚಂದ್ರ. ಅದರನ್ನ ಕವಿ ಹೇಳ್ತಾನೆ. ಇಂಥದ್ದನ್ನ ಗಮನಿಸಿ ಹೇಳುವಂತಹ ಕಲಾವಿದರಿದ್ದಾಗ ಅದರ ಸಾಹಿತ್ಯದ ಅಂಶವನ್ನು ಎತ್ತಿ ತೋರಿಸಬಹುದು. ಅಂದ್ರೆ ಹಾಗಾದ್ರೆ ನಾವು ನಮ್ಮ ಇತರ ಸಾಹಿತ್ಯ ಪ್ರಕಾರಗಳನ್ನು ಓದಿ ಅದರ ಬಗ್ಗೆ ಬಂದ ವಿಮರ್ಶೆಯ ಹಾಗೆ ಯಕ್ಷಗಾನ ಪ್ರಸಂಗದ್ದು ಬರಬೇಕು ಅಂತ ಹೇಳಿ ಅದನ್ನು ಬರಬೇಕು. ಅದಕ್ಕೆ ಈಗ ನಮ್ಮ ಹೆಗಡೆ ಅವರಿಗೆ ಯಕ್ಷಗಾನದ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರಲ್ಲ, ಅವರು ನನಗೊಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಆ ಅಸೈನ್ಮೆಂಟ್ ಏನು ಅಂತ ಹೇಳಿದ್ರೆ, ಪಾರ್ಥಿಸುಬ್ಬನ ಮೇಲೆ ಒಂದು ಮೊನೋಗ್ರಾಫ್ ಬರಿ ಅಂತ. ನಾನು ಬೇಡ ಸರ್, ನಾನು ಯಕ್ಷಗಾನದ ವಿಮರ್ಶಕ ಅಲ್ಲೂ ಅಲ್ಲ ಅಂತ ಹೇಳಿದೆ. ಆವಾಗ ಹೆಗಡೆ ಅವರು ನನ್ನ ಹತ್ರ ಹೇಳಿದರು, ಯಕ್ಷಗಾನದ ವಿಮರ್ಶಕ ನೀನು ಅಲ್ಲ ಅಂತ ಆದ್ರಿಂದಲೇ ನನಗೆ ನೀನು ಬರಿಬೇಕಂತ. ಯಾಕೆ ಅಂತ ಹೇಳಿದ್ರೆ, ನನಗೆ ಒಬ್ಬ ಸಾಹಿತ್ಯ ವಿಮರ್ಶಕ ಪಾರ್ಥಿಸುಬ್ಬನ ಮೇಲೆ ಬರಿಬೇಕು, ಹೊರಗಿನ ಒಂದು ದೃಷ್ಟಿಕೋನದಿಂದ ಪಾರ್ಥಿಸುಬ್ಬನ ಮೇಲೆ ಬರಿಬೇಕು ಅಂತ. ನೋಡಿ, ಆನಂದ ರಾಮೋಪಾಧ್ಯಾಯರು, ಆಮೇಲೆ ನಮ್ಮ ಸುರತ್ಕಲ್ಲಿನಲ್ಲಿ ಸಿ ಹೊಸಬೆಟ್ಟು ಅಂತ ಇತ್ತು. ಸಿ ಹೊಸಬೆಟ್ಟು ಅವರ PhD ಥೀಸಿಸ್ಸು ತೊರವೆ ರಾಮಾಯಣದ ಮೇಲೆ ಮಾಡಿದ್ದಾರೆ. PhD ಥೀಸಿಸ್ ಅದು ನೋಡಿ, ಯಕ್ಷಗಾನದಲ್ಲಿ ಯಾಕೆ ಅದು ಡಿಸ್ಕಸ್ ಆಗುದಿಲ್ಲ? ಸಿ ಹೊಸಬೆಟ್ಟು ಅವರ ಥೀಸಿಸ್ಸು, ಅದರಲ್ಲಿ ಅವರು ಪಾರ್ಥಿಸುಬ್ಬ ಮತ್ತು ಯಕ್ಷಗಾನ ಮತ್ತು ತೊರವೆ ರಾಮಾಯಣದ ಮೇಲೆ ಒಂದು ಚಾಪ್ಟರ್ ಇದೆ. ಈಗ ಕೃಷ್ಣ ಸಂಧಾನದ ಮೇಲೆ ನಮ್ಮ ಪ್ರಭಾಕರ ಜೋಶಿ ಅವರ PhD. ಇತ್ತೀಚೆಗೆ ಬಾಲಸುಬ್ರಹ್ಮಣ್ಯ ಅವರು ಬರೆಯುವಲ್ಲಿವರೆಗೆ ಅದರ ಮೇಲೆ ನಾನೊಂದು ಲೇಖನವೇ ನೋಡ್ಲಿಲ್ಲ. ನನಗೀಗ ಆ ಪುಸ್ತಕ ನಾನು ಓದ್ಲಿಲ್ಲ, ಇವತ್ತಿಗೂ ನಾಚಿಕೆ ಆಗ್ತದೆ. ಈಗ ನಾನು ಬಾಲಸುಬ್ರಹ್ಮಣ್ಯ ಅವರು ಬರೆದ ಮೇಲೆ ಯಾವುದರಲ್ಲಿ ಬರೆದವರು? ವಾರ್ತಾಭಾರತಿಯಲ್ಲಿ ಬರೆದು. ಯಾವುದರ ಬಗ್ಗೆ ಅಂತ ಹೇಳಿದ್ರೆ, ಕೃಷ್ಣ ಸಂಧಾನದ ಪುಸ್ತಕದ ಮೇಲೆ. ಯಾರದ್ದು? ನಮ್ಮ ಅದನ್ನ ಗೋವಿಂದ ಪೈ ಇನ್ಸ್ಟಿಟ್ಯೂಟ್ ಯಾವುದೋ ಪಬ್ಲಿಷ್ ಮಾಡಿದ್ದು. ಕರೆಕ್ಟ್.
ಅದರ ಮೇಲೆ ಎಷ್ಟು ಡಿಸ್ಕಷನ್ ಆಗಿದೆ ಯಕ್ಷಗಾನ ವರ್ತುಲದಲ್ಲಿ. ಸಿ ಹೊಸಬೆಟ್ಟು ಅವರ ಮೇಲೆ ಎಷ್ಟು ಡಿಸ್ಕಷನ್ ಆಗಿದೆ. ಈಗ ಆನಂದರಾಮ ಉಪಾಧ್ಯಾಯರು ರಾಮಾಯಣದ ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ, ಆನಂದರಾಮ ಉಪಾಧ್ಯಾಯ, ಅದು ಎಷ್ಟು ಡಿಸ್ಕಷನ್ ಆಗಿದೆ. ವಸಂತ ಭಾರದ್ವಾಜರು ಯಕ್ಷಗಾನದ ಈ ರೀತಿಯ ಇದು ಅಲ್ಲದೆ ಅದರ ಸಾಹಿತ್ಯದ ಬಗ್ಗೆ ಬರೆದಂತ ಪುಸ್ತಕಗಳು ಎಷ್ಟು ಡಿಸ್ಕಷನ್ ಆಗಿದೆ. ಯಾಕೆ ಲಕ್ಷ್ಮೀಶ ತೋಳ್ಪಾಡಿ ಅಥವಾ ದೇರಾಜ ಸೀತಾರಾಮಯ್ಯನವರು ಯಕ್ಷಗಾನದ ಬಗ್ಗೆ ಬರೆದಂತ ವಿಚಾರಗಳು ಎಷ್ಟು ಡಿಸ್ಕಷನ್ ಆಗಿದೆ. ಅಂದ್ರೆ ಯಕ್ಷಗಾನದ ವಿಮರ್ಶೆಗೂ ಸಾಹಿತ್ಯ ವಿಮರ್ಶೆಗೂ ಒಂದು ವ್ಯತ್ಯಾಸ ಉಂಟು. ಅದು ಕಲಾ ವಿಮರ್ಶೆ, ಕರೆಕ್ಟ್. ಇದು ಸಾಹಿತ್ಯ ವಿಮರ್ಶೆ. ಆದ್ರಿಂದ ಸಾಹಿತ್ಯ ವಿಮರ್ಶೆಯ ಎಲ್ಲಾ ಮಾನದಂಡಗಳನ್ನ ಕಲೆಗಾಗಿ ಕಲಾ ವಿಮರ್ಶೆಯ ಮಾನದಂಡಗಳಿಂದಲೇ ಅದನ್ನು ಎತ್ತಿ ಹಿಡಿದು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಸಾಹಿತ್ಯ ವಿಮರ್ಶೆಯ ಮಾನದಂಡಗಳಿಂದಲೇ ನೀವು ಯಕ್ಷಗಾನ ಪ್ರಸಂಗಗಳನ್ನು ವಿಮರ್ಶೆ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಉಳಿಯುವುದಿಲ್ಲ, ಬಹಳ ಕಮ್ಮಿ ಪ್ರಸಂಗಗಳು ಉಳಿತವೆ. ಆದರೆ ನೀವು ಕಲಾ ವಿಮರ್ಶೆಯ ದೃಷ್ಟಿಯಿಂದ ಅದರನ್ನ ಮಾಡಿ ಅದರಲ್ಲಿರುವ ಸಾಹಿತ್ಯ ಸತ್ವವನ್ನು ತೋರಿಸಬೇಕು. ಈಗ ನಾನು ರಾಘವನ್ ನಂಬಿಯಾರ್ ಅವರ ಪರೀಕ್ಷಿತನ ಮೇಲಿನ ಪ್ರಸಂಗದ ಬಗ್ಗೆ ಬರೆದಾಗ ಪತ್ರಿಕೆಗಳಲ್ಲಿ ಎಲ್ರಿಗೂ ಹೌದಾ ಹೀಗೆ ಉಂಟ ವಿಷಯ ಅಂತ ಹೇಳಿದ್ರು. ಯಾಕಂದ್ರೆ ಒಂದು ಪುರಾಣ ಹೊಸದಾಗಿ ಹೇಗೆ ಸೃಷ್ಟಿಯಾಗ್ತದೆ ಅಂತ ಹೇಳುದು ಆ ಪ್ರಸಂಗದಲ್ಲಿ ನೋಡಿಸ್ತಾರೆ. ಅದ್ರಲ್ಲಿ ಅವ ಕೃಷ್ಣ ಹುಲ್ಲನ್ನ ತೆಗೆದು ಪರ್ಪಿ, ನೀವು ಏನಾದ್ರೂ ಮಾಡಿದ ಸಿಟ್ಟಿನಲ್ಲಿ ಆ ಬೇಜಾರದಲ್ಲಿ ಅದನ್ನ ಹೋಗುವಾಗ ಒಂದು ಹುಲ್ಲನ್ನ ಪೊರ್ಪಿ ಬಿಸಾಕಿ ಹೋಗ್ತಾನೆ, ಅದನ್ನ ಕಿತ್ತು ಬಿಸಾಕಿ ಹೋಗ್ತಾನೆ. ಹಾಗೆ ಕಿತ್ತು ಬಿಸಾಕಿದ ಹುಲ್ಲನ್ನ ನೋಡಿ ಯಾದವರಿಗೆ ಆ ಹುಲ್ಲಿನಿಂದ ಬಡ್ಕೊಳ್ಳುವಂತ ಒಂದು ಐಡಿಯಾ ಬಂತ ಏನೋ ಅಂತ ಹೇಳುವ ರೀತಿಯ ಒಂದು ಚಿತ್ರ ಇದೆ ಅದರಲ್ಲಿ. ಪುರಾಣಕ್ಕೆ ಒಂದು ಹೊಸ ಅಂಶ ಸೇರಿತ್ತು ನೋಡಿ. ಹಾಗೆ ಪುರಾಣಕ್ಕೆ ಹೊಸತನ್ನ ಏನು ಸೇರಿಸಿದೆ ಯಕ್ಷಗಾನ ಅಂತ ಹೇಳುವುದನ್ನು ಚರ್ಚೆ ಮಾಡಬೇಕು. ಹೌದು, ಈಗ ಸಾಹಿತ್ಯಿಕ ದೃಷ್ಟಿಯಿಂದ ನಾವು ಯಕ್ಷಗಾನ ಪ್ರಸಂಗಗಳನ್ನ ವಿಮರ್ಶೆ ಮಾಡಿದ್ರೆ ನೀವು ಹೇಳುದು ಹೆಚ್ಚು ಪ್ರಸಂಗಗಳು ಸಾಹಿತ್ಯದ ಎತ್ತರಕ್ಕೆ ಏರ್ಲಿಕ್ಕಿಲ್ಲ ಅಂತ. ಕಲಾ ವಿಮರ್ಶೆಯ ದೃಷ್ಟಿಯಿಂದ ಹೌದು, ಕಲಾ ವಿಮರ್ಶೆಯ ದೃಷ್ಟಿಯಿಂದ ಮಾಡಿದ್ರೆ ಕಲಾ ವಿಮರ್ಶೆಯ ದೃಷ್ಟಿಯಿಂದ ವಿಮರ್ಶೆ ಮಾಡಿ ಅದರಲ್ಲಿರುವ ಸಾಹಿತ್ಯಿಕ ಅಂಶಗಳನ್ನು ನಾವು ಪರಿಗಣನೆ ಮಾಡಬೇಕು ಅಂತ ಹೇಳಿ ಒಂದು. ಎರಡನೇ ಅಂಶ ಅದರಲ್ಲಿ ಬರ್ತಾ ಇರುವಂತದ್ದು ಪುರಾಣವೇ ನಮ್ಮ ಯಕ್ಷಗಾನದ ಆಧಾರ ಸ್ತಂಭ. ಕರೆಕ್ಟ್. ಪುರಾಣದಿಂದ ಹೊಸತ್ತು ಏನನ್ನು ಸೇರಿಸಿದೆ, ಪುರಾಣಕ್ಕೆ ಹೊಸತನ್ನ ಏನು ಸೇರಿಸಿದೆ ಯಕ್ಷಗಾನ ಪ್ರಸಂಗಗಳು. ಪುರಾಣದಿಂದ ಪಡೆದದ್ದನ್ನು ಹೊಸತಾಗಿ ಯಾವ ರೀತಿಯಲ್ಲಿ ವ್ಯಾಖ್ಯಾನಿಸಿದೆ. ಈಗ ನೋಡಿ, ದೇವಿ ಮಹಾತ್ಮೆಯ ಬಗ್ಗೆ ಪುರುಷೋತ್ತಮ ವಿಳಿಮಲೆಯವರು ತುಂಬಾ ವಿಚಾರವನ್ನು ಹೇಳಿದ್ದಾರೆ. ಯಕ್ಷಗಾನದ ಕಲಾ ಸಾಧ್ಯತೆ ಬಗ್ಗೆ ಪುರುಷೋತ್ತಮ ವಿಳಿಮಲೆಯವರು ತುಂಬಾ ವಿಚಾರಗಳನ್ನು ಹೇಳಿದ್ದಾರೆ. ಅವನ್ನೆಲ್ಲ ನಾವು ಮುಖ್ಯ ಸ್ತರಕ್ಕೆ ತಂದು ಡಿಸ್ಕಷನ್ ಮಾಡಬೇಕು. ಒಮ್ಮೆ ಈ ಶಿವರಾಮ ಕಾರಂತ ವೇದಿಕೆಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಈಗ ಮಂತ್ರಿಗಳಾಗಿದ್ದಾರೆ, ಒಂದು ಭಾಷಣ ಮಾಡ್ತಾ ಇದ್ರು. ನಾವೆಲ್ಲ ವಿಮರ್ಶೆ, ನಾನು ಸ್ಟೇಜ್ ನಲ್ಲಿದ್ದೆ, ನಾನು ವಿಮರ್ಶಕನಾಗಿ ವಿಷಯವನ್ನು ಮಾತಾಡಿದೆ. ಅವರು ಮಾತಾಡುವಾಗ ನನ್ನ ಭಾಷಣ ಆದ್ಮೇಲೆ ಹೇಳಿದ್ರು, ನೋಡಿ ನಮ್ಮಿದೆಲ್ಲ ಯಕ್ಷಗಾನ ವಿಮರ್ಶೆ. ಅವ್ರು ಹೇಳಿದ್ರು, ನಮ್ಮ ಯಕ್ಷಗಾನದಲ್ಲಿ ಹೇಗೆ ಅಂತ ಹೇಳಿದ್ರೆ ಭಾರಿ ಖುಷಿ ಆದ್ರೆ 2 ಸಿಡ್ಲೆ, ಆವಾಗ ನಮ್ಮ ಖುಷಿ ಭಾರಿ ಹೈಯೋಯ್ತು. ಇನ್ನೂ ಜೋರಾದ್ರೆ ತಟ್ಟೆ, ಇದು ಚಪ್ಪಾಳೆ. ಹೀಗೆ ನಮ್ಮ ಖುಷಿಯನ್ನು ನಾವು ವ್ಯಕ್ತಪಡಿಸುವುದಷ್ಟೇ ಹೊರತು ನೀವು ಮಾಡಿದ ವಿಮರ್ಶಾತ್ಮಕ ರೀತಿಯಲ್ಲಿ ನಾವು ಅದನ್ನು ವಿಶ್ಲೇಷಿಸಿಕೊಂಡು ಹೋಗುವುದಿಲ್ಲ. ಅದರಲ್ಲಿ ಇರುವಂತ ಜನ ಕಮ್ಮಿ. ಹೆಚ್ಚಿನ ಜನರ ತಮ್ಮ ಸಂತೋಷವನ್ನು ಅಭಿವ್ಯಕ್ತಿಪಡಿಸುವುದು ಈ ಸಿಲ್ಲೆಯಲ್ಲಿಯೂ ಚಪ್ಪಾಳೆಯಲ್ಲಿಯೂ, ಮತ್ತೆ ಒಂದು ಅಂತ ನಮಗೊಂದು ಖುಷಿಯಾಗಿ ಒಂದು ಎಕ್ಸ್ಪ್ರೆಷನ್ ಮಾಡ್ತೇವೆ ಅದರಲ್ಲಿ ಅಂತ ಅವ್ರು ಹೇಳಿದ ಮಾತಿನಲ್ಲಿ ಸತ್ಯ ಇದೆ. ಹಲವು ಜನರು ಭಾವಾಭಿವ್ಯಕ್ತಿಯನ್ನ ಮಾಡ್ತಾರೆ ಅವರ ಖುಷಿಯಲ್ಲಿ. ವಿಮರ್ಶೆ ಅಂತ ಹೇಳಿದ್ರೆ ಅವರಿಗೆ ಅವರ ಭಾವಾಭಿವ್ಯಕ್ತಿ. ಇದನ್ನ ನಾವು ನೆನಪಿಟ್ಟುಕೊಳ್ಬೇಕು. ವಿಮರ್ಶೆ ಮತ್ತು ಭಾವಾಭಿವ್ಯಕ್ತಿಗಿರುವಂತಹ ವ್ಯತ್ಯಾಸಗಳನ್ನು ತಿಳ್ಕೊಳ್ಬೇಕು. ನೋಡಿ, ಯಕ್ಷಗಾನದ ಬಗ್ಗೆ ನನ್ನ ಒಟ್ಟು ಅಭಿಪ್ರಾಯ ಅಂತ ಹೇಳಿದ್ರೆ, ಯಕ್ಷಗಾನ ತುಂಬಾ ದೊಡ್ಡ ಕಲೆ. ನನಗೆ ಯಕ್ಷಗಾನ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಯಕ್ಷಗಾನದ ಮೇಲೆ ಎಷ್ಟು ಗಂಟೆಗಟ್ಟಲೆ ಮಾತಾಡ್ಬೋದು. ಅದು ವಿಮರ್ಶೆಯಲ್ಲಿ ನಮ್ಮ ಜಾನ್ಸನ್ ಬರುವ ಮೊದಲು ಇಂಗ್ಲಿಷ್ ವಿಮರ್ಶೆಯಲ್ಲಿ ಹೇಗಿತ್ತು ಅಂದ್ರೆ, ಒಂದು ಕಟ್ಟೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕೂತು ಜನ ಮಾತಾಡ್ತಾ ಇದ್ರು. ಸಾಹಿತ್ಯ ವಿಮರ್ಶೆಯು ನಿಜವಾಗಿ ಇರ್ಬೇಕಾಗುವುದು ಹಾಗೆ. ಗ್ರೂಪಿನಲ್ಲಿ, ಕಟ್ಟೆಯಲ್ಲಿ, ಟೀ ಹೌಸ್ನಲ್ಲಿ, ಇನ್ಯಾವನೋ ಒಬ್ಬ ಅಲ್ಲೇನೋ ಒಂಚೂರು ತಿಂದ್ಕೊಂಡು ಊಟ ಮಾಡಿಕೊಂಡು ಮಗದೊಂದು ಇರುವಾಗ ಮಾತಾಡುವ ಹಾಗೆ ಅದಿರ್ಬೇಕು. ನಮ್ಮಲ್ಲಿ ಹೀಗೆ. ಈಗ ನಮ್ಮ ಗೋಪಣ್ಣನಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನು ಏನು ಹೇಳ್ತಾನೆ ಅಂತೇಳಿ ಯಕ್ಷಗಾನ ಕಲಾವಿದ ಕಾಯ್ತಾನೆ. ಅವನು ಹೇಳಿದ, ಈಗ ಬಣ್ಣದ ವೇಷದ ಬಗ್ಗೆ ಒಬ್ಬರು ಕಲಾವಿದರ ಹತ್ರ ಅವ ಹೇಳಿದ್ದು, ರಂಗಸ್ಥಳದಲ್ಲಿ ಲಾಯ್ಕ ಇದು, ಆದರೆ
ಮಹಿಷಾಸುರನ ಪ್ರವೇಶ ಸಭೆಯಲ್ಲಿ ಕೆಲಸ ಮಾಡಿದ್ದು ಸಾಲಾಳಿ ಇದ್ದು ಅಂತ ಅವನು ಹೇಳಿದ. ಅವನು ಜಕ್ಕಂತ ಆ ವಿಮರ್ಶೆಗೆ ರೆಸ್ಪಾಂಡ್ ಮಾಡಿದ ಅವ ಕಲಾವಿದ, ಕಾಯ್ತಾ ಇದ್ದ ಅವನು ಗೋಪಣ್ಣ. ಅಂಬಗ ಗೋಪಣ್ಣ ರಂಗಸ್ಥಳದಲ್ಲಿ ಕೆಲಸ ಮಾಡೋದು ಮುಖ್ಯವೋ ಅಥವಾ ಸಭೆಯಲ್ಲಿಯೋ ಯಾವುದು? ಅವನು ಪ್ರಶ್ನೆ ಹಾಕಿದೆ ಇವನಿಗೆ, ಮನು ಪ್ರಶ್ನೆ. ಇವಾಗ ಗೋಪಣ್ಣ ಹೇಳಿದ, ನಾನಿದ್ದೇನೆ, ಯಾಕಂದ್ರೆ ನಾನು ಹೋದ್ರೆ ನಾನು ಅವನನ್ನು ಕರ್ಕೊಂಡು ಹೋಗುದು ಎಲ್ಲ ಯಕ್ಷಗಾನಕ್ಕೆ. ಅದು ಎಲ್ಲ ಅವನನ್ನು ಕಾಯ್ಬೇಕು, ಅವನು ಊಟ ಪೂಜೆ ಎಲ್ಲ ಆದ್ಮೇಲೆ ಬರುದು. ಅಷ್ಟಾಗುವಾಗ ಈ ಗೋಪಣ್ಣ ಹೇಳಿದ, ಅದಪ್ಪು ನೀ ಕೇಳಿದ್ದರಲ್ಲಿ ಪ್ರಶ್ನೆಯಲ್ಲಿ ಸತ್ಯ ಇದ್ದು, ಆದರೆ ಅಂತ ಹೇಳುವಾಗ ಅವನ ಕಿವಿಯೆಲ್ಲ ಹೀಗೆ ಕೇಳ್ತಾನೆ ನೋಡಿ. ಕರೆಕ್ಟ್. ರಂಗಸ್ಥಳ ಸಭೆ ಎರಡರಲ್ಲೂ ಕೆಲಸ ಮಾಡಬೇಕು. ಯಾರು? ಮಹಿಷಾಸುರನ ಮಟ್ಟಿಗೆ, ಚಂಡಮುಂಡರ ಮಟ್ಟಿಗೆ ರಂಗಸ್ಥಳ ಸಭೆ ಎರಡರಲ್ಲೂ ಕೆಲಸ ಮಾಡಬೇಕು. ಶುಂಭ ನಿಶುಂಭ ಆದರೆ ನೀ ಹೇಳಿದರೆ ಒಪ್ಪುತ್ತಾರೆ. ಅವ ರಂಗಸ್ಥಳದಲ್ಲಿ ಮಾತ್ರ ಮಾಡಿದರದೇ ನಡೆದು, ರಾವಣ ರಂಗಸ್ಥಳದಲ್ಲಿ ಮಾತ್ರ ಮಾಡಿದರು ನಡೆದು. ಮಹಿಷಾಸುರನ ಮಟ್ಟಿಗೆ ಹಂಗ ಚಂಡಮುಂಡರು ಬಪ್ಪಗ ಸಭೆಲಿಯುವುದೇ ಜಲ್ಸ ಆಯಕ್ಕೂ ವಿಮರ್ಶೆ. ಕರೆಕ್ಟ್. ಹಾಗಾಗಿ ಯಕ್ಷಗಾನವನ್ನ ಪ್ರೇಕ್ಷಕ ವಿಮರ್ಶೆಯನ್ನು ಬಿಟ್ಟು ನೋಡ್ಲಿಕ್ಕೆ ಆಗುವುದಿಲ್ಲ. ಒಂದು, ಕಲಾ ವಿಮರ್ಶೆಯ ಮಟ್ಟಕ್ಕೆ ಅದನ್ನು ಎತ್ತಬಹುದು. ಸಾಹಿತ್ಯ ವಿಮರ್ಶೆಯನ್ನು ಈ ಕಲಾ ವಿಮರ್ಶೆಯ ಭಾಗವಾಗಿ ತರಬಹುದು. ಅಲ್ಲಿ ಆನಂದ, ಆ ರಸಾನಂದ ಇದೆಯಲ್ಲ, ರಸಾನುಭವದಿಂದ ಪಡೆಯುವ ಒಂದು ಆನಂದ ಇದೆಯಲ್ಲ, ಅದು ದೊಡ್ಡದು ಅಂತ ಹೇಳುವುದನ್ನು ನಾವು ಮತ್ತೆ ಮತ್ತೆ ಸಾಬೀತು ಮಾಡಬೇಕು. ಆವಾಗ ಈ ಬಂಡು ಹಾಸ್ಯಗಳು ಸ್ವಲ್ಪ ಕಮ್ಮಿ ಕರೆಕ್ಟ್. ಆವಾಗ ಈ ಚೀಪ್ ವಿಷಯಗಳಿದ್ದಾವಲ್ಲ, ಈ ಕೀಳು ಮಟ್ಟದ ಅಭಿರುಚಿ ಸ್ವಲ್ಪ ಕಮ್ಮಿ ಆಗ್ತದೆ. ಹೌದು. ರಸಾನುಭವ ಮತ್ತು ರಸಾನಂದ ಇದರ ಮಟ್ಟಕ್ಕೆ ನಾವು ಮತ್ತೆ ಯಕ್ಷಗಾನವನ್ನು ಎತ್ತಿದಾಗ ಜನಪ್ರಿಯ ಆಗ್ತಾ ಹೋದ ಹಾಗೆ ಎಲ್ಲ ಅಭಿರುಚಿಗಳು ಸೇರಿಕೊಳ್ತದೆ. ಹೌದು. ವಿಮರ್ಶೆಯ ಅಭಿರುಚಿಯನ್ನು ಒಂದು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ, ಆ ಅಭಿರುಚಿಯೇ ಪ್ರಧಾನವಲ್ಲ ವಿಮರ್ಶೆಯು ಪ್ರಧಾನ ಅಂತ ಹೇಳುವ ಭಾವವನ್ನ ಕಲಾವಿದರಲ್ಲಿ ಸೃಷ್ಟಿ ಮಾಡಲಿಕ್ಕೆ, ಪ್ರಸಂಗಕರ್ತರಲ್ಲಿ ಸೃಷ್ಟಿ ಮಾಡಲಿಕ್ಕೆ ಈ ವಿಮರ್ಶೆ ಕೆಲಸ ಮಾಡಬೇಕು. ಆಗ ಅಭಿರುಚಿ ಕೀಳು ಮಟ್ಟದಲ್ಲಿ ಹೆಚ್ಚು ಇರುವುದನ್ನ ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಅಭಿರುಚಿ ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಯಕ್ಷಗಾನ ದೊಡ್ಡ ಒಂದು ಪ್ರಕಾರ ಅಲ್ವಾ, ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಅದರನ್ನ ವಿಮರ್ಶೆ ಹೇಗೆ ನಿಯಂತ್ರಣ ಮಾಡಬಹುದು ಅಂತ ನೋಡಬಹುದು. ಅದು ಇರಬಾರದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಲವು ರೀತಿಯ ಅಭಿರುಚಿಗಳು ಇರ್ತವೆ, ಅದು ಇರ್ತದೆ, ಕಲೆಯಲ್ಲಿ ಅದು ಇರ್ತದೆ. ಅದರನ್ನ ವಿಮರ್ಶೆ ನಿಯಂತ್ರಣ ಮಾಡೋದು ಹೇಗೆ ಅಂತ ಹೇಳಿದ್ರೆ, ರಸಾನುಭವವನ್ನು ಎತ್ತಿ ಹಿಡಿಯುವುದರಿಂದ, ಕಲಾನಂದವನ್ನು ಎತ್ತಿ ಹಿಡಿಯುವುದರಿಂದ ಕಲೆಯ ವಿಮರ್ಶೆ ಮಾಡಬೇಕಾದ ಕೆಲಸ ಅದು. ಆವಾಗ ಈ ಕೀಳು ಮಟ್ಟಕ್ಕೆ ಇಳಿಯುವುದು ಇದೆಯಲ್ಲ, ಅದು ಸ್ವಲ್ಪ ನಿಯಂತ್ರಣ ಬರ್ತದೆ. ಇದು ವಿಮರ್ಶೆಯ ಕೆಲಸ, ಇದು ಯಕ್ಷಗಾನ ವಿಮರ್ಶೆಯ ಕೆಲಸ. ಸೊ ಇಷ್ಟೊತ್ತು ನನ್ನನ್ನ ಸಂದರ್ಶಿಸಿ ನೀವು ನನ್ನ ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಮಸ್ಕಾರಗಳು. ಹಾಗೆ ಇದನ್ನು ಮುಂದೆ ಯಾರು ಕೇಳ್ತಾರೋ ಅವರಿಗೂ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳು. ಸರ್, ಇಷ್ಟು ಹೊತ್ತು ಸಾಹಿತ್ಯ ಮತ್ತು ಯಕ್ಷಗಾನ ಈ ಎರಡರ ಬಗ್ಗೆ, ಮುಖ್ಯವಾಗಿ ಸಾಹಿತ್ಯದ ಬಗ್ಗೆ ಬಹಳ ಚೆನ್ನಾಗಿ, ನಾನು ಇದುವರೆಗೆ ಕೇಳದ ಅನೇಕ ಹೊಸ ವಿಚಾರಗಳು ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಥದ್ದೆಲ್ಲ ಅನೇಕ ಪ್ರಶ್ನೆಗಳಿತ್ತು. ಅದಕ್ಕೆ ಎಷ್ಟೋ ಪ್ರಶ್ನೆಗಳನ್ನು ನಿಮ್ಮ ಹತ್ರ ಕೇಳದೇ ನನಗೆ ಸಂಶಯ ನಿವಾರಣೆ ಆಯಿತು. ಒಳ್ಳೆಯ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ, ಕಲಾಭಿಮಾನಿಗಳ ಪರವಾಗಿ ಅನಂತ ಧನ್ಯವಾದಗಳು ಸರ್. ನಮಸ್ತೆ.